ಪ್ರೀತಿಯೇ ಸಗುಣಶೀಲ ಮನೋ ಪ್ರೀತಿಯೇ ಭಾವಿಸಿದವರಲ್ಲ. ಎಷ್ಟೊಂದು ತಿರುಗಳನ್ನು ಕಾಣುತ್ತಾ ಇದ್ದೇವೆ. ಹೌದು, ಕೂಟದೊಂದಿಗಿನ ಜೀವನ, ಕೂಟದಿಂದ ಬೇರ್ಪಟ್ಟಂತಹ ಜೀವನ, ಅದೆಷ್ಟು ವ್ಯತ್ಯಾಸ ನೋಡು. ಕೂಟದ ನಾಯಕನಾಗಿರುವಂತಹ ದೊಡ್ಡಯ್ಯನಿಗೆ ಸಣ್ಣ ಪ್ರಾಯದಲ್ಲಿ ಬಿದ್ದು ಸಿಕ್ಕಿರುವಂತಹ ಮಕ್ಕಳಂತೆ ನಾವು ಪ್ರೀತಿಯಿಂದ ಸಾಕಿ ಸಲಹಿದ್ರು. ಬೆಳೆದು ದೊಡ್ಡವರಾದಂತಹ ನಮಗೆ ಪ್ರಾಯ ಪ್ರಬುದ್ಧರಾಗಿರುವಂತಹ ಕಾಲಕ್ಕೆ ಮದುವೆ ಎನ್ನುವಂತಹ ಸಂಸ್ಕಾರವನ್ನು ಮಾಡಿದರು. ಕೂಟದ ಜೊತೆಯಲ್ಲಿ ಬಹಳ ಸಂತೋಷದ ಜೀವನವನ್ನು ಅನುಭವಿಸ್ತಾ ಇದ್ದವರು. ನಿಜ, ಸಿಕ್ಕಿದ ಬೇಟೆಯನ್ನು ಹಂಚಿ ಎಲ್ಲವರೂ ಕೂಡ ಜೊತೆಗೂಡಿ ತಿಂದು ಆನಂದದ ಜೀವನವನ್ನು ಅನುಭವಿಸ್ತಾ ಇದ್ದವರು. ನಿಜ ಸ್ವಾಮಿ. ಆದರೆ ಈಗ ನೋಡಿದ್ರೆ ಎಷ್ಟೊಂದು ಬದಲಾವಣೆ. ಒಂದು ಬೇಟೆಯ ನೆವನದಿಂದಲಾಗಿ ಕಾಡನ್ನೇ ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದೊದಗಿತು. ನಿಜ, ನಾವು ಮಾಡದಿರುವಂತಹ ಯಾವೇ ತಪ್ಪಿದ್ರೂ ಕೂಡ ಎಲ್ಲವರೂ ಕೂಡ ಬೆಟ್ಟೆತ್ತಿ ನಮ್ಮನ್ನೇ ತೋರಿಸ್ತಾ ಇದ್ರು. ಅದಕ್ಕೆ ಅವರು ಕೊಟ್ಟಂತಹ ಶಿಕ್ಷೆ ಏನು? ಕೂಟದಿಂದಲೇ ಬಹಿಷ್ಕಾರ. ಈ ರಾತ್ರಿ ಬೆಳಗಾಗುವುದರೊಳಗೆ ಈ ಕಾಡನ್ನು ಬಿಟ್ಟು ಬೇರೆ ಕಾಡನ್ನು ಸೇರಬೇಕು. ನಿಜ ಅಲ್ವೇ? ಅವರಿಗೆ ನಾವು ಜೊತೆಯಲ್ಲಿರುವುದು ಇಷ್ಟ ಇಲ್ಲ ಅಂತ ಆದಮೇಲೆ ಅಲ್ಲಿದ್ದುಕೊಂಡು ಸಾಧಿಸುವುದಕ್ಕಾದ್ರೂ ಏನುಂಟು ಹೇಳು? ಎಲ್ಲವನ್ನು ಕಸಿದುಕೊಂಡಿದ್ದಾರೆ. ಇದೊಂದು ನನ್ನ ಜೊತೆ ಇದ್ರೆ ಸಾಕು, ಏನನ್ನಾದ್ರೂ ಎದುರಿಸಬಲ್ಲೆ ಎನ್ನುವಂತಹ ಧೈರ್ಯದಿಂದ ನಿನ್ನನ್ನು ಜೊತೆಯಾಗಿ ಕರೆದುಕೊಂಡು ಬಂದೆ. ಲೀಲಾ ಸ್ವಾಮಿ, ಅದಲ್ವೇ ನಾನು ಯೋಚನೆ ಮಾಡುವುದು. ಏನಾಯ್ತು ಸ್ವಾಮಿ? ಎಳವೆಯಿಂದಲೂ ಕೂಡ ನನ್ನ ಜೊತೆಯಲ್ಲೇ ಇದ್ದವಳು. ನಿಜ, ಕಷ್ಟ ಅಂದ್ರೆ ಏನು ಅಂತ ನೋಡದವಳು. ನನ್ನನ್ನೇ ನಂಬಿ ಬಂದಿರುವಂತಹ ನಿನಗೂ ಈ ಕಷ್ಟ ಬಂತಲ್ವೇನೆ? ಅದನ್ನೇ ಎಣಿಸುವಾಗ ಈ ವಿಚಾರವಾಗಿ ಯೋಚಿಸುವುದು. ಲೀಲೆಯಾದಳ ಬಗೆ ಮನದೊಳು ತಾಳಿ ಧೈರ್ಯವೇ
ಸ್ವಾಮಿಗೆ ಹೆಚ್ಚಾದಂತಹ ನೀವು ನನ್ನ ಪ್ರಾಣೇಶ್ವರ ಆಗಿದ್ದೀರ. ಈ ಲೋಕದ ಹೆಣ್ಣು ಮಕ್ಕಳು ಆಗಿ ಗಂಡನನ್ನೇ ದೇವರಾಗಿ ಕಾಣುವುದು. ಆದುದರಿಂದ ಹೆಣ್ಣು ಮಕ್ಕಳಿಗೆ ದೇವರ ಪೂಜೆ ಮಾಡುವುದಕ್ಕೆ ಅಗತ್ಯ ಇಲ್ಲ. ಗಂಡನ ಪೂಜೆ ಮಾಡಿದರೆ ಸಾಕುವಂತೆ ಸಕಲ ಫಲಗಳು ತಾನಾಗಿ ಒದಗುತ್ತದೆ. ಅದೇ ರೀತಿಯಲ್ಲಿ ನೀವು ಆದರ್ಶವಾಗಿ ಎಲ್ಲಿ ಕಾಲಿರುತ್ತೀರೋ ನಿಮ್ಮನ್ನೇ ಅನುಸರಿಸಿಕೊಂಡು ಈ ಲೀಲೆ ಕೂಡ ಬಂದಿದ್ದಾಳೆ. ಆದರೆ ಈ ಸಮಯದಲ್ಲಿ ಬಹಿಷ್ಕರಿಸಿದಂತಹ ನಾವುಗಳು ನಮ್ಮದಾದಂತಹ ತಾಳವನ್ನು ಬಿಟ್ಟು ಇನ್ನು ಮುಂದೆ ಯಾವ ಪಥನಕ್ಕೆ ತೆರಳಬೇಕು ಎಂಬುದಾಗಿ ಯೋಚಿಸುತ್ತಾ ಇದ್ದೇವೆ. ಆದರೆ ಸ್ವಾಮಿ, ಲೋಕದಲ್ಲಿ ಒಂದು ಮಾತಿದೆ ಸ್ಥಾನಿ, ಸಂಸಾರ ಎನ್ನುವಂತಹ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ಸಂಸರತಿ ಅನೇನೈತಿ ಸಂಸಾರ, ಪಸರಿಸುತ್ತಾ ಸಾಗಿಸುತ್ತಾ ಇರುವುದೇ ಅದು ಸಂಸಾರವಂತೆ. ಅದಕ್ಕಾಗಿ ಸಂಸಾರವನ್ನು ನಡೆಸುವ ಸುಖ ನಾವಿರುವರು ಸೇರಿ ನಮ್ಮ ತಾಣವನ್ನು ಬದಲಾವಣೆ ಮಾಡಿ ಆ ಕ್ಷೇತ್ರದಲ್ಲಿ ನಮಗೆ ಇದ್ದಂತಹ ದುಃಖಗಳನ್ನು ಕಳೆದು ನೂತನವಾದಂತಹ ಅನುಭವವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಬಾಲ್ಯದಿಂದಲೇ ಜೊತೆಯಾಗಿದ್ದವರು ಸುಖ ಆಗಲಿ ದುಃಖ ಆಗಲಿ ಸಮಾನವಾಗಿ ಹಂಚಿಕೊಂಡು ನಾವು ಬದುಕುತ್ತಾ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ಈ ಮುಂದೆ ನಡೆಯುವಂತಹ ಯಾವುದೇ ಘಟನೆ ಆಗಿರಲಿ, ಕಹಿಯಾಗಲಿ ಸಿಹಿಯಾಗಲಿ ಸ್ವಾಮಿ, ಸಮಾನವಾಗಿ ಹಂಚಿಕೊಂಡು ನಾವೀರ್ವರು ಇರುವ. ನೀವು ಯಾವ ದಾರಿಯನ್ನು ಅನುಸರಿಸಿಕೊಂಡು ಹೋಗುತ್ತೀರೋ ಆ ದಾರಿಯನ್ನು ನಿಮ್ಮ ನೆರಳಾಗಿ ಮೇಲೆ ಕೂಡ ಅನುಸರಿಸಿಕೊಂಡು ಬರುತ್ತಾಳೆ ಸ್ವಾಮಿ. ನನಗೆ ಕಷ್ಟ ಬಂದಾಗ ನೀನು ಧೈರ್ಯ ಹೇಳೋದು, ನಿನಗೆ ಕಷ್ಟ ಬಂದಾಗ ನಾನು ಧೈರ್ಯ ಹೇಳೋದು. ಹೌದು, ಇದೇ ಆಯಿತು ನಮ್ಮ ಜೀವನದಲ್ಲಿ. ಅಂತೂ ಹೊರಟು ಬಂದಿದ್ದೇವೆ. ಹೌದು, ತಡ ಮಾಡುವುದು ಬೆಳಕು ಹರಿಯುವುದರೊಳಗಾಗಿ ಬೇರೊಂದು ಕಾರನ್ನು ಸೇರಬೇಕು. ಹೌದು, ಮುಂದುವರಿಯುವುದು. ಗೊತ್ತಿಲ್ಲದವಳು ನೀನು. ಕಾಡ ದಾರಿಯಲ್ಲಿ ಬರುತ್ತಿರಬೇಕಾದಂತಹ ಸಂದರ್ಭದಲ್ಲಿ ಹಸಿವು ಬಾಯಾರಿಕೆ ಆವರಿಸಿದ್ದು ನಿನ್ನನ್ನು ಸಹಜವೇ, ನಿಜ. ಆದ್ರೆ ಕಾಡ ದಾರಿಯಲ್ಲಿ ಎಲ್ಲಿಂದ ಹುಡುಕುವುದಕ್ಕಾಗುತ್ತದೆ ಹೇಳು? ಬೇರೊಂದು ಪ್ರದೇಶ ಸಿಕ್ಕಿದ್ದು ಅಂತಾದ್ರೆ ಎಲ್ಲಾದ್ರೂ ಪ್ರಯತ್ನ ಪಟ್ಟು ನೀರು ತಂದು ಕೊಡುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಎನ್ನುವ ಹಾಗೆ ಮುಂದೆ ಬಂದು ನೋಡಿದ್ರೆ ಓ ಹೋ 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 ಏನದು ನೋಡಿದೆಯೇನೆ, ಬೆಳಕು ಹರಿಯುತ್ತಾ ಇದೆ, ನಿಜ. ಜನಸಂಚಾರ ಕಾಣುತ್ತಾ ಉಂಟು. ಯಾರೋ ಒಬ್ಬರನ್ನು ಹತ್ತಿರ ಕರೆದು ಕೇಳಿದಾಗ ಅವರಾಡಿದಂತಹ ಮಾತೇನು ಬಲ್ಲೆಯ? ಹೇಗೆ? ಕಾಳಹಸ್ತಿಪುರವಂತೆ ಪುಟ್ಟರಂಗೇಗೌಡ ಎನ್ನುವಂತಹ ಅಧಿಕಾರಿಗಳಿದ್ದಾರಂತೆ. ಇಲ್ಲ ಅಂತ ಬಂದವರಿಗೆ ಕೊಡುವಂತಹ ಉದಾರ ಮನಸ್ಸುಳ್ಳವರು. ಹೋಗಿ ಕೇಳಿದೆ, ಮಾತಾಡಿದೆ, ಸಂತೋಷದಿಂದಲೇ ಇರುವುದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನೋಡಿದೆಯಾ? ಆ ಕಾಡ ಸಮೀಪದಲ್ಲಿ ಇರುವುದಕ್ಕೆ ಸಣ್ಣದಾಗಿರುವಂತಹ ಗುಡಿಸಲಿನ ವ್ಯವಸ್ಥೆ ಮಾಡಿದ್ದಾರೆ. ಹಾಗಿರುವಾಗ ತಡ ಯಾಕೆ? ನಮ್ಮದಾಗಿರುವಂತಹ ಸಂತೋಷದ ಜೀವನವನ್ನು ಆ ಗುಡಿಸಲಿನಲ್ಲಿ
ಅದು ದರ್ಶನ ಆಯ್ತು. ಪೂಜೆಗೀರುವ ನೀಲೆಯು ಕೈಲಾಸ 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 ನೀಲೆಯು ಕೈಲಾಸ ಶಾಸ್ತ್ರಿ ಬಾಳನೆತ್ತಿ ಶಾಸ್ತ್ರಿಯು ಕೈಲಾಸ ಶಾಸ್ತ್ರಿಯು ಮಾತುಂಟು ಗೊತ್ತುಂಟಾ? ಯಾವುದು? ಪರಮೇಶ್ವರ ದೇವರ ತಲೆಯಲ್ಲಿ ಬಿಲ್ವ ಪತ್ರೆ, ನಾರಾಯಣ ದೇವರ ತಲೆಯಲ್ಲಿ ತುಳಸಿ ಪತ್ರೆ, ನಮ್ಮಂತಹ ಪುರೋಹಿತರ ತಲೆಯಲ್ಲಿ ತಾಪತ್ರೆ. ತಪ್ಪಲಿಕ್ಕಿಲ್ಲ. ನಿಮಗೆ ಮಾತ್ರ? ನನಗೆ ಅಂತಲ್ಲ, ನನ್ನ ಹಾಗೆ ಜೀವನದಲ್ಲಿ ಅಲ್ಪತೃಪ್ತಿಯನ್ನು ಹೊಂದಿದವರು ತುಂಬಾ ಮಂದಿ ಇದ್ದಾರೆ. ಯಾಕೆ ಅಂತ ಕೇಳ್ತೀರಾ? ಕೆಲವೊಮ್ಮೆ ಏನಾಗುತ್ತದೆ ಅಂತ ಕೇಳಿದ್ರೆ, ಏನಾಗ್ತದೆ? ಕೆಲವು ವ್ಯಕ್ತಿಗಳಿಗೆ ಜೀವನದಲ್ಲಿ ಯೋಗ ಇರ್ತದೆ, ಭಾಗ್ಯ ಇರುವುದಿಲ್ಲ. ಮತ್ತೆ ಕೆಲವರಿಗೆ ಭಾಗ್ಯ ಇರ್ತದೆ, ಯೋಗ ಇರುವುದಿಲ್ಲ. ಇನ್ನು ಕೆಲವರಿಗೆ ಯೋಗ ಭಾಗ್ಯ ಎರಡೂ ಇರುವುದಿಲ್ಲ. ನಾವು ಯಾವ ವಿಭಾಗದಲ್ಲಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ನೀವು ಯಾವುದಕ್ಕೆ ಸೇರಿದವರು? ಅದೇ ನನ್ನ ವಿಭಾಗ ಯಾವುದು ಅಂತ ನಾನು ಕೂತ್ಕೊಂಡು ಆಗದಿಂದಲೂ ಆಲೋಚನೆ ಮಾಡುವುದಲ್ಲಿ ಒಳಗೆ. ಅಲ್ಲಿಯೂ ಗೊತ್ತಾಗಲಿಲ್ಲ. ಇಲ್ಲಿ ಬಂದು ಇಲ್ಲಿಯೂ ಆಗದಿಂದ ಆಲೋಚನೆ ಮಾಡಿದ್ದ ತಂದೆ ಗೊತ್ತೇ ಆಗುದಿಲ್ಲ ನಮ್ಮದು ವಿಭಾಗ ಯಾವುದು. ನೀವು ಬಾಣಲೆಯಲ್ಲಿದ್ದೀರಿ, ಅವರು ಬೆಂಕಿಯಲ್ಲಿದ್ದಾರೆ. ಇನ್ನು ಒಟ್ಟಾರೆ ನಮ್ಮನ್ನು ಬಾಣಲೆಯಲ್ಲಿ ಹಾಕಿ ಅವರು ಬೆಂಕಿಯಲ್ಲಿ ಗಂಟು ಮಾಡಿದ್ರೆ ಒಂದು ನಿಶ್ಚಯ ಮಾಡ್ತಿದ್ರೆ ನಮಗಾದ್ರೂ ಒಂದು ಆತ್ಮತೃಪ್ತಿ ಆಗ್ತಿತ್ತು. ಸಾಯುವಾಗಾದ್ರೂ ನಾನು ಇಂಥದ್ದಕ್ಕೆ ಅಂತ ಸಾಯ್ಲಿ ಹೇಳಿ ಪ್ರಯೋಜನ ಇಲ್ಲ. ಯಾಕೆ ಕೇಳ್ತೀರಾ? ನೋಡಿ, ದೇವರು ಕೊಡುವುದನ್ನು ಎಲ್ಲಾ ಕೊಟ್ಟಿದ್ದಾನೆ, ಆದ್ರೆ ನಮಗೆ ಹಣೆ ಬರಹ ಉಂಟಾ? ಹೇಳುವುದಕ್ಕೆ ಕಾಳಹಸ್ತಿಯ ಪುರ, ಇಲ್ಲಿಯ ಪ್ರಧಾನ ಅರ್ಚಕರೆನಿಸಿಕೊಂಡವರ ಮಗ ನಾನು. ಒಳ್ಳೆಯ ಸಂಸ್ಕಾರ ಇರುವಂತಹ ಮನೆಯಲ್ಲಿ ಹುಟ್ಟಿದವ, ಒಳ್ಳೆಯ ವೈದಿಕ ಮನೆತನದಲ್ಲಿ ಹುಟ್ಟಿದವ. ಹೆಮ್ಮೆ ಉಂಟು, ನೆಮ್ಮದಿ ಉಂಟು. ಆದ್ರೆ ಅತಿಯಾದಂತಹ ಸಂಪ್ರದಾಯ ಕಟ್ಟುಪಾಡುಗಳು ಕೂಡ ಮಕ್ಕಳನ್ನು ಹಾಳು ಮಾಡ್ತಾವೆ ಎನ್ನುವುದಕ್ಕೆ ನಾನೇ ಉದಾಹರಣೆ. ಹೌದು, ನನ್ನ ಅಪ್ಪಯ್ಯನು ಹಾಗೆ. ಯಾವಾಗ ನೋಡಿದ್ರು ಮಡಿ 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 ಆಯ್ತಲ್ಲ. ಈ ಮಡಿವಂತಿಕೆಯ ಮಧ್ಯದಲ್ಲಿ ನನ್ನ ಬೆಳವಣಿಗೆ ಆಯ್ತು. ಬೇಕಾದ ವಿದ್ಯೆಯನ್ನೆಲ್ಲ ಕಲಿಸಿದ್ರು. ಮತ್ತೆ ನಾವು ಕೂಡ ಹಾಗೆ. ನಮಗೆಲ್ಲ ಒಮ್ಮೆ ಹೇಳಿದ್ರೆ ಸಾಕು, ಒಮ್ಮೆ ನೋಡಿದ್ರೆ ಸಾಕು, ಪಟಕ್ಕನೆ ಹಿಡ್ಕೊಂಡು ಆಯ್ತು. ಹೌದಪ್ಪ. ಹಾಗೆ ಕೇದಾರದಲ್ಲಿ, ಬದರಿಯಲ್ಲಿ, ಹರಿದ್ವಾರದಲ್ಲಿ, ವಾರಣಾಸಿಯಲ್ಲಿ ಮಹಾನ್ ಪಂಡಿತರ ಮಧ್ಯೆ ತರ್ಕಶಾಸ್ತ್ರವನ್ನು ಮಂಡನೆ ಮಾಡಿ ನಾವು ಅದರಲ್ಲಿ ವಿಜಯಿಗಳಾಗಿ ಅಲ್ಲಿ ಬೇಕಾದಷ್ಟು ಪ್ರಶಸ್ತಿಗಳನ್ನೆಲ್ಲ ಪಡೆದವು. ಆದ್ರೆ ಏನು ಮಾಡುವ, ಒಬ್ಬನಿಗೆ ಜೀವನದಲ್ಲಿ ಪೂರ್ಣತೆ ಎನ್ನುವುದು ಬರುವುದು ಯಾವಾಗ? ವಾಮಭಾಗದಲ್ಲಿ ಒಬ್ಬಾಕೆ ಹೆಣ್ಣು ಅಲಂಕರಿಸುವ. ನಮ್ಮ ಕಾಲದಲ್ಲಿ ಈಗಿನ ಹಾಗಲ್ಲ. ನಮ್ಮ ಕಾಲದಲ್ಲಿ ಅಪ್ಪಯ್ಯ ನೋಡ್ಲಿಕ್ಕೆ ಹೋಗುವುದು ಹೆಣ್ಣು. ಈಗ ಹಾಗ? ಈಗ ಅವರೇ ನೋಡಿದ್ರು ಅಪ್ಪ ಅಮ್ಮ ಒಪ್ಪಲಿ, ಇಲ್ಲದಿದ್ರೆ ಸಾಯಿ ಅವರಿಗೆ. ಅವರಷ್ಟಕ್ಕೆ ಮದುವೆ ಆದ್ರೂ ಒಂದು ಮಗು ಹಿಡ್ಕೊಂಡು ಬಂದು ಅಷ್ಟೇ. ಅಪ್ಪನಿಗೆ ಉಪಾಯ ಇಲ್ಲ, ಮಗು ಉಂಟಲ್ಲ ಸಾಕದೆ ಉಪಾಯ ಇಲ್ಲ. ನಮ್ಮ ಕಾಲದಲ್ಲಿ ಹಾಗಲ್ಲ. ನನ್ನ ಅಪ್ಪಯ್ಯ ಹೋದ್ರು, ಯಾವುದು ಒಳ್ಳೆ ಮನೆತನಂತೆ, ನನಗಾದೀತು ಹುಡುಗಿ ನೀನು ಆಗು ಅಂತ ಹೇಳಿದ್ರು. ಅಂದ್ರೆ ನಮ್ಮಲ್ಲಿ ಅಲ್ಲ, ಅಷ್ಟು ಅವರಿಗಾದೀತು. ಅಂದ್ರೆ ಅವರಿಗೆ ಸೊಸೆ ಆದೀತು, ನೀನು ಆಗು ಅಂತ ಅಷ್ಟೇ. ನಾನು ದೇವರಾಣೆ ಹೇಳ್ತೇನಯ್ಯ, ನನ್ನ ಹೆಂಡತಿಯ ಮುಖ ನೋಡಿದ್ದು ಯಾವಾಗ ಗೊತ್ತುಂಟ? ಮಂಗಲ ಸೂತ್ರವನ್ನು ಬಿಗಿಯುವಾಗ. ಹೌದಾ? ಮತ್ತೆ ಅಷ್ಟು ಬೇಸರ ಎಂತದು? ನನ್ನ ಹೆಂಡತಿ ಅವಳು, ಮತ್ತೆ ನಾನು ಭಾಗ್ಯಲಕ್ಷ್ಮಿ ಅಂತ ತಿಳ್ಕೊಂಡದ್ದು. ಒಂದು 5-6 ಯೋಜನೆ ಒಟ್ಟಿಗೆ ಬಂತು ನನ್ನ ಮನೆಗೆ. ಯಾವುದೆಲ್ಲ? ಅದೇ, ನನ್ನ ಹೆಂಡತಿಗೆ ಇಲ್ಲದ ರೋಗ ಇಲ್ಲ,
ನನ್ನ ಹೆಂಡತಿಗೆ ಇಲ್ಲದ ಕುರೂಪವೇ ಇಲ್ಲ, ಅದಕ್ಕಿಂತ ಕುರೂಪ ಅಂತ ಯಾವುದು ಇಲ್ಲ. ಆಯ್ತಾ? ನಿಕೃಷ್ಟ. ಹೌದು. ನನ್ನ ಹೆಂಡತಿಯಷ್ಟು ಸಂಪ್ರದಾಯ ಮಡಿವಂತಿಕೆ ಇರುವ ಹೆಂಗಸಿಲ್ಲ. ನಮ್ಮ ಮನೆಯಲ್ಲಿ ಒಟ್ಟಾರೆಯಾಗಿ ತಾಳಮದ್ದಲೆ ತಪ್ಪಲಿಕ್ಕಿಲ್ಲ. ಅದರಲ್ಲಿ ಯಾರು ನುಡಿಸಲಿಕ್ಕೆ ಬಡಿಲಿಕ್ಕೆ? ಒಬ್ಬಳದ್ದೇ ಏಕ. ಹೌದು, ಏಕ, ಎಲ್ಲ ಏಕವೇ. ಭಾಗವತಿಕೆ, ಚಂಡೆಮದ್ದಲೆ, ಚಕ್ರತಾಳ, ಅರ್ಥಗಾರಿಕೆ ನನ್ನ ಹೆಂಡತಿ. ಒಂದೊಳ್ಳೆದು ತರಬೇತಿ ಒಂದೇ ಕಡೆ ಸಿಗ್ತದೆ. ತರಬೇತಿ ನಾನು ಕೊಡುದಂತ, ನಾನು ಕೊಟ್ಟದ್ದಲ್ಲ, ಅವಳಿಗೆ ಹುಟ್ಟಿನಿಂದಲೇ ಬಂದದ್ದು. ಯಾವುದು ತಾಳಮದ್ದಲೆ? ಯಾವುದು ಯಾವುದು? ತಿಂಗಳಾಗಲಿಕ್ಕೆ ಪುರುಸೊತ್ತಿಲ್ಲ. ಉಬ್ಬಸ, ಕೆಮ್ಮು, ದಮ್ಮು ಅಂತ. ಅದು ಮನೆಯಲ್ಲಿ ಒಂದು ಒಕ್ಕಲಿರ್ಬೇಕು ಅಂತ. ಆಯ್ತು. ಒಂದು ರಸಿಕತೆ ಇಲ್ವಾ? ಮೈ ಮುಟ್ಲಿಕ್ಕಿಲ್ಲ. ಮಡಿ 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 ಹಾಗೆಲ್ಲ ಮಡಿ. ಎಲ್ಲವನ್ನು ನಾವು ಮಡಿಯಲ್ಲೇ ನೋಡಿಕೊಂಡ್ರೆ ನಮ್ಮ ಸಂಸಾರ ಹೇಗೆ ಮುಂದೆ ಹೋಗುವುದು? ನಾನೆಲ್ಲ ಮಾಡಿ ಹೋಗ್ಬೇಕು. ನೀವೊಮ್ಮೆ ಸುಮ್ಮನೆ ಕೂತ್ಕೊಳ್ಳಿ. ಏನೋ ಒಂದು ಕಾಲದೋಷವೋ ಕರ್ಮದ ಫಲವೋ ಇದೆಲ್ಲಿಯೋ ಕೇಳಿದೆ. ಒಂದು ಮಗುವಿಗೆ ಅಪ್ಪ ಆದೆ. ಎಂತ ಮಾತಾಡುದು ಶಾಸ್ತ್ರಿಗಳ ಹತ್ರ ಹೋಗ್ಲಿಕ್ಕೆ ಬಿಡುದಿಲ್ಲಂತೆ. ಮಗು ಆಯ್ತು. ನಿಮಗೆ ಯಾರಿ ಹೇಳಿ ಸಾಯುವುದು? ಮಡಿಯಲ್ಲಿ ಆಯ್ತು. ಕೆಲವೊಮ್ಮೆ ನಮಗೆ ಹಸಿವಾಗಿಯೇ ಊಟ ಮಾಡುವುದು ಅಂತ ಅಲ್ಲ, ಮತ್ತೆ ಪಂಕ್ತಿಯಲ್ಲಿ ಕೂತಾಗಿದಲ್ಲ, ಮತ್ತೆ ಕರ್ಮದ್ದು ಮರ್ಯಾದೆಗೆ ಬೇಕಾಗಿ ಆದ್ರೂ ಊಟ ಮಾಡುವುದು ಆಚೆ. ಆಗ್ಲಿ, ಒಂದು ಆಯ್ತಲ್ಲ. ಕಟ್ಟಿಕೊಂಡದ್ರ ವಿಚಾರ ಹಾಗಾಯ್ತಾ? ಇನ್ನೊಂದು ಹುಟ್ಟಿಕೊಂಡದ್ದುಂಟು. ಔರಸ ಪುತ್ರ, ಅವಸರ ಪುತ್ರ. ಔರಸ ಅಲ್ಲ. ಯಾಕೆ? ಹುಟ್ಟಿದ್ದೇ 6 ತಿಂಗಳಿಗೆ. ಆಯ್ತಾ? ಹುಟ್ಟಿದ ದಿವಸವೂ ಅಮಾವಾಸ್ಯೆ. ಬಣ್ಣವು ಕಪ್ಪು ಕಪ್ಪು ಕಪ್ಪು. ನನ್ನದು ನೋಡಿ, ಅಯ್ಯೋ ಬರ್ಲಿಕ್ಕಿಲ್ಲ. ಎಂತ ಶುಭ್ರವರ್ಣದ ನನ್ನ ಮಗ ಅಂತ ಹೇಳಲಿಕ್ಕೆ ನಾಚಿಕೆ ಆಗುತ್ತದೆ. ಆಯ್ತು, ಅವ ಸರಿ ಇದ್ದಾನ ಕೇಳಿದ್ರೆ ಸರಿ ಇದ್ದಾನೆ, ಸರಿ ಇಲ್ವಾ ಕೇಳಿದ್ರೆ ಸರಿ ಇಲ್ಲ. ಒಟ್ಟಾರೆ ಅವ ಬುದ್ಧಿವಂತನ ಹೆಡ್ಡನ ಅಂತ ಅಪ್ಪನಾದ ನನಗೆ ಒಂದು 15 ವರ್ಷದಲ್ಲಿ ಗೊತ್ತಾಗಲಿಲ್ಲ. ಹೌದು. ಏನು ಮಾಡುವುದು? ಕಾಲದೋಷವು ಕರ್ಮದ ಫಲ. ಇಲ್ಲಿ ಎಲ್ಲ ಅದನ್ನು ಹೇಳಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದು. ಅದು ಬರ್ತದೆ. ಮತ್ತೇನು ಸಾಯುವುದು? ಇದನ್ನೆಲ್ಲ ನೋಡುವಾಗ ನಮಗೆ ತಲೆ ಬಿಸಿ ಆಗ್ತದೆ. ಹಾಗಂತ ಏನು ಮಾಡುವುದು? ಮನೆಯ ಪರಿಸ್ಥಿತಿ ಹೀಗುಂಟು ಅಂತ ನಾವು ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಈಗ ನೀವಾದ್ರೂ ನೋಡಿ, ಮನೆಯಲ್ಲಿ ಪದಾರ್ಥ ಎಲ್ಲ ಸರಿ ಇಲ್ಲದಿದ್ರೆ ಊಟ ಮಾಡುವುದಿಲ್ಲ ಎನ್ನುವುದೇ ಅರ್ಥವೇ? ನನ್ನ ವಿಷಯಕ್ಕೆ ಆಗಲ್ಲ. ಎಲ್ಲಿಯಾದ್ರೂ ಲಘು ಉಪಹಾರ ಆದ್ರೂ ಮಾಡುವುದಿಲ್ವೋ? ಹಾಗೆ ಹಾಗೆ ನಾನು ಕಾಳಹಸ್ತಿಯ ಪ್ರಧಾನ ಅರ್ಚಕ. ಮೊನ್ನೆ, ನಿನ್ನೆಲ್ಲ ಮೊನ್ನೆ, ಗುರುವಾರ ನಮ್ಮ ದೇವಸ್ಥಾನದಲ್ಲಿ ಗೆಜ್ಜೆ ಸೇವೆ ಇತ್ತು. ಯಾರದ್ದು? ನಮ್ಮ ಕೆಳಗಿನ ಮನೆಯ ಮಂಜರಿ ಇಲ್ವೋ? ನನಗೇನು ಗೊತ್ತು? ಮಂಜರಿ ಗೊತ್ತಿಲ್ಲ. ಅಲ್ಲಿಗೆಲ್ಲ ಹೋಗ್ತಾರೆ ಆ ಮನೆಗೆ ತುಂಬಾ ಮಂದಿ. ಯಾಕೆ? ವಿಷಯ ಅನ್ನ ಸಂದರ್ಭ ಅಂದ್ರೆ ಅದು ಹೋಗುವ ಮನೆ ಅಂತ. ನಮ್ಮ ಕಾಳಹಸ್ತಿಯವರೆಲ್ಲ ಹೋಗುವ ಮನೆ. ಅಲ್ಲಿ ದಾನ ಏನಾದ್ರು ಕೊಡ್ತಾರೆ? ಅನ್ನ ಸಂತರ್ಪಣೆ ಅಲ್ಲ, ನನ್ನ ಅಪ್ಪನ ವೈಕುಂಠ ಸಮಾರಾಧನೆ. ಅದು ಇರ್ಲಿಕ್ಕೆ ಅಲ್ಲಿ ಯಾಕೆ? ಮತ್ತೇನು ಸಾಯುವುದು? ಹಾಗಲ್ಲಯ್ಯ. ಮತ್ತೆ ಯಾರಿಲ್ಲ ಇರುವವರು ಕಾಣುದಿಲ್ಲ. ವೇಶ್ಯೆಯ ಮನೆ. ಎಂತ ಬಟ್ ಹಾಗೆಲ್ಲ. ನಾನು ಹೋದದ್ಯಾಕೆ? ಅವಳ ಮಗಳ ಗೆಜ್ಜೆ ಸೇವೆ. ಹೌದು, ಮಗಳು ರಾಣಿ. ಅದಕ್ಕಾದ್ರೆ ಹೇಳುವುದು ಸೌಂದರ್ಯ ಅಂತ.
ಏನದು? ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲ ಮುಖದಲ್ಲೇ ಅಂತ. ಮತ್ತೆ ಬಾಕಿದ್ದವರಿಗೆ ಬೆನ್ನಲ್ಲಿರ್ತದೆ. ಬಾಕಿಯವರಿಗೆ ಮುಖದಲ್ಲಿ ಇಲ್ಲ ಅಂತ ನಾ ಹೇಳಿದ್ದಲ್ಲ. ಮತ್ತೆ ಎಲ್ಲವೂ ಎಲ್ಲ ಹೆಮ್ಮಕ್ಕಳಿಗೂ ಇರ್ತದೆ, ಇರಬೇಕಾದ ಸ್ಥಾನದಲ್ಲಿ ಇರುವುದಿಲ್ಲ. ಇವಳದ್ದು ಹಾಗಲ್ಲ, ಎಲ್ಲವೂ ಇರಬೇಕಾದ ಸ್ಥಾನದಲ್ಲೇ ಉಂಟು. ಎಂತಹ ಅರಸಿಕನಾದವನು ಕೂಡ ಒಂದೊಮ್ಮೆಗೆ ಉಪ್ಪೇರಿ ನೋಡಲೇಬೇಕಾದಂತಹ ಸೌಂದರ್ಯ. ಅವಳ ಗೆಜ್ಜೆ ಸೇವೆಗೆ ನಾನು ಗೆಜ್ಜೆಯನ್ನು ಪೂಜಿಸಿ ಅವಳ ಕೈಗೆ ಕೊಡುವಾಗ ನನ್ನ ಕೈಯು ಅವಳ ಕೈಯು ಒಂದು ಸ್ವಲ್ಪ ಒರಸಿನ ಹಾಗಾದ. ಶಾಸ್ತ್ರಿಗಳೇ, ಮಡಿ ಪುಡಿ ಆಯ್ತಾ? ನನ್ನ ಮನವೇ ಪುಡಿ ಪುಡಿಯಾಗಿದೆ, ಅದು ಮಡಿ. ಕೈ ತಾಗಿತೋ ಯಾಕೋ ಏನು, ಅವಳನ್ನು ಮತ್ತೊಮ್ಮೆ ನೋಡಬೇಕು, ಮಾತಾಡಿಸಬೇಕು ಎನ್ನುವಂತಹ ಆಸೆ. ಪ್ರಸಾದ ಕೊಡುವಾಗ ಮೆಲ್ಲನೆ ನಾ ಕೇಳಿದೆ, ನಾ ಯಾವಾಗ ಬರಲಿ? ಯಾಕೆ? ಮಾತಾಡುವುದಕ್ಕೆ ಸುಖ ಕಷ್ಟ. ನಮ್ಮಂಥವರೆಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವುದು ಕಾರ್ಯಾರ್ಥಿಗಳಾಗಿ ಅಷ್ಟೇ, ಯಾವುದೇ ಆಮಿಷಕ್ಕೆ ಆಸೆಗೆ ಒಳಪಟ್ಟು ಹೋಗುವುದಲ್ಲ. ಗೊತ್ತಾಯ್ತಲ್ಲ? ಹಾಗೆ ಮನೆಗೆ ಯಾವಾಗ ಬರಲಿ ಅಂತ ಕೇಳಿದೆ. ಅವಳೇ ಒಂದು ಮಾತು ಹೇಳಿದ್ಲು. ಏನಂತೆ? ಅಮ್ಮ ಇಲ್ಲದಾಗ ನನ್ನ ಮನೆಯ ನನ್ನ ಮನದ ಬಾಗಿಲು ಸದಾ ನಿಮಗಾಗಿ ತೆರವಿದೆ. ಇದು ಕಾಲದೋಷವೋ ಕರ್ಮದ ಫಲ. ಇದು ಕರ್ಮದ ಫಲ. ಆಯ್ತಾ? ಹಾಗೆ ಅವಳನ್ನೊಮ್ಮೆ ನೋಡಬೇಕು, ಮಾತಾಡಿಸಬೇಕು ಅಂತ ಹೊರಟದ್ದು. ಆದ್ರೆ ಇಲ್ಲಿ ಆಗಬೇಕಾದ ಕೆಲವು ಕಾರ್ಯಗಳುಂಟಲ್ಲ ಅಲ್ವಾ, ಅದನ್ನು ಮಾಡಬೇಕು. ಇವ ಎಲ್ಲಿ ಹೋದ? ಯಾರು ಗೊತ್ತಾಯ್ತಾ? ಯಾರು? ನಾ ಹೇಳಿದನಲ್ಲ ನಿಮ್ಮಲ್ಲಿ, ಕಟ್ಟಿಕೊಂಡದ್ರ ಅವಸ್ಥೆ ಹಾಗಾಯ್ತು, ಹುಟ್ಟಿಕೊಂಡದ್ದೊಂದು ಉಂಟು ಅಂತ. ಬೇಡ, ನಿಮಗೆ ಅದರ ವಿಸ್ತರಣೆ ಮಾಡುವುದಕ್ಕಿಂತಲೂ ನೀವು ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ರೆ ನಿಮಗೆ ಪರಿಣಾಮ ಅದು ಒಳ್ಳೇದು. ಕಾಶಿ ಎನ್ನುವ ನಿರ್ದೋಷಿ ವಾಣಿಯಗ ಮೋಸ ವಂಚನೆಯ ಸುಳಿವರಿಯ. ಕಾಶಿ ಎನ್ನುವ ನಿರ್ದೋಷಿ ವಾಣಿಯಗ ಮೋಸ ವಂಚನೆಯ ಸುಳಿವರಿಯ, ಮೋಸ ವಂಚನೆಯ ಸುಳಿವರಿಯ. ಈಶಗೆ ಪ್ರೀತನು ವಿಶೇಷ ಚೇತನನು, ಈಶಗೆ ಪ್ರೀತ ವಿಶೇಷ ಗುಣಯುತನು ತೋಷದಿಂದ ಭಗವಿತ ನೆಟಗೆ. ಕಾಶಿ ಎನ್ನುವ ನಿರ್ದೋಷಿ ಮಾಣಿಯಗ ಮೋಸ ವಂಚನೆಯ ಸುಳಿವರಿಯ, ಮೋಸ ವಂಚನೆಯ ಸುಳಿವರಿಯ. ಆಯ್ತಲ್ಲ, ದೇವರ ಉತ್ಸವ ಮುಗಿಯಿತು, ಬ್ರಹ್ಮರಥ ಹೊರಗೆ ಬಂತು ಅಲ್ವಾ? ಎಂತದು ನನ್ನ ಮಗ ಮುಗಿಯುವುದು ಯಾವಾಗಂತ? ಏ ಅಪ್ಪಯ್ಯ ಅಂತ, ಅದು ಉದ್ದಾಗಿರ್ತದೆ ಅಲ್ಲ, ಅದಕ್ಕೆ ಏಪಯ್ಯ. ಕೊರೆದಿರೆ. ಓ ಕೊರೆದಿರೆ. ಹೌದೌದು, ನನಗೆ ಈಗ ಬೇರೆ ಕೆಲಸ ಇಲ್ಲ, ಹಾಗೆ ಇಲ್ಲಿ ಹೆಗ್ಗಣ ಜೊತೆಯಲ್ಲಿ ಕೊರೆಯುವುದು ಆರಂಭಿಸಿದ್ದೇನೆ. ಕರೆದಿರಿ? ಹೌದೇನೋ? ಅಭಯ, ಎಲ್ಲಿದ್ಯೋ? ಒಳಗೆ ಇದ್ದೆ. ಒಳಗೆ? ಒಳಗೆ ಎಲ್ಲಿ? ಒಳಗೆ ಅಡಿಗೆ ಕೋಣೆಯಲ್ಲಿ. ಏನ್ ಮಾಡ್ತಾ ಇದ್ದೆ? ಕಾಯ್ತಾ ಇದ್ದೆ. ಯಾವುದನ್ನು? ಹೊರಗೆ ಹೋಗುವುದನ್ನು. ಯಾರು? ಅಮ್ಮ. ಯಾಕೆ? ಅದಪ್ಪಯ್ಯ, ಓ ಮೊನ್ನೆ ಬೃಹಸ್ಪತಿ ವಾರದ ದಿನ. ಎಂತ ಮಾತಾಡುದು? ಇದನ್ನು ಹೇಳುವುದು ಕಾಲದೋಷವೋ ಕರ್ಮದ ಫಲವೋ? ಬೃಹಸ್ಪತಿ ವಾರ. ಯಾರ ಮಗ? ಯಾರ ಮಗ? ಪ್ರಕಂಡ ಪಂಡಿತನ ಮಗ. ಮುಗಿದೆ, ಸ್ವಲ್ಪ ಗಾಳಿ ಸಾಗಿದೆ.
ಬೃಹಸ್ಪತಿ ಯಾವುದು ಬೃಹಸ್ಪತಿ ವಾರ ಯಾವುದು ಅದು ಯಾವುದು ಗೊತ್ತಾಗಿಲ್ಲ. ಗುರುವಾರವನ್ನು ಹೇಳುವ. ಹೌದಾ? ಮತ್ತೆ ನನ್ನ ಮಗ ಬಾಯಿ ಬಿಟ್ರೆ ಸಂಸ್ಕೃತ. ಬೃಹಸ್ಪತಿ ವಾರದಂದು ಕೆಳಗಿನ ಮನೆ ಎಂಕಪ್ಪಾಚಾರ್ಯರ ಮನೆಯಲ್ಲಿ ವೆಂಕಪ್ಪಾಚಾರ್ಯರ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಆಯ್ತಲ್ಲ. ಆಯ್ತಲ್ಲ, ಸಂಸ್ಕೃತದ ಕೊಲೆ ಸಂಸ್ಕೃತದ ಕೊಲೆ ಆಯ್ತು. ನನಗೆ ಕೊಲೆ ಆದದ್ದು ಬೇಸರ ಅಲ್ಲ, ಆ ಸತ್ಯನಾರಾಯಣನನ್ನು ಸತ್ಯನಾರಾಯಣ ಮಾಡಿದ್ದ. ಸತ್ಯನಾರಾಯಣ ಸತ್ಯನಾರಾಯಣ ಅಲ್ಲ, ಯಾವುದೋ ಒಂದು ನಾರಾಯಣ ಆಗುದಿಲ್ಲ, ಸತ್ಯನಾರಾಯಣ ಆಗಬೇಕು. ಸತ್ಯನಾರಾಯಣ ಪೂಜೆ ಆಯ್ತಲ್ಲ, ಆ ಹೊತ್ತಲ್ಲಿ ಇಷ್ಟು ಸಫೇತು ಉಳಿದಿತ್ತಪ್ಪ. ನಾಟ್ಯ ವೈಭವ ಕಾರ್ಯಕ್ರಮ ಸಫೇತ್ ಉಳಿಲಿಕ್ಕೆ. ಸತ್ಯನಾರಾಯಣ ಪ್ರಸಾದ ಸಫೇತ್ ಅಲ್ಲ, ಅದು ಸಪಾತ. ಶಪಥ ಭಕ್ಷ ಅದು ಸತ್ಯನಾರಾಯಣ ದೇವರ ಪ್ರಸಾದ. ಅದಿಷ್ಟು ಉಳಿದಿತ್ತು, ಅದನ್ನೆಲ್ಲ ನಾನು ಕಟ್ಟಿಕೊಂಡು ಬಂದು ಅಟ್ಟದಲ್ಲಿ ಇಟ್ಟು ಒಂದು ವಾರದಿಂದ ಇಷ್ಟಿಷ್ಟೇ ತಿನ್ನುತ್ತಾ ಇದ್ದೇನೆ. ಏನಾಯ್ತು? ನನಗೆ ಎಣಿಸುವಾಗಲೇ ನನ್ನ ಕರುಳು ಬಾಯಲ್ಲಿ ಬರ್ತಾ ಉಂಟು. ಅಯ್ಯೋ, ಅದನ್ನು ಇವತ್ತು ಮಾಡಿದ್ದನ್ನು ನಾಳೆ ತಿನ್ನುವಾಗಲೇ ಹುಳಿ ಹುಳಿ ಆಗುತ್ತದೆ. ಇವ ಒಂದು ವಾರದಿಂದ ಅದನ್ನು ಸ್ವಲ್ಪ ಸ್ವಲ್ಪ ತಿಂತಾ ಇದ್ದಾನೆ. ಮತ್ತೆ ಅವ ಸಂಸ್ಕೃತ ಮಾತಾಡದಿರ್ತಾನೆ. ಅಪ್ಪಯ್ಯ, ನನಗೆ ಅವನ ಸಂಸ್ಕೃತದ್ದು ಸಮಸ್ಯೆ ಅಲ್ಲ, ಅವನ ಹೊಟ್ಟೆಯ ಸ್ಥಿತಿ ಹೇಗೆ. ದಿನ ಹೋದಾಗೆ ರುಚಿ ಹೆಚ್ಚಾಗ್ತಾ ಉಂಟಪ್ಪಯ್ಯ. ಅಯ್ಯೋ, ರುಚಿ ಹೆಚ್ಚಾದದ್ದು ನಿನ್ನ ಹೌದಲ್ಲ ಅಪ್ಪಯ್ಯ? ನಿನ್ನನ್ನು ಕರ್ತದ್ದು ಯಾಕೆ ಗೊತ್ತುಂಟ? ಯಾಕಪ್ಪಯ್ಯ? ಮಾಣಿ ಹೋಗುವ ಎಂತದು? ಮಾಣಿಗೆ ನಿನ್ನನ್ನು ಪ್ರೀತಿಯಿಂದ ಕರ್ದದ್ದು ಮಾಣಿ ಅಂತ. ಮಾಣಿ ಏನು ಮಗ ಇದು? ಏನಪ್ಪಯ್ಯ? ನೀನು ಹೀಗೆ ಮಾಡಿದರೆ ಹೇಗೆ? ಮತ್ತೆ ಹೇಗೆ ಮಾಡ್ಬೇಕಪ್ಪಯ್ಯ? ನೀನು ಪ್ರಪಂಚದಲ್ಲಿ 4 ಮಂದಿಗಳ ಹಾಗೆ ಆಗಬೇಕು. ನನ್ನ ಜಾಗಕ್ಕೆ ನಾಳೆ ನೀನು ಬರಬೇಕು. ನೀವು ಯಾವಾಗ ಹೋಗುದಪ್ಪಯ್ಯ? ತಯಾರಾಗಿದ್ದೇನೆ. ನಾನು ಹೋಗುವುದಕ್ಕೆ ಕಾಯುವುದಲ್ಲ, ನಾ ಇರುವಾಗಲೇ ನನ್ನ ಜಾಗಕ್ಕೆ ನೀನು ಬರಬೇಕು. ಹೇಗೆ ಭಯ? ನಾಳೆ ನಿನಗೊಂದು ಮದುವೆ ಆಗಬೇಕು, ನಿನಗೆ ಸಂಸಾರ ಆಗಬೇಕು. ಒಂದು ವೇಳೆ ನಾನು ಸತ್ತರೆ ನನಗೊಂದು ವೈಕುಂಠ ಸಮಾರಾಧನೆ ಮಾಡಬೇಕು. ಇದಕ್ಕೆಲ್ಲ ಸಂಪಾದನೆ ಬೇಡವೇನೋ? ಬೇಕಾ ಭಯ? ಆದ್ರಿಂದ ನೀನು ದುಡಿಬೇಕು, ಪೂಜೆ ಮಾಡಬೇಕು. ಪೂಜೆ ಮಾಡಬೇಕು ಅಪ್ಪಯ್ಯ. ಈಗ ನಾನು ಪೂಜೆ ಹೋಮ ನೇಮ ಎಲ್ಲ ಮಾಡ್ತೇನೆ ಅಪ್ಪಯ್ಯ. ನೇಮ ಹೋಮ ಸರಿ, ಹೋಮಕ್ಕೆ ಪೂಜೆಗೆ ಸರಿ, ನೇಮಕ್ಕೆ ಬೇಡ. ನೀವು ಹೇಳಿದ್ದಲ್ಲ ನೇಮ ಮಾಡಬೇಕು. ಬೇಡ, ನಾನು ಹೇಳಿದ ನೇಮ ಯಾವುದು ಗೊತ್ತುಂಟು? ನೇಮ ಎನ್ನುವುದರ ಅರ್ಥ ನಿಯಮ. ನೀನು ಹೇಳುವ ನೇಮ ಯಾವುದು? ಅದು ಬೇರೆ. ಅದೇ ಪೂಜೆ ಹೋಮ ನಿಯಮ ಎಲ್ಲ ಮಾಡ್ತಾ ಇದ್ದೇನೆ. ಮಾಡ್ತಾ ಇದ್ದಿ? ಏನು ಮಾಡ್ತಾ ಇದ್ದಿ? ಅದಪ್ಪಯ್ಯ, ಆ ಕೆಳಗಿನ ಮನೆ ನಾರಾಯಣಾಚಾರ್ಯರು ಬಂದು ಹೇಳಿದ್ರು, ಒಂದು ಶಾಂತಿ ಹೋಮ ಆಗ್ಬೇಕು, ಬಟ್ರೆ 100 ಜನರಿಗೆ ಅಡುಗೆ ಮಾಡಿ ಬಡಿಸಬೇಕು ಅಂತ ಹೇಳಿದ್ರೆ ಅಪ್ಪಯ್ಯ. ಏನ್ ಮಾಡಿದಿ? ನಾನು ಅಲ್ಲಿಗೆ ಹೋದೆ, ಶಾಂತಿ ಹೋಮ ಮಾಡಿದೆ. ಆದ್ರೆ ಅಪ್ಪಯ್ಯ, ಅವರು ಅಡುಗೆ ಮಾಡ್ಲಿಕ್ಕೆ ಅಕ್ಕಿ ಕೊಡ್ಲಿಲ್ಲ ಅಪ್ಪಯ್ಯ. ಅಕ್ಕಿ ಕೊಡ್ಲಿಲ್ಲ? ಮತ್ತೆ 100 ಜನರಿಗೆ ಅನ್ನ ಹೇಗೆ ಕೊಟ್ಟೆ? ಅದಕ್ಕೆ ದಾನದ ಉಪಾಯ ಮಾಡಿದೆ. ನನ್ನ ಮನೆಗೆ ಬಂದು ನಮ್ಮ ಅಟ್ಟಕ್ಕೆ ಹತ್ತಿ, ಅಟ್ಟದಲ್ಲಿ ತುಂಬಾ ಅಕ್ಕಿ ಮುಡಿ ಇತ್ತಲ್ಲ, ಅಕ್ಕಿ ಮುಡಿಗೆ ನೋವಾಗದ ಹಾಗೆ ನನ್ನ ತಲೆಯಲ್ಲಿ ಹೊತ್ತುಕೊಂಡು ಹೋಗಿ 100 ಜನರಿಗೆ ಅಡಿಗೆ ಮಾಡಿ ಮಾಡಿದ. ಅದ್ಭುತ ಸಾಧನೆ. ಅಂತಹ ಬುದ್ಧಿವಂತ. ಅಕ್ಕಿ ಮುಡಿಗೆ ನೋವಾಗದಾಗೆ, ಅಕ್ಕಿ ಮುಡಿ ಇವನ ಅಪ್ಪ ಬಂದು ಇವನಲ್ಲಿ ಹೇಳಿದೆ, ನನಗೆ ನೋವಾಗ್ತದೆ, ಮೆಲ್ಲಕೊಂಡು ಹೋಗುವುದು. ಪೂಜೆ ಯಾರ ಮನೆಯಲ್ಲಿ? ನಾರಾಯಣ ಮನೆಯಲ್ಲಿ. ಶಾಂತಿ ಯಾರ ಮನೆಯಲ್ಲಿ? ಅಲ್ಲೇ. ಅನ್ನ ಸಂತರ್ಪಣೆ ಯಾರ ಮನೆಯಲ್ಲಿ? ಅವರ ಮನೆಯಲ್ಲಿ. ಅಕ್ಕಿ ಕೊಂಡೋದದ್ದೆಲ್ಲಿಂದ? ನಮ್ಮ ಮನೆಯಿಂದ. ಸಾಯಿ ಧರ್ಮಕ್ಕೆ ಸಿಕ್ಕಿದೆ ಉಂಟಲ್ಲ ಅಪ್ಪಯ್ಯ. ಊಟ
ಸಾಯ್ಲಿ, ನನ್ನ ಹೆಸರಲ್ಲಿ ಯಾರಾದರೂ ಊಟ ಮಾಡಿ ಸಾಯ್ಲಿ ಅತ್ಲಾಗಿ. ಬರ್ಕತ್ತಾಗ್ಲಿಕ್ಕಿಲ್ಲ ಅವರು ಯಾರು ಇಲ್ಲ ಅವರು. ಇದು ನನ್ನ ಶಾಪ. ಇನ್ನು ನಿಮಗೆ ಶಾಂತಿ ಮಾಡಬೇಕು ಅಂತಿಲ್ಲ. ಅದರಲ್ಲಿ 3 ಜನ ಹೋಗಿ ಆಯ್ತು ಈಗ. ನನ್ನ ಅಕ್ಕಿಯ ಅನ್ನವನ್ನು ತಿನ್ನವರು ಯಾರು ಒಳ್ಳೇದಾಗ್ಲಿಕ್ಕಿಲ್ಲ. ಒಳ್ಳೆದ್ರಲ್ಲಿ ಅದನ್ನು ತಂದು ಕೊಟ್ಟರೆ ಆಯ್ತು, ಸಾಯ್ಲಿ. ದಾನ ದಕ್ಷಿಣೆ ಏನಾದ್ರೂ ಕೊಟ್ರ ನಿನಗೆ? ಅವರು ಕೊಡ್ಲಿಲ್ಲ, ಮತ್ತೆ ನಾನು ಕೊಟ್ಟಿದ್ದೇನೆ. ನೀನು ಕೊಟ್ಟಿ? ನೀನು ಕೊಡ್ಲಿಕ್ಕೆ ನಿನಗೆ ಸಂಪತ್ತೇ ಇಲ್ಲ ನಿನ್ನಲ್ಲಿ. ಯಾಕೆ ಹೇಳಿದ್ದು ಅಪ್ಪಯ್ಯ? ಅಲ್ಲಿ ಹತ್ತದ ಮೇಲೆ ಪೆಟ್ಟಿಗೆಯಲ್ಲಿ ಬೆಳ್ಳಿಯ ಬಾವಲಿತ್ತಲ್ಲ ಅಪ್ಪಯ್ಯ, ಎಲ್ಲ ಹೋಗಿ ಒಂದು ಸುತ್ತಿಗೆ ತಂದು ಪೆಟ್ಟಿಗೆಯನ್ನು ಮುರಿದು ಆ ಬಾವುಲೆಲ್ಲ ಕೊಟ್ಟಾಕಿ ತಾತ ಅವರಿಗೆ ತಕ್ಷಣ ಕೊಟ್ಟದಪ್ಪ. ಅಲ್ಲಿಗೆ ನೀನು ದಾನ ಮಾಡದ ದಾರಿಯಲ್ಲಿ ಬಿದ್ದು ಸಾಯ್ಲಿಕ್ಕೆ. ಯಾರದ್ದದು? ಯಾರದ್ದಪ್ಪಯ್ಯ? ಯಾರು ಸಂಪಾದನೆ ಮಾಡಿದ್ದು? ಅದು ಯಾಕೆ ಅಲ್ಲಿ ಗಂಟು ಕಟ್ಟಿಟ್ಟದಪ್ಪ? ಗಂಟು ಕಟ್ಟಿದ್ದದ್ದು ನಾನೇನು ಹೋಗುವಾಗ ಕೊಂಡೋಗ್ತೇನಾ? ಮತ್ತೆ ನನಗೆ ಬೇಕು ಅಂತಲ್ಲ. ಮತ್ತೆ ನಾಳೆ ನನ್ನಿಂದ ನಂತರ ನಿನಗೊಂದು ಮದುವೆ ಆಗುತ್ತದೆ, ಮದುವೆ ಆಗಿ ಮಕ್ಕಳಾಗುತ್ತದೆ. ನಾಳೆ ನಾನು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಹೋದರೆ ನನಗೊಂದು ವೈಕುಂಠ ಸಮಾರಾಧನೆ ಇಂಥದ್ದೆಲ್ಲ ಮಾಡುವುದಕ್ಕೆ ಬೇಕಾಗ್ತದೆ ಅಂತ ತೆಗೆದಿಟ್ಟದ್ದು. ಅಪ್ಪಯ್ಯ, ನನಗೆ ಮದುವೆ ಇಲ್ಲದಿದ್ರು ತೊಂದರೆ ಇಲ್ಲ, ನಿಮಗೊಂದು ವೈಕುಂಠ ಸಮಾರಾಧನೆ ಮಾಡಿದ ಸತ್ತ ಮೇಲೆ ಮಾಡಿದ್ರೆ ನಿಮಗೆ ನೋಡ್ಲಿಕ್ಕೆ ಸಿಗ್ತದ? ಅದಕ್ಕೆ ಇವಂತ ಮಾಡಿದ್ದು. ನೀನು ಅದಕ್ಕಿಂತ ಇನ್ನೊಂದು ಒಳ್ಳೆ ಕೆಲಸ ಮಾಡು. ನನ್ನನ್ನು ಕೂತುಕೊಂಡಿರಿಸಿ, ನನಗೆ ಬಾಳೆ ಎಲೆಯನ್ನು ಬಡಿಸಿ, ಅದರಲ್ಲಿ ಭಕ್ಷ್ಯಗಳನ್ನು ಬಡಿಸಿ, ನನ್ನ ವೈಕುಂಠ ಸಮಾರಾಧನೆಯದ್ದನ್ನು ನನಗೇ ತಿನ್ನಿಸು. ನಾಳೆ ಅದು ಒಳ್ಳೆದು. ಹಾಗಾದ್ರೆ ನಾಳೆ ಅದನ್ನೇ ಮಾಡ್ತೇನೆ. ನನ್ನ ನೀನು ಹೀಗೆ ಮಾಡಿದರೆ ನಾವು ಹೇಗೆ ಮಗ ಒಳ್ಳೆಯದಾಗುವುದು? ಇಲ್ಲಪ್ಪಯ್ಯ, ಹಾಗಾಗಬಾರ್ದು. ನೀನು 4 ಜನರ ಹಾಗಾಗಬೇಕು. ನಿನಗೂ ಒಂದು ಬುದ್ಧಿ ಸ್ವಲ್ಪ ಬೆಳಿಬೇಕು ಅಂತ ಆದ್ರೆ ಏನಾಗಬೇಕಪ್ಪ? ಮೊದಲು ದೇವರಿಗೆ ನಮ್ಮ ಬಗ್ಗೆ ಭಕ್ತಿ, ದೇವರಿಗೆ ನಮ್ಮ ಬಗ್ಗೆ ದಯೆ ಹುಟ್ಟಬೇಕು. ಅದಕ್ಕೆ ನಾನೇನು ಮಾಡ್ಬೇಕಪ್ಪಯ್ಯ? ನೀನು ಇವತ್ತಿನಿಂದ ನೇರವಾಗಿ ದೇವಸ್ಥಾನವನ್ನು ಸೇರಿ ಪೂಜೆ ಪುನಸ್ಕಾರಗಳನ್ನು ನೀನು ಮಾಡಬೇಕು. ಯಾರು? ನೀನು. ನಾನು ಪೂಜೆ ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕಲ್ಲ. ಹೌದು. ನನಗೆ ತಣ್ಣೀರಲ್ಲಿ ಸ್ನಾನ ಮಾಡಿ ಚಳಿ ಆಗುತ್ತದೆ, ನನಗೆ ಬಿಸಿಲಿರಬೇಕು. ಬಿಸಿಲಿರಬೇಕು. ಶಾಸ್ತ್ರದಲ್ಲಿ ಒಂದು ಮಾತುಂಟು, ಗೊತ್ತುಂಟು? ಶಾಸ್ತ್ರಕ್ಕೆ ಮಣ್ಣು ಹಾಕಿ ನನಗೆ ಬಿಸಿಲಿರಬೇಕು. ಒಂದು ಮಾತುಂಟು, ಗೊತ್ತುಂಟು ಅಂತ ಕೇಳಿದ್ದು. ಚಳಿಗೆ ಹೆದರುವವ ರಾಮನಲ್ಲ, ಅಲ್ಲ. ಯುದ್ಧಕ್ಕೆ ಹೆದರುವವ ಕ್ಷತ್ರಿಯನಲ್ಲ, ಅಲ್ಲ. ಬೆಂಕಿಗೆ ಹೆದರುವವಳು ಹೆಣ್ಣಲ್ಲ, ಅಲ್ಲ. ಅದ್ಯಾಕೆ ಹೇಳಿದ್ದು? ಯಾಕೆ? ಅದು ಅವರವರು ಮಾಡಬೇಕಾದ ಕರ್ಮ. ನಂಗೊತ್ತಿಲ್ಲ, ನಂಗೆ ಬಿಸಿಲಿರಬೇಕು, ನಾನು ಸ್ನಾನ ಮಾಡುದಿಲ್ಲ. ನಾನಿನ್ನು ಬಾವಿಗೆ ಬೆಂಕಿ ಹಾಕ್ಲಿಕ್ಕೆ ಆಗ್ತದ ಮಾರಾಯ? ಗೊತ್ತಿಲ್ಲ, ನಂಗೆ ಚಳಿ ಆಗ್ತದೆ. ಅದು ಕೂಡ ಚಳಿ ಅಂತ ಹೇಳಿದ್ರೆ ಚುಳ್ಳಿ ಆಗ್ತದೆ. ಪೂಜೆ ಮಾಡಬೇಕು ಅಂತಾದ್ರೆ ಸ್ನಾನವೇ ಮಾಡಬೇಕು ಅಂತ ಇಲ್ಲ. ಹೌದಾ ಅಂತ ಕೇಳಲಿಕ್ಕೆ ನಾನು ನಿನಗೆ ಹೇಳಿದ್ದು. ಎಂತ ಮಾಡ್ದಪ್ಪ? ನೇರವಾಗಿ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗು. ಅಲ್ಲಿರುವ ಕೆರೆಯಲ್ಲಿ ಒಂದು ಕೊಡಪಾನ ನೀರು ಹಿಡ್ಕೊ. ಆ ಕೊಡಪಾನದ ನೀರು ಹರಿತಾ ಇರಲಿ. ನಿನ್ನ ಕೂದಲಿನ ಜುಟ್ಟುಂಟಲ್ಲ, ಇದರ ತುದಿಯನ್ನು ಸ್ವಲ್ಪ ಒದ್ದೆ ಮಾಡು. ಸರಿ ಭಸ್ಮ ಹಾಕು. ಭಸ್ಮದಲ್ಲಿ ಮುಳುಗುತ್ತೇನೆ ನಾನು. ಆ ಜುಟ್ಟಿನಲ್ಲಿರುವ ನೀರು ತೊಟ್ಟಿಕ್ಕುತ್ತಾ ಇರಬೇಕು. ದೂರದಿಂದಲೇ ದಾರಿ ದಾರಿ ಮಡಿ 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 ಅಂತ ಹೇಳಿಕೊಂಡು ಬಾ. ಆಯ್ತಾ? ಸ್ನಾನ ಮಾಡಬೇಕಂತ ಇಲ್ಲ. ಹಾಗಾದ್ರೆ ಸ್ನಾನ ಮಾಡಬೇಕು ಅಂತಲೇ ಏನೂ ಇಲ್ಲ. ಹಾಗಾದ್ರೆ ನೀವು ಹಾಗೆ ಮಾಡು. ನಾನು ಹಾಗೆ ಮಾಡ್ತೇನೆ ಅಂತ ಹೇಳಿದ್ದಲ್ಲ, ನಾನು ಅದಕ್ಕೆಲ್ಲ ಹೆದರುವುದಿಲ್ಲ. ನಾನು ಕ್ರಮಬದ್ಧವಾಗಿ ಮಾಡ್ತೇನೆ. ನಿನಗಲ್ವಾ ಚಳಿ ಆಗುವುದು, ನೀನು ಹಾಗೆ ಮಾಡು. ಆಯ್ತು. ಹಾಗೆ ಮಾಡಿ ನೀನು ಇವತ್ತಿನಿಂದ ನೀನೇ ಪೂಜೆ ಮಾಡಬೇಕು. ಯಾಕೆ? ನಾನು ಅನಿವಾರ್ಯವಾಗಿ ಮಾಡಬೇಕಾದ ಕಾರ್ಯಗಳು ಕೆಲವು. ಪೂಜೆಗೆ ಜನ ಬೇರೆ ಬಂದ್ರು ಅಂತ. ಅದು ಪೂಜೆಗೆ ಬಂದದ್ದಲ್ಲ, ದ್ವಂದ್ವಕ್ಕೆ. ಪೂಜೆಗೆ ನೀನೇ. ನಾನು
ನನಗೆ ಸ್ವಲ್ಪ ಒಂದು ಕಾರ್ಯ ಉಂಟು. ಕಾರ್ಯ ಅಂತ ಹೇಳಿದ್ರೆ ಯಾರ ಕಾರ್ಯಪಾಯ? ಕಾರ್ಯ ಅಲ್ವಾ, ಒಂದು ಪಂಚಾಂಗ ನೋಡ್ಲಿಕ್ಕೆ ಉಂಟು. ಹೌದಾ? ಒಂದು ಜಾತಕ ನೋಡ್ಲಿಕ್ಕೆ ಉಂಟು. ಈಗ ಪೂಜೆ ಮಾಡಬೇಕು ಅಂದ್ರೆ ಮಂತ್ರ ಹೇಳ್ಬೇಡಪ್ಪಯ್ಯ. ಮಂತ್ರ ಹೇಳಬೇಕು. ನಂಗೆ ಗೊತ್ತುಂಟು. ಹೌದಾ? ಹೇ, ಮತ್ತೆ ನನ್ನ ಮಗ ಹಾ, ಮಂತ್ರ ಎಲ್ಲ ಅವನಿಗೆ ಅದು ಸ್ಪಷ್ಟ. ನಿರರ್ಗಳ. ನೀವು ಮೊನ್ನೆ ಹೇಳ್ತಾ ಇದ್ದೀರಲ್ಲ, ಯಾವುದು? ಮಾಂಗಲ್ಯಕ್ಕೆ ತಂತಿ ನಾನೇನ ನಾ ಹೇತು ನಾಮ. ಅಯ್ಯೋ ಆ ಪುಣ್ಯಾತ್ಮ, ಏನು? ಮಾಂಗಲ್ಯಕ್ಕೆ ತಂತಿ ನಾನೇನ ನಾ ಹೇತು ನಾಮ. ಮಂತ್ರವೇ ಅಲ್ಲ. ಮಂತ್ರವೇ ಅಂತ ಯಾವ ಯಾವ ಮಂತ್ರವನ್ನು ಎಲ್ಲೆಲ್ಲಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ನೀನು ಊಟ ಮಾಡುವುದು ಹೀಗೆ ಅಲ್ವಾ? ಬೇರೆ ಹೇಗೂ ಊಟ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಹಾಗೆ ಸರಿ, ಬೇಡ. ನಿನಗೀಗ ಮಂತ್ರ ಅಲ್ವಾ, ನಾನು 3 ಕೊಡ್ತೇನೆ. 3 ಅಂತ ವರ. ಓಂ ನಮ ನಮ ಶಿವಾಯ. ಶಿವಾಯ ಮಾತ್ರ ಕೇಳಿದ್ರೆ ಸಾಕು. ಮೊದಲಿನ ಬರ್ತದೆ. ಓಡು ಓಡು, ಹೇಳಿದ್ದು ಬರ್ತದೆ. ವಿಷಯ ಬರ್ತದೆ. ಸಾಕು ಸಾಕು, ಅದರ ಕೊನೆ 2 ಅಕ್ಷರ ಕೇಳಿದ್ರೆ ಸಾಕು. ಹೋಗಿ ಪೂಜೆ ಮಾಡಿ. ಪೂಜೆ ಮಾಡಿ ನಾನೊಂದು ಕೆಲಸ. ನೀನು ಎಲ್ಲಿಗೆ ಹೊರಟದಪ್ಪಯ್ಯ? ಎಲ್ಲಿಯಾದ್ರೂ ಒಳ್ಳೆ ಕೆಲಸಕ್ಕೆ ಹೊರಟಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಬೆಕ್ಕು ಅಡ್ಡ ಬಂದಾಗ ಅದು ಅಪಶಕುನ, ಗೊತ್ತಾಯ್ತಲ್ಲ? ದೂರ ಅಂತ ಕೇಳುವ. ಎಲ್ಲಿಗೆ ಎಲ್ಲಿಗೆ ಬಿಡು. ಒಂದು ಜಾತಕ ನೋಡ್ಲಿಕ್ಕೆ ಉಂಟು. ನಾನು ಬರ್ತೇನೆ. ಬೇಡ, ನೀನು ಬಂದ್ರೆ ನನಗೆ ನೋಡ್ಲಿಕ್ಕೆ ಆಗುದು. ಅಲ್ಲ, ಜಾತಕ ಬಿಡಿಸುವುದು ನಾನು ಬಿಡಿಸ್ತೇನೆ. ಬೇಡ, ಓದುದು ನೀವು ಓದಿ. ನನಗೆ ಜಾತಕ ಬಿಡಿಸ್ಲಿಕ್ಕೆ ಕಷ್ಟ ಆದಾಗ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ಆಯ್ತಾ? ನೀನು ಬೇಡ, ನೀನು ಮೊದಲು ಇಲ್ಲಿ ಪೂಜೆ ಮಾಡಿ, ಆಮೇಲೆ ನಿನ್ನನ್ನು ಕರ್ಕೊಂಡು ಹೋಗುವ ಬಗ್ಗೆ ಆಲೋಚನೆ ಮಾಡ್ತೇನೆ. ಓ ನಮ ಶಿವಾಯ, ಓ ನಮ ಶಿವಾಯ, ಓ ನಮ ಶಿವಾಯ, ಓ ನಮ ಶಿವಾಯ. ಅಯ್ಯೋ, ನೋಡಿದ್ದೀರ ಸ್ವಾಮಿ, ಇದು ನನ್ನ ಜೀವನದ ದುರಂತ ಅಧ್ಯಾಯ. ರಹಸ್ಯ, ಯಾರಲ್ಲಿ ಹೇಳಲಿಕ್ಕುಂಟು? ಜೀವನದ ರಹಸ್ಯ. ಜೀವನದ ರಹಸ್ಯ. ಹಾಗಂತ ನನ್ನ ಬದುಕಿಗಿರುವ ಆಶಾಕಿರಣ ಯಾವುದು ಅಂತ ಕೇಳ್ತೀರಾ? ಯಾವುದು? ಅವಳು ಮಾತ್ರ. ಯಾರು? ದೇವಿ. ಆ ರಾಣಿ. ರಾಣಿ. ರಾಣಿ ರಾಣಿ ಗೊತ್ತಿಲ್ವಾ? ಅವಳು ಯಾರು? ರಾಣಿ ಅಲ್ಲಿ ಕೆಳಗಿನ ಮನೆಯ ಮಂಜರಿಲ್ವಾ? ನಿಮ್ಮ ರಾಣಿ ಯಾವ ಗೊತ್ತಿಲ್ಲ. ನೀವು ಮತ್ತೆ ಮತ್ತೆ ನನ್ನ ಬಾಯಲ್ಲಿ ಹೇಳಿಸುವುದನ್ನು. ಹೇಳೇ ಇದ್ರೆ ಗೊತ್ತಾಗ್ಬೇಕಲ್ವಾ? ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ? ನಮಗೆ ಗೊತ್ತಾದ್ರೆ ಕಾಳಹಸ್ತಿಯಲ್ಲಿ ಮೂಲೆಯಲ್ಲೊಂದು ಮನೆ ಉಂಟಲ್ಲ, ವೇಶ್ಯೆ. ಅದನ್ನು ಅಷ್ಟು ಗಟ್ಟಿಯೆಲ್ಲ ಹೇಳಬೇಕು ಅಂತ ಇಲ್ಲ, ಮೆಲ್ಲ ಹೇಳಿದ್ರು ಕೇಳ್ತಾನೆ. ವಿಷಯ ಅದೇ, ಆದ್ರೂ ಸ್ವಲ್ಪ ತೂಕಬದ್ಧವಾಗಿ ಹೇಳಬೇಕು. ಅಲ್ಲ, ನನಗೆ ಗೊತ್ತಿಲ್ಲ. ಸತ್ಯನಾರಾಯಣ ಭಟ್ರು ಹೇಳಿ. ಅದೇ ಅದೇ ಅವಳ ಮನೆಗೆ ಹೋಗಿ ಅವಳಿಗೆ ಏನಾದ್ರೂ ಒಂದು ಸ್ವಲ್ಪ ನಾನು ಆರೋಗ್ಯ ಸರಿ. ಆರೋಗ್ಯ ಸಮಸ್ಯೆ ಅಲ್ಲಯ್ಯ. ಅವಳು ಮನೆಗೆ ಬರುವುದಕ್ಕೆ ಹೇಳಿದ್ದಾಳೆ. ಮನೆಗೆ ನಾ ಹೊರಟು ನಿಂತಿದ್ದೇನೆ. ಹೌದಾ? ಇವನನ್ನು ಪೂಜೆಗೆ ಕಳುಹಿಸಿದ್ದೇನೆ. ಹಾಗಂತ ಅವಳಿಗೇನಾದ್ರೂ ಕೊಂದು ಹೋಗುವ ಅಂತ ಹೇಳಿದ್ರೆ ಇದ್ದಬದ್ದ ಸಂಪತ್ತನ್ನು ಇವ ದಾನ ಮಾಡಿ ಸತ್ತಿದ್ದಾನೆ. ಗೋಣ ಗೋಣ ಹದಗೆಡಿಸಿ. ಇವ ಹದಗೆಡಿಸಿದ್ದೆಲ್ಲವನ್ನು. ನಮ್ಮ ಕರ್ಮ ಯಾರಲ್ಲಿ ಹೇಳುದು? ಇರ್ಲಿ, ನಮ್ಮ ರಾಣಿ. ಇವತ್ತು ಹೋಗುವುದು ಅಂತ ನಿಶ್ಚಯ ಮಾಡಿದ್ದೆ. ನಮ್ಮ ರಾಣಿ. ನಮ್ಮ ರಾಣಿ ಅಂತ ನೀವು ಪಾಲ್ ತಗೊಳ್ಳುದು ಯಾಕೆ? ಅಲ್ಲ, ನಮ್ಮ ಊರಿನ ರಾಣಿ. ನಿಮ್ಮ ಊರಿನ ರಾಣಿ ಅಷ್ಟು ಸಾಕು. ಗತಿ. ಮತ್ತೆ ನಮ್ಮ ರಾಣಿ ಅಂತ ಬೇಡ, ನನ್ನ ರಾಣಿ. ಆಯ್ತಪ್ಪ. ಅವಳಲ್ಲಿಗೆ ಹೋಗಿ ಬರ್ಲಿಕ್ಕೆ ಉಂಟು. ನಾನಿನ್ನು ಮಾತಾಡಿ ನಿಮ್ಮಲ್ಲಿ ಕಾಲ ವಿಳಂಬ ಮಾಡುವುದಕ್ಕಿಂತ ಅಲ್ಲಿ ಹೋಗಿ ಬರ್ತೇನೆ. ಮತ್ತೆ ನಾನು ಹೋಗುವುದಕ್ಕಿಂತ ಮುಂಚೆ ಬೇರೆ ಯಾರಾದ್ರೂ ಬಂದ್ರು ಅದು ಅಪಾಯ. ನಾವೇ ಹೋಗುದು.
ಇದೆ. ಕಾಯುತ್ತಾ ಕಾಯುತ್ತಾ ನಾವು ಯಾವುದನ್ನು ಅಥವಾ ಯಾರನ್ನು ಕಾಯುತ್ತಿರುವೆಯೋ ಅಷ್ಟೇ ಅವರು ಬಂದ ಕ್ಷಣದಲ್ಲಿ ಈ ಹೊಂದಿದಂತಹ ಆನಂದ ಉಂಟಲ್ವಾ, ಅದು ಅನಂತವಾದುದು. ಹಾ, ನಾವ್ ಯಾರು ಅಂತ ಗೊತ್ತಾಯ್ತಾ? ಯಾರಮ್ಮ? ಯಾರಮ್ಮ ಎಂತದು? ಹಾಗೆ ಕಾಣುತ್ತೇನೆ ನಾನು. ಇಷ್ಟು ಮುದ್ದು ಮುದ್ದಾದ ಹುಡುಗಿಯನ್ನು ಯಾರಮ್ಮ ಅಂತ ಕೇಳಿದ್ರೆ, ಹುಡುಗಿಯನ್ನು ಅಮ್ಮ ಅಂತ ಕರೆಯಲಿಕ್ಕಿಲ್ವಾ? ಹಾಗಂತ ಯಾರಮ್ಮ ಅಂತ ಕೇಳಿದ್ದಲ್ವ ನೀವು? ನಾನೊಬ್ಳು ಮಗಳು, ಅಮ್ಮನದ್ದು ಮಗಳು ನಾನು. ಹಾಗಿರುವಾಗ ಯಾರೇ ನೀನು ಕನ್ನಿಕೆ ಹೀಗೆ ಕರೆಯಬಹುದು. ಇಲ್ಲ, ನಾವು ಹುಡುಗಿಯರನ್ನು ಯಾರಮ್ಮ ಇರಬಹುದು, ಆದರೆ ನಾನಿನ್ನು ಕನ್ಯೆಯೇ ಆಗಿದ್ದೇನೆ. ಆಗ್ಲಿ. ಹೌದು, ನಾನು ಮಂಜರಿಯ ಮಗಳು. ಏನು ಅವಳ ಮುದ್ದಿನ ಮಗಳು ನಾನು, ರಾಣಿ ಎನ್ನುವ ಹಾಗೆ ನನ್ನ ಹೆಸರು. ನೀನೇ ಅದು? ಅಂದ್ರೆ ನನ್ನ ಬಗ್ಗೆ ಕೇಳಿದ್ದೀರಾ? ಕೇಳಿದೆ. ಎಲ್ಲರ ಬಾಯಲ್ಲೂ ಹಿಂದೆ ಸುದ್ದಿ. ಹೌದು, ಅದೊಂದು ಇವತ್ತು ರಾಣಿ ನೀನು. ಮೊನ್ನೆ ನನ್ನದೊಂದು ಗೆಜ್ಜೆ ಪೂಜೆ ಆಯ್ತಲ್ಲ, ಆ ಬಳಿಕ ನನ್ನ ಬಗ್ಗೆಯೇ ಮಾತನಾಡುವುದು. ಆದ್ರೇನು, ಮಾತನಾಡಿಕೊಳ್ಳುವವರಿಂದ ನಮಗೇನು ಲಾಭವೇ ಇಲ್ಲ. ಅಂದ್ರೆ ನಾವೇನಿದ್ರು ನಮಗೆ ಲಾಭ ಯಾರಿಂದ ಎನ್ನುವುದನ್ನು ನಾವು ಆಲೋಚಿಸುವುದು. ಅದೇ ಲಾಭ ನನಗಂದೇ ಒದಗಿ ಬಂತು. ಏನು ಬಲ್ಲಿರ, ನನ್ನ ಗೆಜ್ಜೆ ಪೂಜೆ ಆದ ಬಳಿಕ ನನ್ನದೊಂದು ನೃತ್ಯ ಪ್ರದರ್ಶನವಿತ್ತು ದೇವಸ್ಥಾನದಲ್ಲಿ. ಹೌದಪ್ಪ. ನೃತ್ಯ ಪ್ರದರ್ಶನ ಆದ ಬಳಿಕ ನಮ್ಮ ಮೂಲದಿಂದಲೇ ಇರುವಂತಹ ಪದ್ಧತಿ ಅದು. ಎಂತದು? ತೀರ್ಥ ಪ್ರಸಾದಕ್ಕೆ ಹೋಗುವುದು. ಅದು ಎಲ್ಲರೂ ಹೋಗ್ತಾರೆ. ಹಾಗಾಗಿ ನಮ್ಮದೊಂದು ವಿಶೇಷವಾಗಿ ತೀರ್ಥ ಪ್ರಸಾದ. ನಮಗೆ ಅಂದು ನಮಗೆ ತೀರ್ಥವು ಪ್ರಸಾದ ಸಿಕ್ಕಿತೋ ಮತ್ತೆ ನಾವು ಅದೇ ಕಾಯಕದಲ್ಲಿ ಮುಂದುವರಿಯಬಹುದು. ಯಾವುದು? ತೀರ್ಥ ಪ್ರಸಾದ ಕೊಡುವ ಕಾಯಕಲ್ಲ, ಮತ್ತೆ ಗೆಜ್ಜೆ ಕಟ್ಟಿ ಕುಣಿಯುವುದೆಂತ. ಅಮ್ಮ ಹೇಳಿದಂತಹ ಮಾತು ನನಗೆ ನೆನಪಾಗ್ತಾ ಉಂಟು. ಅಮ್ಮ ಹೇಳಿದ್ರು, ಮಗಳೇ, ಹಲ್ಲು ಗಟ್ಟಿರುವಾಗಲೇ ಕಡ್ಲೆ ತಿನ್ನಬೇಕು ಅಂತ. ಮೊದಲು ನನಗೇನು ಅಂತ ಅರ್ಥ ಆಗಲಿಲ್ಲ, ಈಗ ಅರ್ಥ ಆಗಿದೆ. ಅದು ಅರ್ಥ ಆದದ್ದು ಹೇಗೆ? ಶಾಸ್ತ್ರಿಗಳು ಅರ್ಥ ಮಾಡಿಸಿದ್ದು ನನಗೆ. ದೇವಸ್ಥಾನದ ಪೂಜಾರರು ಅಂತ, ಅಲ್ಲಿ ಅರ್ಚಕರು ಏನು ತೀರ್ಥ ಕೊಟ್ರ, ತೀರ್ಥ ಕೊಟ್ಟು ಇನ್ನೇನು ಪ್ರಸಾದ ಕೊಡುವಾಗ ಅವರ ಕೈ ತಾಗಿದ್ದೋ ಇಲ್ವೋ ಎನ್ನುವ ಆಗ ಏನೋ ಒಂದು ನನಗೆ ಅನುಭವ ಆದತ್ತಲ್ಲ. ನಾಳೆ ಬರ್ತೇನೆ ಅಂತ ಹೇಳಿಯೇ ಬಿಟ್ರಲ್ಲ, ಅಲ್ಲಿಂದ ತೊಡಗಿದ್ದೇನೆ ನಾನು ಕಾಯುವುದಕ್ಕಾಗಿ. ಎಷ್ಟು ಹುಡುಕುವುದು, ಎಷ್ಟು ಬರೋಣ ಆಗುತ್ತದೆ ಎನ್ನುವ ಹಾಗೆ ಕಾಯುವುದು. ಇವರೆಲ್ಲ ಹೀಗೆಯೋ ಏನು, ಎಷ್ಟು ಕಾಯಿಸ್ತಾರೆ ನಮ್ಮ ಬಂದ್ರು ಅಂತ ಕಾಣ್ತಾರೆ. ಅದೇ ಶಬ್ದವ. ನಮ್ಮ ಮನೆಯ ನಾಯಿ ನಮ್ಮ ಮನೆಗೆ ಯಾರನ್ನು ಬರ್ಲಿಕ್ಕೆ ಬಿಡುವುದಿಲ್ಲ. ನಮಗನಲ್ಲ, ನಮಗೆ ಉಪದ್ರ ಅಂದ್ರೆ ನಾಯಿ ಬೊಗಳುವುದರಲ್ಲಿ ಅಲ್ಲ. ನಾಯಿ ಬೊಗಳಿಕೆ ಆರಂಭಿಸಿತ ಆ ಕಡೆ ಈ ಕಡೆ ಮನೆಯವರು ಇಣುಕಿ ನೋಡ್ತಾರಂತ. ಊರವರಿಗೆಲ್ಲ ಎಲ್ರಿಗೂ ಗೊತ್ತಾಗ್ತದೆ ಇಲ್ಲಿಗೆ ಬರುವವರು ಯಾರು ಅಂತ. ಯಾರೋ ಪುಣ್ಯಾತ್ಮರು ಬಂದಿರು. ಮತ್ತೊಮ್ಮೆ ಅಯ್ಯೋ ಸ್ವಲ್ಪ ಅದಲ್ಲೂ ಅಂತ ಯಾರೋ ಭಿಕ್ಷುಕರು ಇರಬಹುದು. ನೋಡದೆ ಕಣ್ಣಾರೆ ಅಲ್ಲ ನೋಡದೆ ನಾವು ಒಟ್ಟು ಹೇಳಿ. ನೀವ ಶಾಸ್ತ್ರಿಗಳೇ ಬನ್ನಿ. ಇದೆಂತದು ನಿಮ್ಮ ಅವಸ್ಥೆ? ರಾಜಮುಕುಟಮಣಿ ವಿರಾಜ ಮಡಿ ಮುಖ್ಯ. ಯಾವಾಗ ಬರುವಲ್ಲಿಯವರೆಗೆ. ಹಾಗೆ ನಿಮಗೂ ನಮಗೂ. ಏನಿಷ್ಟು ತಡ, ನಾನು ಎಷ್ಟು ಕಾಯ್ತಾ ಇದ್ದೇನೆ. ಮತ್ತೆ ಹೌದಾ? ಮತ್ತೆ ನನ್ನನ್ನೊಮ್ಮೆ ನೋಡಿ ಸರಿಯಾಗಿ ನಾನೆಷ್ಟು ಬಳಲಿ ಬೆಂಡಾಗಿದ್ದೇನೆ. ನೀವು ಬಂದದೊಳ್ಳೆಯದಾಯ್ತು. ಅಮ್ಮ, ಯಾರು ಮಗ? ಅಮ್ಮ ಅಮ್ಮ, ಏನು ಅಯ್ಯಂಗಾರರು ಬಂದಿದ್ದಾರೆ. ಆ ಮುದುಕಿ ಯಾಕೆ? ಶಾಸ್ತ್ರಿಗಳು ಪೂಜಾರರು ಬಂದಿದ್ದಾರೆ. ಅಯ್ಯಂಗಾರು ಬಂದ್ರೆ ಒಳ್ಳೆ ತಿಂಡಿ ಇರಬಹುದು ಮಗ. ಪೂಜಾರ
ಪೂಜಾರಲ್ಲ, ಶಾಸ್ತ್ರಿಗಳು. ಪೂಜೆ ಮಾಡುವವರಲ್ವಾ? ಪೂಜಾರಿಗಳು. ಪೂಜಾರಿಗಳು ಬಂದಿದ್ದಾರೆ. ವೈದಿಕ ವಿದ್ವಾಂಸ. ವೈದಿಕ ವಿದ್ವಾಂಸರು ಬಂದಿದ್ದಾರೆ. ವಿದ್ವಾಂಸರು ಬಂದದಿಲ್ಲಿಗೆ ಶಾಸ್ತ್ರಿಗಳು ಬಂದಿದ್ದಾರೆ. ಯಾರು? ಮಂತ್ರಿಗಳಲ್ವಮ್ಮ, ಶಾಸ್ತ್ರಿಗಳು. ಹೌದು, ಶಾಸ್ತ್ರಿಗಳು. ಎಲ್ಲ ಒಳಗೆ ಕಳಿಸೇನ. ಬೇಡ 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 ಬೇಡ, ಹಾಗಲ್ಲ. ನೀವು ಅಲ್ಲಿ ಒಂದು ಗುರುತು ಹಾಕಿ ಬಂದ್ರೆ ಸಾಕು. ಬೇಡ ಬೇಡ, ನನಗೆ ಅವಳಲ್ಲಿ ಮಾತಾಡ್ಲಿಕ್ಕೆಲ್ಲ. ಅವಳು ಬರುವುದು ಬೇಡ, ಅವಳು ಬರುವುದು ಬೇಡ. ಅಮ್ಮ, ಏನು ಅವರು ಬರುವುದಿಲ್ಲವಂತೆ. ಹಾಗಾದ್ರೆ ನಾನೇ ಮೆಲ್ಲ ಬರಲ್ಲ ಅಲ್ಲಿಗೆ. ನೋಡಿ ನೋಡಿ, ನಾನು ಬರ್ತಾಳೆ. ಅವಳೇ ಇಲ್ಲಿಗೆ ಬರ್ತಾಳ? ಹೌದು, ನಾನು ಬರ್ತೇನೆ. ನಾನು ಹೋಗ್ತೇನೆ. ನೋಡಿ, ನೀವು ಬಂದ್ರೆ ಅವರು ಹೋಗ್ತಾರಂತೆ. ನಾನೇನು ಮಾಡಲಮ್ಮ? ಬರುವುದಿಲ್ಲ, ಬೇಡ. ಏನಂತ ಹೇಳ್ತೇನೆ. ಏನು ಬಂದದ್ದು ಅಂತ ನಾನೇ ಕೇಳ್ತೇನೆ. ಇನ್ನು ನೀವು ಬರುವುದು ಬೇಡ. ಇದು ನಿಮ್ಮದು ದೊಡ್ಡ ಕಥೆ ಆಯ್ತಲ್ಲ. ಜ್ಞಾನವು ಗಿರಿದಾಯಿತೆ, ಆ ಶಂಕರ ಧ್ಯಾನವು ನಿಮಗಾಯಿತೆ. ಮತ್ತಿನ್ನೇನು ಶಾಸ್ತ್ರಿಗಳೇ? ನಾನೆಷ್ಟು ಕಾಯುವುದು ನಿಮ್ಮ. ನಾನು ಕೂಡ ಹಾಗೆ ನಿನ್ನನ್ನು ಎಷ್ಟು ನೋಡಬೇಕು. ಯಾವಾಗ ನಿನ್ನನ್ನೊಮ್ಮೆ ನೋಡ್ತೇನೆ, ನಿನ್ನ ಮೃದು ಮಧುರ ಸ್ವರವನ್ನು ಯಾವಾಗ ಈ ಕಿವಿಯಾರೆ ಕೇಳ್ತೇನೆ. ಅಯ್ಯೋ, ನಿಮಗೇನು ಗೊತ್ತು ನನ್ನ ಸಂಕಷ್ಟ? ಶಾಸ್ತ್ರಿಗಳೇ, ನಿಮಗೆ ಅದೇ ಧ್ಯಾನ ಆಯ್ತಲ್ಲ? ಯಾವುದು? ಯಾವಾಗ ನೋಡಿದ್ರು ಶಂಕರ ಸದಾಶಿವ ಓಂ ನಮ ಶಿವಾಯ. ಅದೊಂದು ಬಿಟ್ರೆ ಜ್ಞಾನ ಎನ್ನುವುದಿಲ್ವ ನಿಮಗೆ? ಯಾರು ಹೇಳಿದ್ದು? ಯಾರು ಹೇಳಿದ್ದು? ನೀನು ಅಲ್ಲಿಕ್ಕಿಲ್ಲ. ಮತ್ತೆ ನೀವು ಗಟ್ಟಿ ಮಾಡಿದ್ರೆ ನನ್ನ ಪುಟ್ಟ ಹೃದಯ ಎಷ್ಟು ನೊಂದುಕೊಳ್ಳುತ್ತದೆ ಶಾಸ್ತ್ರಿಗಳೇ. ಎಂತ ಬಡ್ರೆ, ಎಂತ ವಿಷಯ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ,
ನನ್ನ ಆಸೆಗಳ ತುಂಬು ಗರ್ಭಿಣಿಗೆ ಇವತ್ತು ಹೆರಿಗೆಯ ಸಮಯ. ನಾನೊಂದು ಪರ್ಸು ಕೂಡ ಮಾಡಲಿಲ್ಲ, ಅಷ್ಟು ಬೇಗ ಗರ್ಭಿಣಿ. ಅಪಾರ್ಥ. ಶಿವನೇ ಶಿವನೇ, ಮತ್ತೆಂತದ್ದು ಹೆರಿಗೆ ಹೊತ್ತಾಯ್ತು ಅಂತ ಅಂದ್ರೆ ನನ್ನ ಬಸಿರಲ್ಲಿ ಅದೆಷ್ಟು ಆಸೆಗಳನ್ನು ಹೊತ್ತಿದ್ದೆ ನಾನು. ಆ ಆಸೆಗಳ ಬಸಿರು ಹಸದಾಗುವ ಕಾಲ ಎಂದು. ಪ್ರಸವ ಆಗಲಿ ಆದಷ್ಟು ಬೇಗ. ನಿಮ್ಮ ಆಗಮನಕ್ಕಾಗಿ ಕಾಯುವುದಲ್ಲವೇ? ನೀವು ಆಗಮಿಸದೇ ಇದ್ದರೆ ಅಲ್ಲಿಗೆ ಅದು ಹಾಳಾಗಿ ಹೋದರೆ ನಾ ಬಿಡಲಾರೆ ಬಿಡಲಾರೆ ಬಿಡಲಾರೆ. ಸರಿಯಾದ ಫಲವನ್ನು ನೀವೇ ದೊರಕಿಸಿಕೊಡಬೇಕಷ್ಟೇ. ನನಗೆ ಕೂಡ ಹಾಳು. ರತಿಗೇಳಿಗೆ ಒದಗುಬಾರೆ ಕ್ರೋಧವು ಯಾಕೆ ಮತಿವಂತೆ ದಯವ ತೋರೆ ಬಾರೆ ಬಾರೆ ಒದಗುಬಾರೆ ಒದಗುಬಾರೆ ಹೋದವು ಯಾಕೆ ಹೋದವು ಯಾಕೆ ಮತಿವತೆ ದಯವ ತೋರೆ ಮತಿವತೆ ದಯವ ತೋರೆ ಕ್ರೋಧವು ಯಾಕೆ ಮತಿವತೆ ದಯವ ತೋರೆ ಸತತ ನಿನ್ನನು ನಂಬಿ ವ್ಯಥಿಸುವುದಾಗಿತಿ ಸತತ ನಿನ್ನನು ನಂಬಿ ವ್ಯಥಿಸುವುದಾಗಿತಿ ಖತಿಯ ತಾಳದಿರು ಬಾಲಿ ಖತಿಯ ತಾಳದಿರು ಬಾರಿ ಬಾಲೆ ಬಾರೆ ರತಿ ಕೇಳಿ ಗೊದಗುಬಾರೆ ಕ್ರೋಧವು ಯಾಕೆ ಮತಿವಾತೆ ದಯವ ತೋರೆ ದಯವ ತೋರೆ ಬಾರೆ ನೀರೇ ಬಾ ಎಂತದು ಸೀನು, ಇನ್ನೊಮ್ಮೆ ಸೀನು, ಒಂಟಿ ಸೀನು, ಅಪಶಕುನ. ನನ್ನದೊಂದೇ ಸೀನು. ಇಲ್ಲ, ಇನ್ನೊಂದು ಸೀನು, ಇನ್ನೊಂದು ಸೀನು. ಮೂಗಿಗೆ ಕಡ್ಡಿ ಹಾಕಿ ಆದ್ರೂ ಸೀನು. ಇಲ್ಲ, ಅದು ನೀವು ಬೇಕಾದ್ರೆ ಇನ್ನೊಮ್ಮೆ ಬರುವಾಗ ಇನ್ನೊಂದು ಸೀನು. ಅಪಶಕುನ. ಮತ್ತೆ ಏನು ಶಾಸ್ತ್ರಿಗಳೇ, ಒಂಟಿ ಸೀನು ಏನನ್ನು ಸೂಚಿಸ್ತದೆ? ಏನನ್ನು ಸೂಚಿಸ್ತದೆ? ನನಗೆ ಸಿಟ್ಟು ಬಂದಿದೆ ಎನ್ನುವುದನ್ನು. ಸಿಟ್ಟು ನಿನಗೆ? ಮತ್ತೆ ನನ್ನ ಮೇಲೆ ನೀವು ಹೀಗೆ ಕೈ ಕೊಡಬಾರ್ದಾಯ್ತಾ? ಏನು ಚಿನ್ನ, ನಾನು ಎಲ್ಲಿ ನೀನು ಹೇಳಿದಲ್ಲಿ
ವಿಷಯದಲ್ಲಿ ನಾನು ಕೈ ಕೊಡ್ಲಿಕ್ಕೆ ಉಂಟಾ? ಮಾತಾಡಬೇಡಿ ನೀವು, ಅದಕ್ಕೇನು ಕಡಿಮೆ ಇಲ್ಲ. ಏನೇ ಶಾಸ್ತ್ರಿಗಳೇ, ನಾನಿನ್ನು ಕನ್ಯೆ. ನಾನು ಕೂಡ ಪುರುಷ. ಅದು ಗೊತ್ತಿದೆ ನನಗೆ. ಆದ್ರೆ ನೀವು ಈ ರೀತಿಯಾಗಿ ಯಾಕೆ ನೀವು ಬರದೆ ಉಳಿದದ್ದು? ನಾನೆಷ್ಟು ಕಾಯುತ್ತಿದ್ದೇನೆ. ಏನು ನನಗೆ ನನ್ನ ನೆನಪೇ ಇಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದ್ದು ನೆನಪಿಲ್ಲ ಅಂತ? ನೀವು ಸ್ವರಗಟ್ಟಿ ಮಾಡಿದ್ರೆ ನನ್ನ ಪುಟ್ಟ ಹೃದಯಕ್ಕೆ ಎಷ್ಟು ನೋವಾಗ್ತದೆ ಶಾಸ್ತ್ರಿ. ಅದು ಹೃದಯ ಒಂದು ಪುಟ್ಟ ಕಷ್ಟ ಇದೆ. ಹೊಟ್ಟೆ ಹೃದಯ ಅಲ್ಲ ಬೈ, ಪುಟ್ಟ ಹೃದಯ. ನಾನು ನಿನ್ನ ಮೇಲೆ ಸಿಟ್ಟು ಮಾಡಿದ್ದಲ್ಲ, ಮತ್ತೆ ನನ್ನ ಉದ್ಯೋಗದ ಮೇಲೆ, ನನ್ನ ಮೇಲೆ ನನಗೇ ಸಿಟ್ಟು ಬರ್ತಾ ಉಂಟು. ಶಾಸ್ತ್ರಿಗಳೇ, ನಿಮ್ಮ ಉದ್ಯೋಗದ ಮೇಲೆ ಯಾಕೆ ನೀವು ಸಿಟ್ಟು ಮಾಡುವುದು? ಒಂದು ಗಳಿಗೆ ನೀವು ಆ ಉದ್ಯೋಗದಲ್ಲಿ ಇಲ್ಲದೆ ಇರುತ್ತಿದ್ರೆ ನನಗಲಭ್ಯವಾಗುತ್ತಿದ್ದೀರಿ. ನಿಮಗೂ ಗಟ್ಟಿ ನೋಡಿದ್ದಿ ನನಗೆ ಬೀಳುವ ದಕ್ಷಿಣೆ. ಹಾಗಲ್ಲ, ನೀವು ಆ ಉದ್ಯೋಗದಲ್ಲಿ ಇದ್ದುದರಿಂದಲೇ ಅಲ್ಲವೇ? ಹಾಗೆ ಇರ್ಲಿ. ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನೀ ಭಾವಿಸಿದ್ದ. ಮತ್ತೇನು? ನನಗೆ ನನ್ನ ಉದ್ಯೋಗದ ಮೇಲೆ ಯಾಕೆ ಸಿಟ್ಟು? ಯಾಕೆ? ಒಂದು ಗಳಿಗೆ ರಾಣಿಯನ್ನು ನೋಡುವುದಕ್ಕಾಗುವುದಿಲ್ಲ, ಅವಳ ಜೊತೆಯಲ್ಲಿ ಮಾತಾಡುವುದಕ್ಕಾಗುವುದಿಲ್ಲ ಎನ್ನುವ ಕಾರಣಕ್ಕೆ ನನಗೆ ಸಿಟ್ಟು. ಹೌದಾ? ಇವತ್ತು ಬೆಳಿಗ್ಗೆ ಏನಾಯ್ತು? ದೇಗುಲಕ್ಕೆ ಹೋದೆ, ದೇವರಿಗೆ ಅರ್ಚನೆ ಮಾಡ್ತಾ ಇದ್ದೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಾಸ್ತ್ರಿಗಳೇ, 3 ಸಲ ಓಂ ನಮಃ ಶಿವಾಯ, 2 ಮಧ್ಯದಲ್ಲಿ ಏನಿಲ್ಲ, ಮತ್ತೆ ಓಂ ನಮ ರಾಣಿಯಾಯ, ಗ್ರಾಚಾರ, ಓಂ ನಮೋ ರಾಣಿಯಾಯ. ಅಯ್ಯೋ ಶಾಸ್ತ್ರಿಗಳೇ, ಮತ್ತೆ ಅಪಭ್ರಂಶ. ಅಯ್ಯೋ, ಯಾರಾದ್ರೂ ಕೇಳಿಸಿಕೊಂಡ್ರೆ? ಯಾರು ಕೇಳದೆ ಇದ್ದದ್ರಿಂದ ನನ್ನ ಕಲ್ಪನೆಗೆ ಬಂತು, ನಾನು ಏನು ಹೇಳ್ತಾ ಅಂತ. ರಾಣಿ ಯಾರು ಕೇಳಲಿಲ್ಲ ಪುಣ್ಯಕ್ಕೆ. ಯಾಕೆ ಕೇಳಲಿಲ್ಲ? ಯಾಕೆ ಕೇಳಲಿಲ್ಲ? ಯಾರು ದೇವಸ್ಥಾನಕ್ಕೆ ಬರಲಿಲ್ಲ ಇವತ್ತು. ಹೌದಾ? ಮತ್ತೆ ಮೊನ್ನೊಂದು ಅಷ್ಟು ಜನ ಇದ್ರು. ಅದು ಬರ್ತಾರೆ, ಅದು ಮೊನ್ನೆ ಧನುಮಾಸದ. ಹೌದಾ? ಮತ್ತೆ ನನ್ನ ನೃತ್ಯ ಇತ್ತಲ್ಲ, ಹೌದೌದು. ಹಾಗಿರಬಹುದು. ನಿನ್ನ ನೃತ್ಯಕ್ಕೆ ಬಂದದ್ದು, ಮತ್ತೆ ನನ್ನ ಪ್ರವಚನ ಇರುವಾಗ ಬರ್ತಾರೆ. 2ಕ್ಕೆ ಮಾತ್ರ ಜನ ಆಗುದು, ಬೇರೆ ಯಾವುದಕ್ಕೂ ಆಗುದು. ನೀವು ಪ್ರವಚನ ಮಾಡಿಯೇ ಕಾಲಹರಣ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಆಯ್ತಾ? ಪೂಜೆಯಲ್ಲಿ ರಾಣಿಯಾಯ ಅಂತ ಒಂದು ಅಪಭ್ರಂಶ ಬಂತ. ಇನ್ನು ಇದು ಯಾವುದು ಆಗಲಿಕ್ಕಿಲ್ಲ. ಮನೆಗೆ ಹೋಗಿ ಸ್ನಾನ ಮಾಡಿದೆ. ಹೌದಾ? ಇನ್ನೇನು ಊಟ ಮಾಡಬೇಕು ಎನ್ನುವ ಹಾಗೆ ನಾ ಕೂತಾಗ ನನಗೆಲ್ಲ ಬಡಿಸಿದ್ರು. ಹೀಗೆ ಬಟ್ಟಲು ನೋಡ್ತೇನೆ, ಬಟ್ಟಲಲ್ಲಿ ಅನ್ನ ಇಲ್ಲ. ಮತ್ತೆ ಬಡಿಸಿದ್ದೇನು? ಬಡಿಸಿದ್ದು ಅನ್ನವೇ, ಮತ್ತೆ ಅನ್ನ ಯಾಕೆ ಇಲ್ಲ? ನನಗೆ ಅನ್ನ ಕಾಣಿಸ್ತಾ ಇಲ್ಲ. ಬಟ್ಟಲಲ್ಲಿ ರಾಣಿ ನನ್ನನ್ನು ಕರೀತಾ ಇದ್ದಾಳೆ, ಬನ್ನಿ ಬನ್ನಿ ನನ್ನನ್ನು ತಿನ್ನಿ ಬನ್ನಿ. ಈಗ ನನ್ನ ಪುಟ್ಟ ಹೃದಯ ಆಹ್ಲಾದಗೊಂಡಿತು. ಯಾಕೆ ಅಳುತ್ತಾ ಇದ್ದೀರಿ? ಅಳು ಅಲ್ಲ, ಮತ್ತೆ ಭಾವೋದ್ವೇಗ. ನನ್ನ ಬಗ್ಗೆ ನಿನ್ನ ಆ ಪುಟ್ಟ ಹೃದಯಕ್ಕಿರುವ ಕಾಳಜಿಯನ್ನು ನೋಡಿ ಭಾವೋದ್ವೇಗಕ್ಕೆ ಒಳಗ. ಆಯ್ತಾ? ಆ ಉದ್ವೇಗ ಯಾವಾಗಲೂ ಇದ್ದಿದ್ದು ತಾನೇ. ಖಂಡಿತ ಉಂಟು. ಆಯ್ತಾ? ಆಯ್ತಾ? ಊಟ ಸರಿ ಆಯ್ತಾ? ಊಟ ಆಗ್ಲಿಲ್ಲ. ಆಗ್ಲಿಲ್ಲ. ನೀನು ಕರೀತಾ ಇದ್ದಿ, ಬನ್ನಿ ನನ್ನನ್ನು ತಿನ್ನಿ ಅಂತ. ಹೇಗೆ ತಿನ್ನುವುದು? ಮತ್ತೆಷ್ಟು ಕಾಯಿಸುವುದು? ಮಾಡಿ ಬೇಗ ಊಟ. ಅದೇ ನಾನು ಅದನ್ನೇ ಹೇಳಿದ್ದು. ನೋಡಿದೆ, ಆಗ್ಲಿಕ್ಕಿಲ್ಲ ಅಂತ ಆಯ್ತು, ಎದ್ದೆ. ಇನ್ನು ಒಟ್ಟಾರೆ ನಿನ್ನನ್ನು ನೋಡದೆ ಸಾಧ್ಯವೇ ಇಲ್ಲ ಅಂತ. ಒಟ್ಟಾರೆಲ್ಲ ನಾನು ಸಿಗುವುದಿಲ್ಲ. ಹಾಗಲ್ವೇ? ಮತ್ತೆ ಒಟ್ಟಾರೆಯಾಗಿ ನಿನ್ನನ್ನು ನೋಡದೆ, ಹೇಗಾದ್ರೂ ನನ್ನನ್ನು ನೋಡದೆ ನನ್ನ ಉಸಿರಾಟವೇ ನಿಂತು ಹೋಗುತ್ತದೆ ಅಂತ. ಶಿವನೇ ಶಿವನೇ. ಆದ್ರಿಂದ ಓಡೋಡಿಕೊಂಡು ನಾನು ಇಲ್ಲಿ ಬಂದ್ರೆ ನೀನೊಂದು ದೊಡ್ಡ ಇದರಾಗೆ ನೀನೊಂದು ದೊಡ್ಡ ಇದು ಮಾಡುದ. ಹಾಗಲ್ಲ ಶಾಸ್ತ್ರಿಗಳೇ, ಮತ್ತೆ ನನಗೂ ಅಷ್ಟೇ. ನಾನು ನಿಮಗಾಗಿ ಕಾಯುತ್ತಿದ್ದೆ. ಹೌದೇ? ಹಂಬಲಿಸುತ್ತಿದ್ದೆ, ಹಪ್ಪಿಸುತ್ತಿದ್ದೆ.
ಶಾಸ್ತ್ರಿಗಳೇ ಮಾತಾಡಿ ಗೊತ್ತಾಯ್ತು. ಕಾಯ್ತಾ ಇದ್ದದ್ದು ಗೊತ್ತಾಯ್ತು. ಹ್ಯಾಪಿ ಅಂತ ಅದು ಅಂತರಂಗದಿಂದ ಹಪಿಸುವಿಕೆ, ಒಳಗೆ ಹ್ಯಾಪಿ ಒಳಗಿಂದಲೇ. ಸರಿ ಸರಿ ಅದು ನನಗೆ ಮಾತ್ರ ಗೊತ್ತಾಗುವುದು. ಶಾಸ್ತ್ರಿಗಳೇ, ನೀವು ಅವತ್ತು ನನ್ನ ಕೈ ಸ್ಪರ್ಶ ಮಾಡಿದ್ರ ಅಂದಿನಿಂದ ನಾನೇ ಆಗಿರಲಿಲ್ಲ. ಹೌದು, ನಾನು ಮುಟ್ಟಿದ್ದು ಹಾಗೆ. ಮಲಗುವಾಗ ಪಕ್ಕದಲ್ಲಿ ದಿಂಬು ಇರಲಿಲ್ಲ, ಮತ್ತೆ ನೀವಿರುತ್ತಿದ್ದಿರಿ. ಹೌದು ಶಾಸ್ತ್ರಿಗಳೇ, ಹೌದಾ? ಬೆಳಗ್ಗೆ ಎತ್ತನ ಇನ್ನೇನು ಸ್ನಾನದ ಮನೆಗೆ ಹೋಗಬೇಕು ಎನ್ನುವಾಗ, ಕದ ತೆಗೆಯುವಾಗ ಸ್ನಾನದ ಮನೆಯೊಳಗೆ ನೀವು ನೀರು ತಗೊಂಡು ಹೋಗುದು ನೀವಾ? ನೀವು ನೀರು ತಗೊಂಡು ಮನೆ ಅಷ್ಟು ಒಳ್ಳೆದಿಲ್ಲ. ಹಾಗಲ್ಲ, ಅಷ್ಟು ಭ್ರಮೆಗೊಳಗಾಗಿದ್ದೇನೆ. ನನ್ನ ಹಾಗೆ ಇನ್ನೇನು ಸ್ನಾನದ ಮನೆಯಲ್ಲಿರುವ ಆ ದೊಡ್ಡ ಹಂಡೆ ಉಂಟಲ್ಲ, ಹಂಡೆಯನ್ನು ನೋಡುವಾಗ ಕಂಡದ್ದೇನು? ನಿಮ್ಮ ಗುಂಡು ಗುಂಡಾದ ಹೊಟ್ಟೆ. ಅದರ ಮುಚ್ಚಳ ಬೇಗ ಹೇಳಿ, ಬೆಂಕಿ ಕೊಡ್ತೇನೆ. ಹೌದು ಶಾಸ್ತ್ರಿಗಳೇ, ಅಂದ್ರೆ ಹಂಡೆಯೊಳಗೆ ನೀವು ಇದ್ದ ಹಾಗೆ ನಾನು ಕಂಡೆ. ಇನ್ನೇನು ನೀರಿಲ್ಲವೋ ಎನ್ನುವ ಹಾಗೆ ಬಾವಿಗೆ ಹೋದ್ರೆ ಬಾವಿಯಿಂದ ನೀರು ಸೇದುತ್ತಾ ಕೆಳಗಿಣಿಕಿದ್ರೆ ಶಾಸ್ತ್ರಿಗಳೇ, ಬಾವಿಯೊಳಗೆ ನೀವು. ಶಾಸ್ತ್ರಿಗಳೇ, ಅದೇ ಗತಿಯ ನೀವೆಲ್ಲಿಗೆ ಓಡುವುದು? ಯಾಕೆಂದ್ರೆ ನಮ್ಮ ಜಾಗ ಸ್ಥಾನ ಪಲ್ಲಟವಾದಾಗ ಭವಿತವ್ಯದಲ್ಲಿ ಎಲ್ಲಿಯವರೆಗೆ ಬರಬಹುದು ಎನ್ನುವ ಒಂದು ಸೂಕ್ಷ್ಮ ದೃಷ್ಟಿಯಿಂದ ನಾನು ಹೋಗ್ತಾ ಇದ್ದೇನೆ. ಶಾಸ್ತ್ರಿಗಳೇ, ಬಾವಿಯಲ್ಲಿ ನನ್ನ ಮುಖ ಕಾಣ್ತದೆ ಅಂತಾದ್ರೆ ಇನ್ನು ನೀನು ಹೋದ ಕೆಲವು ಸ್ಥಳಗಳಲ್ಲಿ ನಾನು ಏನೋ ಭ್ರಮೆ, ನೀರು ಸೇದೋಣ ಎನ್ನುವ ಹಾಗೆ ನೀರನ್ನು ಮೇಲೆ ಮೇಲೆ ಎತ್ತುತ್ತೇನೆ ಶಾಸ್ತ್ರಿಗಳೇ. ಕೊಡೆ ಇಲ್ಲ, ಮತ್ತೆ ಬದಲಾಗಿ ನಿಮ್ಮ ಕೊರಳಿಗೆ ಹಗ್ಗ. ನಾನು ಸರಿ ಸರಿ ಈ ದೃಶ್ಯ ಒಂದಲ್ಲ ಒಂದು ದಿವಸ ಆಗಲೂ ಶಾಸ್ತ್ರಿಗಳೇ, ಹಾಗಲ್ಲ, ನೀವು ನಾ ಬರುತ್ತಿದ್ದೇನೆ ಎನ್ನುವ ಹಾಗೆ ನನ್ನೆಡೆಗೆ ಬರುವ ದೃಶ್ಯ. ಹಗ್ಗದಲ್ಲಿ ನೇತಾಡಿ ಹೌದು ಶಾಸ್ತ್ರಿಗಳೇ, ಕುತ್ತಿಗೆಗೆ ಹಗ್ಗ ಹಾಕಿ ನಾನು ಬರ್ತಾ ಇದ್ದೇನೆ. ಶಾಸ್ತ್ರಿಗಳೇ, ನಿಜವಾದ ಪ್ರೇಮಕ್ಕೆ ಯಾವ ಕಲ್ಪನೆಯಾದಿರಿ? ಅಷ್ಟೇ, ನಾವು ಒಂದಾದರೆ ಸಾಕು. ಅಷ್ಟೇ ಅಷ್ಟೇ. ಅದಕ್ಕೆ ಶಾಸ್ತ್ರಿಗಳೇ, ನಾನಿಷ್ಟು ನಿಮ್ಮನ್ನು ಹಂಬಲಿಸ್ತಾ ಇದ್ದೆ. ಮತ್ತೆ ಅದು ಹಾಗೆ ಶಾಸ್ತ್ರಿಗಳೇ, ನಾವು ಅತಿಯಾಗಿ ಯಾರನ್ನು ಪ್ರೀತಿಸ್ತೇವೋ ಅವರ ಮೇಲೆ ನಮಗೆ ಪ್ರೀತಿ ಹೆಚ್ಚು, ಅವರದ್ದೇ ನೆನಪಾಗುವುದು ಅಂತ. ಹೌದು ಶಾಸ್ತ್ರಿಗಳೇ. ಮತ್ತೆ ನಿನಗೆ ಗೊತ್ತಿಲ್ಲ ಅದು. ಶಾಸ್ತ್ರಿಗಳೇ, ನನಗೆ ಗರ್ಭಗುಡಿಯೊಳಗೆ ನಿಮ್ಮನ್ನು ನೋಡುವಾಗ ಕಪ್ಪು 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 ಕಾಣ್ತಾ ಇದ್ದೀವಿ. ಕಪ್ಪಿ ಕಪ್ಪು ಕಾಣುವುದು. ಇಷ್ಟೊಂದು ಬಿಳಿ ಬಿಳಿ ಬಿಳಿಯಾಗಿದ್ದೀವಿ. ಬಹುಶಃ ಬೆಳಕಿನಲ್ಲಿ ದೋಷ ಇರಬೇಕು. ಎಂತಹ ಅಂಗ ಸೌಷ್ಠವ ನಿಮ್ಮದು ಅದು ಭಸ್ಮ ಶಾಸ್ತ್ರಿಗಳೇ. ಬೂಸಿದ್ದು. ಸಂತೋಷ ಆಯ್ತು ಶಾಸ್ತ್ರಿಗಳೇ. ನಿಮ್ಮ ಆಗಮನವೇ ಶಾಸ್ತ್ರಿಗಳೇ, ನನಗಾದ ಆನಂದಕ್ಕೆ ಪಾರವೇ ಇಲ್ಲ. ಎಂದು ನಿಮ್ಮನ್ನು ಕಾಣುವೆನು, ಎಂದು ಈ ನನ್ನ ಪುಟ್ಟ ಹೃದಯವನ್ನು ನಿಮಗರ್ಪಿಸುವೆನು. ಅಲ್ಲಿಯವರೆಗೆ ಶಾಸ್ತ್ರಿಗಳೇ, ಇಲ್ಲ ಶಾಸ್ತ್ರಿಗಳೇ, ನನಗೆ ನೆಮ್ಮದಿಯೇ ಇಲ್ಲ. ಅಲ್ಲ, ಅದು ಇದು ಉಂಗುರ. ಅದು ಕಾಶಿಯಲ್ಲಿ ಬದರಿಯಲ್ಲಿ ನಾನು ಹಂಸಕ್ಷೀರ ನ್ಯಾಯದ ಬಗ್ಗೆ ತರ್ಕ ಮಂಡನೆ ಮಾಡಿದಾಗ ನನ್ನ ವಿದ್ವತ್ತನ್ನು ಮೆಚ್ಚಿದ ಕಾಶಿಯ ಧರ್ಮಾಧಿಕಾರಿಗಳು ಕೊಟ್ಟದ್ದು. ಹೌದಾ ಶಾಸ್ತ್ರಿಗಳೇ? ಇದು ಶಾಸ್ತ್ರಿಗಳೇ, ಒಮ್ಮೆ ನಿಮ್ಮನ್ನು ಸ್ಪರ್ಶಿಸಿದಾಗ ನಿಮ್ಮ ಮೂರೂ
ನನ್ನೊಳಗೆ. ಶಾಸ್ತ್ರಿಗಳೇ, ಒಮ್ಮೆಲೇ ಬಂದಾಗ ನಿಮ್ಮೆಲ್ಲಾ ಪ್ರೀತಿಗಳನ್ನು ನಾನು ಕಸಿದುಕೊಂಡರೆ ನಾಳೆಗೆ ನನಗೆ ಏನು ಉಳಿದೀತಿ ಹೇಳಿ? ಹೀಗೆ ಆದರೆ ನನಗೂ ನಾಳೆಗೆ ಏನು ಏನು ಅನ್ನುವುದಕ್ಕೆ ತೊಡಗಿದ್ರಿ ಆಗ? ಏನಿಲ್ಲ, ನಿನ್ನನ್ನೊಮ್ಮೆ ನೋಡಬೇಕು. ನನಗೂ ಅಷ್ಟೇ. ನಿನ್ನ ಮುಖವನ್ನು ನಾನು ತದೇಕ ಚಿತ್ತನಾಗಿ ನೋಡಬೇಕು. ನನ್ನ ಮುಖ ಮಾತ್ರವಾ? ನಿನ್ನ ಕಣ್ಣಿನಲ್ಲಿ ನನ್ನ ಈ ಕಣ್ಣನ್ನು ಇಟ್ಟು ನನ್ನಲ್ಲಿ ಮಾತನಾಡಬೇಕು ಎನ್ನುವ ತವಕ ಇಲ್ಲವೇ? ನಿನ್ನನ್ನು ಪ್ರೀತಿಯಿಂದ ಚಿನ್ನ ರನ್ನ ಮುದ್ದು ನಲ್ಲೇ ಎನ್ನುವ ಹಾಗೆ ಕರೀಬೇಕು. ಶಾಸ್ತ್ರಿಗಳೇ, ಆವಾಗ ನಾನು ಹೇಗೆ ಪ್ರತಿಕ್ರಿಯಿಸಲಿ? ರಮಣ, ದೇವ, ಪರಬ್ರಹ್ಮ, ಪರಭು, ಪರಮಾತ್ಮ, ಪರಮಾತ್ಮ. ಒಳ್ಳೆದು. ಅದು ಅದನ್ನು ಅಷ್ಟು ಎಳಿಬೇಕು. ಎಳಿವಾಗ ಅರ್ಥ ಬೇರೆ ಆಗ್ತದೆ. ಹೌದು, ಪರ ಹಾಗೆ ಆಗ್ತದೆ. ಶಾಸ್ತ್ರಿಗಳೇ, ಅದು ತೆಗಿ. ಅದು ಸನ್ಮಾನ ಆದದ್ದು ನಾವು ಯಾವಾಗಲೂ ಮತ್ತೊಬ್ಬರಿಗೆ ಸನ್ಮಾನ ಆದದ್ದನ್ನು ನಾವು ಹಾಕಿಕೊಳ್ಬಾರ್ದು. ಅದರಲ್ಲಿ ದೋಷ ಬರ್ತದೆ. ಅಯ್ಯೋ, ಇದು ಎಳಿಲಿಕ್ಕೆ ಬರುವುದಿಲ್ಲ. ಅಮ್ಮ, ಅಯ್ಯೋ, ಅಮ್ಮನಿಗೆ ಸಾಧ್ಯ ಇಲ್ಲ ಹೇಳಿ. ಹಾಗಲ್ಲ, ಎಣ್ಣೆ ಇದ್ರೆ ಎಣ್ಣೆ ಹಾಕಿದ್ರೆ ಬರಬಹುದು ಏನೋ. ಇಲ್ವಾ ಮನೆಯಲ್ಲಿ? ಇಲ್ಲ, ಅಮ್ಮ ಬಹುಶಃ ಇಲ್ಲ. ಶಾಸ್ತ್ರಿಗಳೇ, ಇನ್ಯಾವಾಗ ಬರ್ತೀರಿ ಶಾಸ್ತ್ರಿಗಳೇ? ಬರುವ. ಎಣ್ಣೆ ಯಾವಾಗ ಬರ್ತದೆ? ಎಣ್ಣೆ ಯಾವಾಗ ಇರ್ತದೆ, ಆದ್ರೆ ನೀವು ಯಾವಾಗ ಬರ್ತೀರಿ ಶಾಸ್ತ್ರಿಗಳೇ? ಇನ್ನು ಎಣ್ಣೆ ಬಂದ ಮೇಲೆ ಬರ್ತದೆ. ಎಂತ ವಿಷಯ? ಸಂಕಟ ಆಗ್ತದೆ, ಸಂಕಟ ಆಗ್ತಾ ಇದೆ. ನೋಡಿಯಾ ಇವರನ್ನು ನೋಡಿ. ನನ್ನಲ್ಲಿ ಮಾತಾಡುವಾಗ ಹಾಗಲ್ಲ, ಹೊಟ್ಟೆ ನೋವು ಶಾಸ್ತ್ರಿಗಳೇ, ಹೊಟ್ಟೆ ನೋವು. ಒಂದು ಕೆಲಸ ಮಾಡಿ. ನೀವು ವೀಳ್ಯ ಜಗಿರಿ. ನಮ್ಮ ಸುದ್ದಿ ಬಂದ್ರೆ ಜಾಗ ನೆರೆಹೊರೆಯಲ್ಲಿ ಯಾರಾದ್ರೂ ವೀಳ್ಯ ತಿನ್ನುವವರಿಲ್ಲ. ಯಾಕೆ ಶಾಸ್ತ್ರಿಗಳೇ? ಒಂದು 2 ವೀಳ್ಯದೆಲೆ ಅದರಲ್ಲಿ ಒಂದು 4 ಕಲ್ಲು ಉಪ್ಪು ಹಾಕು. ಒಂದು ಕಲ್ಲಿನಲ್ಲಿ ಞಕ 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 ಗುದ್ದಿ ಅದರ ರಸವನ್ನು ತಗೊಂಡ್ರೆ ಹೊಟ್ಟೆ ನೋವು ಕಡಿಮೆ. ಆತರ ಹೊಟ್ಟೆ ನೋವಲ್ಲ ಶಾಸ್ತ್ರಿಗಳೇ, ಅದು ಜೀರ್ಣ ಪ್ರಕ್ರಿಯೆಯ ದೋಷ. ಅದಲ್ಲ, ಇದು ಮಾಸ ಮಾಸದ್ದು. ಮಾಸ ಮಾಸದ್ದು ಮಾಸ ಮಾಸ ಬರ್ತದಲ್ವಾ? ಮಾಸ ಬರ್ತದಂತ ನನ್ಗೆ ಗೊತ್ತಿಲ್ಲ. ಹಾಗಲ್ಲ, ಮಾಸಕ್ಕೊಮ್ಮೆ ಬರ್ತದೆ ನಮಗೆ ಹೆಣ್ಮಕ್ಕಳಿಗೆ. ಅದೇನು ತಿಂಗಳದ್ದು ಮಾಸ ಅಂದ್ರೆ ಗೊತ್ತಾಗ. ಅಲ್ಲ, ಅದು ಈಗ ಅದಕ್ಕೇನು ಮಾಡುದು? ಹೋಗಿ ಶಾಸ್ತ್ರಿಗಳೇ, ನಿಮಗೇನು ಗೊತ್ತಿರದೆ ನಾನು ದೂರ ಇರಬೇಕು. ಇನ್ನು 7 ದಿವಸ ನಾನು ನಿಮ್ಮಿಂದ ದೂರ ಇರಬೇಕು ಶಾಸ್ತ್ರಿಗಳೇ. ಅಲ್ಲ, ಹಾಗಾದ್ರೆ ನಾನು ಬಂದದ್ದು ಆಯ್ತು ಶಾಸ್ತ್ರಿಗಳೇ, ಮರೆಯಬೇಡಿ. ನಾಳೆ ಬಂದರೂ ಆಗ್ಲಿಕ್ಕಿಲ್ಲ. ಇನ್ನು 3 ದಿವಸ ಕಳೆದು 1 ವಾರ, 7 ದಿವಸ. ಶಾಸ್ತ್ರಿಗಳೇ, ಇದು ದೂರ ನಿಲ್ಲಿ ನೋಡಿ ಶಾಸ್ತ್ರಿಗಳೇ. ನೋಡ್ತಾ ಇದ್ದೆ ಇರುವುದು ಶಾಸ್ತ್ರಿಗಳೇ. ನಾನು ಈಗ ಅಂತಲ್ಲ, ಎಷ್ಟು ಸಮಯದಿಂದ ನೋಡ್ತಾ ಇದ್ದೇನೆ. ಯಾವುದು ನನ್ನ ಜೀವನ ನೋಡುವುದರಲ್ಲೇ ಹೋಯ್ತಲ್ಲ. ಯಾವುದನ್ನು ನೋಡ್ತಿದ್ದದ್ದು ನೀವು? ನೀನು ಯಾವುದನ್ನು ಹೇಳಿದ್ದು? ನನ್ನ ವಸ್ತ್ರಗಳನ್ನು ನೋಡಿ ಶಾಸ್ತ್ರಿಗಳೇ. ನಾನು ಅದನ್ನೇ ಹೇಳಿದ್ದು. ವಸ್ತ್ರಗಳನ್ನು ನೋಡುವುದರಲ್ಲೇ ಮುಗಿದೋಯ್ತಲ್ಲ ನನ್ನ. ಶಾಸ್ತ್ರಿಗಳೇ, ನನಗೊಂದು ಸೀರೆ ಬೇಕಿತ್ತು ಶಾಸ್ತ್ರಿಗಳೇ. ಸೀರೆ? ಸೀರೆ ತರುವ. ಯಾವ ಸೀರೆ, ಹೇಗೆ ಸೀರೆ, ಎಲ್ಲಿಯ ಸೀರೆ ಅಂತ ದೂರ. ಒಂದು ಸೀರೆಗೆ ಕೂಡ ನಾನು ಹತ್ತಿರ ಬರ್ಲಿಕ್ಕಿಲ್ವಾ? ಹೌದು, ಸೀರೆ ತಂದಾವಾಗ ಬರ್ತೀರಲ್ಲ.
ಆಯ್ತು, ಈಗ ಸೀರೆ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ನನಗೆ ಅಂಗಡಿಯಲ್ಲಿ ಪೇಟೆಯಲ್ಲಿ ತಿರುಗಾಡ್ಲಿಕ್ಕೆ ಆಗುದಿಲ್ಲ. ನಾನು ಒಬ್ಬ ಮಡಿವಂತ ಬ್ರಾಹ್ಮಣ. ಹಾಗಾದ್ರೆ ನಾನು ಒಟ್ಟಿಗೆ ಬರ್ತೇನೆ ಶಾಸ್ತ್ರಿಗಳೇ. ನೀನು ಒಟ್ಟಿಗೆ ಬಂದ್ರೆ ನನಗೆ ಬೇರೆ ಏನು ಬೇಕು ಅಂತ ಇಲ್ಲ. ಅಪಪ್ರಚಾರ ಆಗ್ಲಿಕ್ಕೆ ಮೊದಲೇ ನನಗೆ ಹೇಗೆ ಬೈತಾರ ಗೊತ್ತುಂಟ. ನೀವು ಮಾಡುವುದಕ್ಕೆ ಹಾಗಲ್ವೇ ನನ್ನ ಬಗ್ಗೆ ಅಪಪ್ರಚಾರ ಉಂಟು. ಅದೇ ನೀವು ಮಾಡುವ ಒಳ್ಳೆಯ ಕೆಲಸಗಳನ್ನು ಸಹಿಸಲಾರದೆ ಬೈಯುವುದು. ಬೈಯುವುದು ಹೌದು. ನೀನು ಜೊತೆಯಲ್ಲಿ ಬಂದ್ರೆ ಏನು ಅವಳನ್ನು ಇಟ್ಟುಕೊಂಡಿದ್ದಾರೆ ಅಂತ ಶಾಸ್ತ್ರಿಗಳೇ. ಹಾಗಾಗ್ತದ? ಆಗ್ತದಾ? ನಾನೊಬ್ಬಳು ನಿಮ್ಮ ಹಿಂದೆ ಬಂದ್ರೆ ಆಗ್ತದಾ? ಈಗ ಆಗ್ತದ ಇಲ್ವೋ ಮತ್ತಿನ ಪ್ರಶ್ನೆ. ಅವರು ಹೇಳುವುದು ಏನು ನಿಲ್ಲುವುದಿಲ್ಲಲ್ಲ. ಹಾಗಾಗಿ ನೀನು ಬರುವುದು ಬೇಡ. ಅದು ಹೇಗೆ ಬೇಕು ಅಂತ ಒಂದು ಸ್ಪಷ್ಟವಾಗಿ ಹೇಳು ನನಗೆ. ಗಗನ ನೀಲಿಯ ಬಣ್ಣ. ಗಗನ ನೀಲಿ ಅಂತ ಹೇಳಿದ್ರೆ ಆಕಾಶ ನೀಲಿ. ಶಾಸ್ತ್ರಿಗಳೇ, ಆಕಾಶ ನೀಲಿ. ಸರಿ ಶಾಸ್ತ್ರಿಗಳೇ, ಅದರಲ್ಲಿ ಒಂದು ಕೆಲಸ ಮಾಡಿ, ನಾನು ಬರುವಾಗ ಒಂದು ಸೀರೆ ತರ್ತೇನೆ ಆಕಾಶ ನೀಲಿದ್ದು, ಮತ್ತೆ ಒಂದು ಕಟ್ಟು ಊದುಬತ್ತಿ ತರ್ತೇನೆ. ಬೆಂಕಿ ಕೊಡು. ಶಾಸ್ತ್ರಿಗಳೇ, ಮುತ್ತಿನ ಚುಕ್ಕಿ ಚುಕ್ಕಿಗಳು, ಮುತ್ತಿನ ಮಣಿಗಳು ಶಾಸ್ತ್ರಿಗಳೇ. ನೀನು ಹೇಳಿದ್ದಲ್ವಾ? ಹಾಗಲ್ಲ, ಮುತ್ತಿನ ಮಣಿಗಳು. ಮುತ್ತು ಮುತ್ತು. ಆಯ್ತು ಆಯ್ತು, ಅಷ್ಟಲ್ವಾ ಶಾಸ್ತ್ರಿಗಳೇ. ಪಟ್ಟಿ ಹೃದಯದ ನೆನಪಿನಲ್ಲಿ ಶಾಸ್ತ್ರಿಗಳೇ. ಪುಟ್ಟ ಹೃದಯದಲ್ಲಿ ಒಂದು ಉಳಿದಿದೆ. ಬನ್ನಿ ಶಾಸ್ತ್ರಿಗಳೇ. ಆಯ್ತಾಯ್ತು. ಒಂದು ಸಪ್ತಾಹ ಕಳೆದು. ಸಪ್ತಾಹ ಜೊತೆಯಲ್ಲಿ ಬಂದ ಮೇಲೆ ತುಂಬಾ ಬದಲಾದ. ಸಾಹಿತ್ಯಬದ್ಧವಾಗಿ ಮಾತಾಡ. 7 ದಿವಸ ಅಂತ ಹೇಳುದಿಲ್ಲ, 9 ದಿವಸ ಅಂತ ಹೇಳುದಿಲ್ಲ. ಸಪ್ತಾಹ, ನವಾಹ, ಅಷ್ಟಾಹ ಹಾಗೆಲ್ಲ ಒಳ್ಳೆದು. ಸರಿ ಶಾಸ್ತ್ರಿಗಳೇ, ಆಯ್ತಾಯ್ತು. ಅಮ್ಮ ಅಲ್ಲ, ನೀವು ಹೋಗ್ತೀನಿ ಅಂತ ಹೇಳಿದೆ. ಬೇಡ ಬೇಡ, ಬಂದದ್ದು ನಾನೇ ಅಲ್ವಾ, ಹೋಗುವುದು ನಾನು. ಇನ್ನಮ್ಮ ಬರುವುದು ಬೇಡ. ನೀವು ಆ ಕಡೆಯಿಂದ ಹೋಗಿ. ಯಾಕೆ? ಆಗ ನಿಮಗೆ ತೊಂದರೆ ಕೊಟ್ಟಿದ್ದಲ್ಲ, ಅದು ನೋಡಿದ್ರೆ ಕಷ್ಟ. ಸರಿ ಶಾಸ್ತ್ರಿಗಳೇ. ನನ್ನೊಂದು ಅವಸ್ಥೆ. ನಾಯಿಗೆ ಹೆದರಿ ನಾಯಿ ಬರುವ ದಾರಿಯಲ್ಲೂ ನಾನು ಹೋಗ್ಲಿಕ್ಕಿಲ್ಲ. ಹಾಗಲ್ಲ, ಬರುವುದಿಲ್ಲ. ಅದು ಇರುವ ದಾರಿಯಲ್ಲಿ ಹೋಗಬೇಡಿ ಅಂತ. ಹಾಗಾದ್ರೆ 7 ದಿವಸ ಕಳೆದು. ಸರಿ ಶಾಸ್ತ್ರಿಗಳು. ಆಯ್ತಾ? ಶಾಸ್ತ್ರಿಗಳೇ, ಇನ್ನೊಂದು ಬೇಡಿಕೆ ಇದೆ. ಇಂಥದ್ದು ಪುಣ್ಯಾತ್ಮ. ನೀನೊಂದು ಬರ್ದು ಕೊಡು, ನಾನು ಮಲಗಿಕೊಂಡು ಓದ್ತೇನೆ ಮನೆಯಲ್ಲಿ. ನೀವು ಬೇಸರ ಮಾಡಬಾರ್ದು. ಬೇಸರ ಎಂತದ್ದು ಹೇಳುವಷ್ಟು ಹೇಳಿ ಆಯ್ತಲ್ಲ, ಇನ್ನು ಬೇಸರ ಅಂತ. ನೀವು ಇಲ್ಲಿಗೆ ಬರುವಾಗ ಬೇಡಿ ಹಾಕಿ ಬರಬೇಡಿ. ಯಾಕೆ? ನಿಮ್ಮ ಹಲ್ಲು ಚಂದ ಕಾಣುವುದಿಲ್ಲ ಶಾಸ್ತ್ರಿಗಳೇ. ಹಾಗಲ್ಲ, ಮುಖ ಹೇಗೂ ಮಂಗನ ಚಂದ ಇರುವಾಗ ಹಲ್ಲು ಹಾಗಿದ್ರೆ ನನಗೆ ಯಾಕೋ ಅದು ವೀಳ್ಯ ಹಾಕಿ ಅಲ್ಲ. ಪುಟ್ಟ ಹೃದಯಕ್ಕೆ ನೋವಾಗ್ತದೆ ಶಾಸ್ತ್ರಿಗಳೇ. ನನ್ನ ಮನೆಯಲ್ಲಿ ದೊಡ್ಡ ಕನ್ನಡಿಯಲ್ಲಿ ನನ್ನ ಮುಖ ಯಾವಾಗಲೂ ಕಾಣುತ್ತದೆ. ನೀನು ಪುನರಪಿ ಅದನ್ನೇ ನೆನಪು ಮಾಡಿ, ನಿಮ್ಮ ಹಲ್ಲು ಸರಿ ಇಲ್ಲ, ನಿಮ್ಮ ಮುಖ ನೋಡ್ಲಿಕ್ಕೆ ಆಗುದಿಲ್ಲ, ನೀನು ಮರ್ಯಾದೆ ತೆಗೆಯುವುದ ನನ್ನಲ್ಲಿ. ನಾನು ನನ್ನ ಕೇಳಿಕೆಯಲ್ಲಿ ಹೇಳಿದ್ದಲ್ವ ಶಾಸ್ತ್ರಿಗಳು. ಆಯ್ತು ಆಯ್ತು ಶಾಸ್ತ್ರಿಗಳೇ, ನೋಡುವ. ಇದು ಕೂಡ ಹಾಳಾಗಿದೆ ಶಾಸ್ತ್ರಿಗಳೇ. ಹೋಗ್ಲಿ, ಅದು ಮತ್ತೆಂಥದಕ್ಕೆ ಅದೆಲ್ಲ ಬೇರೊಂದು ಬೇಕಾ? 2 3 ಎಲ್ಲ ಒಂದು ಸಾಕು. ನಿಮ್ಮ ನೆನಪಿಗಾಗಿ. ಆಯ್ತು, ಕೊಡುವ. ನೋಡುವ, ಇದು ಎಂಥದ್ದು, ಇಂಥ ಪದಕ್ಕೆ ಅಲ್ಲ, ಇನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನದು ಶಾಸ್ತ್ರಿಗಳೇ. ಆಯ್ತಾ? ನನ್ನದಲ್ಲ. ಸರಿ ಶಾಸ್ತ್ರಿಗಳೇ, ಆಯ್ತು ಕಾಯ್ತಿರ್ತೇನೆ. ಆಯ್ತು. ನಾನೊಬ್ಬಳೇ ಕಾಯುವುದಲ್ಲ. ಬಿಡಿ ಮಾಡ್ತೇನೆ, ಬಿಡಿ ಮಾಡ್ತೇನೆ ಹೃದಯವನ್ನು. ಬನ್ನಿ ಶಾಸ್ತ್ರಿಗಳೇ. ಆಯ್ತು. ನೀವು ಬಾರದೇ ಇದ್ರೆ ನನಗೆ ಬಹಳ ಅನುಮಾನ ಉಂಟು. ನೀವು ಅಲ್ಲಿ ಕೂಡ ನನ್ನನ್ನು ನೋಡಿ ನಗಾಡ್ತಾ ಇದ್ದೀರಿ, ಯಾಕೆ ಅಂತ? ವಿಷಯ ಇದೆಯಾ? ಅಯ್ಯೋ, ನಾನು ಹೇಳಿದ್ದೇನು? ನೀವು ಬಾರದ ಇದ್ರೆ ನನ್ನ ಪುಟ್ಟ ಹೃದಯ ಹೋಯ್ತು. ಪುಟ್ಟ ಹೃದಯಕ್ಕೆ ಪುಟ್ಟನ್ನ ಬೇಡ. ಸರಿ.
ಹೇಗೆ ಜಾತಕ? ಒಟ್ಟಾರೆ ಯಾರಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಅವಳ ಪುಟ್ಟ ಹೃದಯದಿಂದ ನನ್ನ 3 ಉಂಗುರ ಉಳಿದಿದೆ. ಒಟ್ಟಾರೆ ಆಯ್ತಲ್ಲ, ನಮಗೆ ಇತ್ಲಾಗೆ ಉಂಗುರವೂ ಹೋಯಿತು, ಅತ್ಲಾಗೆ ಹೆಣ್ಣು ಹೋಯಿತು. ಆಯ್ತಲ್ಲ, ಬಂದ ದಾರಿಗೆ ಸುಂಕವಿಲ್ಲಲ್ಲ, ಬಂದ ದಾರಿಗೆ ಶಂಕ ಇಲ್ಲ ನಮ್ಮದು. ನೋಡುವ ಯಾವಾಗಾದ್ರೂ ನಾವು ಹೋಗುದ ಮತ್ತೆ ಹೇಗೆ? ನಾನು ಹೋಗುವಾಗಲೇ ಹೊರಡುವಾಗಲೇ ನನಗೊಬ್ಬ ಹುಟ್ಟಿಕೊಂಡವ ಕೇಳಿದ್ದಾನಲ್ಲ, ಶನಿ ಪರಮಾತ್ಮ, ಅಪ್ಪ ಎಲ್ಲಿಗೆ ಅಂತ. ಮತ್ತೆ ಹೀಗಾಗದೆ ಇದ್ದಿತ್ತು ಅಲ್ಲಿ. ಒಟ್ಟಾರೆ ನಾವು ಬಂದ ಕೆಲಸವೂ ಆಗಲಿಲ್ಲ, ಏನೂ ಆಗಲಿಲ್ಲ. ಹೋಗುವ ಆಚೆ. ಆದ್ರೆ ಹೊಟ್ಟೆ ತುಂಬಬೇಕಲ್ವ ಸ್ವಾಮಿ? ಲೀಲಾಳಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ, ಅಡುಗೆಗೆ ಸಿದ್ಧಪಡಿಸು, ಎಲ್ಲಾದ್ರೂ ಬೇಟೆಯಾಡಿ ಒಂದು ಮೃಗದ ಮಾಂಸ ತರ್ತೇನೆ ಎನ್ನುವ ಹಾಗೆ ತಡ ಮಾಡುವುದಲ್ಲ. ಹೊತ್ತು ಹೋಯಿತು ಕಾಣೆ ನಿಲ್ದಿನ ತುಕ್ಕನ ಕಟಾರ, ಕಾಣೆ ನಿಲ್ದಿನ ತುತ್ತನ ಕಟ ಎನು ತನಿಸಿಯೊಳು, ಸುತ್ತಿ ಮಳೆಯೊಳು ಬಂದು ಗುಡಿಯೊಳಗಿರಲು ಕಾಣೇನು. ಯಾಕೆ ಹೀಗಾಗುತ್ತಾ ಇದೆ ಇವತ್ತು? ಹೊಸ ಜಾಗ, ಮೃಗಬೇಟೆಯಾಡಬೇಕು ಎನ್ನುವ ಹಾಗೆ ಬಹಳ ಉತ್ಸಾಹದಿಂದಲೇ ಬಂದದ್ದು ಹೌದು ನಾನು. ಆದ್ರೆ ಒಂದು ಕಣ್ಣಿಗೆ ನನಗೆ ಮೃಗ ಕಾಣುವುದಕ್ಕೆ ಸಿಗುತ್ತದೆ, ಬಾಣ ಪ್ರಯೋಗಿಸಬೇಕು ಎನ್ನುವಷ್ಟರಲ್ಲಿ ಎಲ್ಲಿಗೆ ಮಾಯ ಆಗುತ್ತದೋ ಗೊತ್ತಿಲ್ಲ. ಯಾವ ದಾರಿಯಾಗಿ ಬಂದಿದ್ದೇನೋ ಮತ್ತೆ ಯಾವ ದಾರಿಯಲ್ಲಿ ಹೋಗಬೇಕು ಒಂದು ಗೊತ್ತಿಲ್ಲ. ಸೂರ್ಯ ಮುಳುಗುವುದಕ್ಕೆ ಸಿದ್ಧನಾಗಿದ್ದಾನೆ, ರಾತ್ರಿ ಆಗುತ್ತಾ ಬಂತು, ಎಲ್ಲಿಗೆ ಹೋಗಲಿ ನಾನು? ಓ, ಮಳೆ ಬರುತ್ತಾ ಇದೆ, ಗಾಳಿ ಬೀಸುತ್ತಾ ಇದೆ. ರಾತ್ರಿಯ ವೇಳೆಯಲ್ಲಿ ಪ್ರಯಾಣ ಮಾಡುವುದು ಸರಿಯಲ್ಲ. ಇಲ್ಲೇ ಸ್ವಲ್ಪ ಓ, ದೂರದಲ್ಲಿ ಏನೋ ಒಂದು ಸಣ್ಣ ಬೆಳಕು ಕಾಣುತ್ತಾ ಉಂಟು, ಅಲ್ಲೇ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಬೆಳಕು ಹರಿದ ಮೇಲೆ ಹೋದರಾಯಿತು. ಈಶನ ಪೂಜೆ ಬೇಕಾಶಿಯು ಬಂದು, ಈಶನ ಪೂಜೆ ಬೇಕಾಶಿಯು ಬಂದು, ಈಶನ ಪೂಜೆ ಬೇಕಾಶಿಯು ಬಂದು, ಕಾಶಿಯು ಬಂದು, ಕಾಶಿಯು ಬಂದು, ಈಶನ ಪೂಜಿಸಲು. ಮುಗ್ದಿದೆ ಗೊತ್ತೇ ಆಗುದಿಲ್ಲ. ಅದು ಒಬ್ಬೊಬ್ಬರಿಗೆ ಕೂತ್ರೆ ಗೊತ್ತಾಗುತ್ತದೆ, ಇಬ್ಬಿಬ್ಬರಿಗೆ ಕೂತ್ರೆ ಗೊತ್ತಾಗುದಿಲ್ಲ. ನನ್ನ ಅಪ್ಪಯ್ಯ ಬೆಳಿಗ್ಗೆ ಎದ್ದು ಜಾತಕ ಬಿಡಿಸಲಿಕ್ಕೆ ಹೋಗಿದ್ದಾರೆ. ನನ್ನಲ್ಲಿ ಹೇಳಿದ್ದಾರೆ, ಮಾಣಿ ನೀನು ಹೋಗಿ ಪೂಜೆ ಮಾಡಬೇಕು, ಸ್ನಾನ ಮಾಡಬೇಕು ಅಂತ. ಬೆಳಿಗ್ಗೆ ಹೋಗಿ ತಣ್ಣೀರಲ್ಲಿ ಮುಳುಗಿದೆ, ಚಳಿಯಲ್ಲಿ ಗಡ 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 ನಡಗುತ್ತದೆ. ಹಾಗೆ ಸರಿ ಬೆಳಗಾಗಲಿಲ್ಲ, ದಾರಿ ಸರಿ ಕಾಣುವುದಿಲ್ಲ. ಹಣ್ಣು ಕಾಯಿ ಬತ್ತಿ ಹೂ ಎಲ್ಲ ಹಿಡ್ಕೊಂಡು ಬಂದಿದ್ದೇನೆ. ಬೇಗ ಹೋಗಿ ದೇವರಿಗೆ ಪೂಜೆ ಮಾಡಿ ಆಮೇಲೆ ಮನೆಗೆ ಹೋಗಬೇಕು. ಹಾಗಾಗಿ ನಮ್ಮ ದೇವರ ಗರ್ಭಗುಡಿಯೊಳಗೆ ಒಂದು ದೊಡ್ಡ ಹೆಬ್ಬಾವು ದುಗ್ಗಿದೆ. ಹೌದಾ? ಎಷ್ಟು ಉದ್ದ ಉಂಟು ನೋಡಿ. ಸರಿ ನೋಡು ಮಾರೆ. ಎಲ್ಲ ದಾರಿಯಲ್ಲಿ ಸಿಕ್ಕಿದ ದನವನ್ನು ಮೂಗಿನವರೆಗೆ ನುಂಗಿ ಇಲ್ಲಿ ಬಂದು ಮಲಗಿದ್ದು. ಈಗ ಏಸಿಗೆ ಆಗುತ್ತಿತ್ತಾಯ್ತು. ನನಗೆ ಕಷ್ಟದ ಸರಿ ಕಾಣಲಿಲ್ಲ. ಒಳಗೆ ಹೋಗಿ ನೋಡುವಾಗ ಅದು ದನ ಅಲ್ಲ, ಹೆಬ್ಬಾವು ಅಲ್ಲ, ಅದು ಯಾರೋ ಒಬ್ಬ ಬಂದು ಅಲ್ಲಿ ಮಲಗಿದ್ದು.
ಅದು ಯಾರು ಮಲಗಿದ್ದು? ಯಾರು ಯಾರು? ಯಾರಪ್ಪ? ಗೊತ್ತಾಯ್ತು. ಆ ಶಿವ ಶಬರ ವೇಷವ ತಾಳಿಯುವುದು ಮಲಗಿಗನದು ಬೇಸರದಲ್ಲಿ ಒಂದು ಮಲಗಿಗನದು ಮಲಗಿಗನು 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 ಆ ಶಿವ ಶಬರವೇ ಅವತಾರಿ ಇರುವುದು ಬೇಸರಿಲ್ಲದೆ ತಾನು ಮಲಗಿಗನು ಆಜುವ ಶಬರವೇ ಜಡಿವ ಅರರೇ ಅದು ಯಾರು ಮಲಗಿದ್ದು ಅಂತ ನಂಗೀಗ ಗೊತ್ತಾಯ್ತು. ಗೊತ್ತಾಯ್ತಾ? ಯಾರಪ್ಪ? ಅಣ್ಣ ಚಿಕ್ಕವನಾಗಿದ್ದಾಗ ನನ್ನ ಅಪ್ಪಯ್ಯ ನನಗೆ ತುಂಬಾ ಕಥೆಯಲ್ಲಿ ಹೇಳಿಕೊಡ್ತಾ ಇದ್ರು. ಇದು ನಿಮಗೆ ಕುರಾನ್ ಗೊತ್ತುಂಟಾ? ಕುರಾನ್ ಓದಿದ್ದೀರಾ? ಪುರಾಣ ನನ್ನ ತಿದ್ಲಿಕ್ಕೆ ಬರಬೇಡಿ, ನನಗೆ ಬಿಸಿ ಆಗುತ್ತೆ. ಪುರಾಣ ಓದಿದ್ದೀರಾ? ಸ್ವಲ್ಪ ಸ್ವಲ್ಪ ಅದರಲ್ಲಿ ರಾಮಾಯಣದ ಕಥೆ ಓದಿದ್ದೀರಾ? ರಾಮಾಯಣ ರಾಮಾಯಣ ಅದು ಅದರಲ್ಲಿ 5 ಜನ ಪಂಚಪಾಂಡವರಿದ್ದರೆ ಗೊತ್ತುಂಟ? ರಾಮಾಯಣದಲ್ಲಿ ಅದು ಮಹಾಭಾರತ. ನಾನು ಓದುವಾಗ ರಾಮಾಯಣದಲ್ಲಿ ಇದ್ರು ಅವರು. ಅದರಲ್ಲಿ ಸುಲಭ ಬಂದು ಅದಕ್ಕೆ ಓದಿದವರು. ಪಂಚಪಾಂಡವರಿದ್ದ ಗೊತ್ತುಂಟಾ? ಅದರಲ್ಲಿ ಒಬ್ಬ ಮಧ್ಯಾಹ್ನ ಕೊಟ್ಟಿದೀಯಾ ಅವನ ಹೆಸರು ಅರ್ಜುನ. ಅರ್ಜುನ ಎಂಬ ವೈದ್ಯ ಗೊತ್ತುಂಟ? ಪಾರ್ಥ. ಬರ್ತ ಅವನು ಊರು ಬಿಟ್ಟು ಕಾಡಿಗೆ ಹೋಗಿ ದೇವರನ್ನು ತಪಸ್ಸು ಮಾಡಿದ ಗೊತ್ತುಂಟ? ದೇವರನ್ನು ತಪಸ್ಸು ಮಾಡಿದ ಗೊತ್ತುಂಟ? ತಪಸ್ಸು ಮಾಡಿ ನನ್ನ ತಿದ್ಲಿಕ್ಕೆ ಬರಬೇಡಿ, ಬಿಸಿ ಆಗ್ತದೆ. ಅವರ ತಪಸ್ಸಿಗೆ ಈಶ್ವರ ದೇವರು ಮತ್ತೆ ಅಷ್ಟು ಒತ್ತುದು ಯಾಕೆ? ಪ್ರತ್ಯಕ್ಷಾದಿಯಾಗಿ ಗೊತ್ತುಂಟ? ದೇವರಾಗಿ ಬಂದದ್ದಲ್ಲ, ಶಬರಾಯರಾಗಿ ಬಂದದ್ದು. ಯಾರಾಗೆ? ಶಬರಾಯರಾಗಿ ಬಂದದ್ದು, ಶಬರ ವೇಷದಲ್ಲಿ ಕಿರಾತ ರೂಪವಾಗಿ ಬಂದದ್ದು. ಹಾಗೆ ಈ ಕಾಶಿಮಾಣಿಯ ಭಕ್ತಿಗೆ ಮೆಚ್ಚಿ ದೇವರು ಇಲ್ಲಿ ಕಿರಾತ ವೇಷದಲ್ಲಿ ಬಂದು ಮಲಗಿದ್ದಾರೆ. ಏನಪ್ಪ ದೇವರು ಪಾಪ, ನಾನು ಯಾವಾಗಲೂ ಬಂದು ಇಲ್ಲಿ ಒಳಗೆ ಲಿಂಗ ಪೂಜೆ ಮಾಡುತ್ತಾ ಇದ್ದೆ. ಇವತ್ತು ದೇವರು ಇರುವಾಗ ಅವರಿಗೆ ಪೂಜೆ ಮಾಡ್ತೇನೆ. ದೇವರು ಎಲ್ಲ ನಿದ್ದೆ ಮಾಡಿದ್ದಾರೆ. ಮೊದಲು ದೇವರಿಗೆ ಭಕ್ತಿ ಇರಬೇಕು. ಪಾಪ ದೇವರಿಗೆ ಬಾಳೆಹಣ್ಣು ಇರಬೇಕು. ದೊಡ್ಡ ದೊಡ್ಡ ಬಾಳೆಹಣ್ಣು ಅಪ್ಪಾಯ ಕೊಡುವುದಿಲ್ಲ, ಅಲ್ಲಿ ಹತ್ತದೆಲ್ಲ ಉಂಟು. ದೇವರೇ ನಿನ್ನೆ ಇದ್ದ ದೇವರಿಗೆ ಪೂಜೆ. ಓ ಈಶ್ವರೇ ನಮಃ, ಓ ಪಾಶುಪತಾಯ ನಮಃ, ಓ ಚಂದ್ರ ಚೂಡಾಯ ನಮಃ, ಅದು ಬೇರೆ ಬೇರೆ ಮಾಡಿದೆ. ಓ ಶಶಿಧರಾಯ ನಮಃ, ಓ ಓ ಓ ಓ ಬರ್ಲಿ. ಕೈಲಾಸ ವಾಸನಾಯ ನಮಃ, ತಂದಿ ವಾಯನಾಯ ನಮಃ, ತ್ರಿಶೂಲ ಪುರಾಯ ನಮಃ, ಗಿರಿಜಾ ಪರಮಣಾಯ ನಮಃ,
ದೊಡ್ಡದುಂಟು ಅದಕ್ಕೆ ತುರುಕಿಸುವ ಇನ್ನು ದೇವರಿಗೆ ಆರತಿ ಆಗ್ಬೇಕು ದೇವರು ಪಾಪ ಅದು ಯಾರಿಗೆ ಅದು ನಮ್ಮ ಕಾರಂತೂ ಈಗ ಮಾಡುದು ಅದು ಮೊದಲಲ್ವಾ ಈಗ ಬೇರೆ ಜನ ಬಂದಿದೆ ಒಳ್ಳೆ ಬೆಂಕಿ ಈಗ ಇದರ ಸ್ವರ ಕೇಳಿ ಮಕ್ಕಳು ಓಡಿ ಬರ್ಲಿಕ್ಕಿಲ್ಲಲ್ಲ ಬೇಸಿಗಾಯ್ತಯ್ಯ ಪೂಜೆ ಮಾಡಿಯಾ ಮತ್ತೆ ನಾನು ಗಡಿಬಿಡಿಯಲ್ಲಿ ಬರುವಾಗ ತೆಂಗಿನಕಾಯಿ ಹೊಡಿಲಿಕ್ಕೆ ಕತ್ತಿ ತರಲಿಲ್ಲ ಅಯ್ಯಯ್ಯೋ ಮತ್ತೆ ಎಂತ ಭಟ್ರಯ್ಯ ಗಡಿಬಿಡಿ ಈಗ ತೆಂಗಿನಕಾಯಿ ಹೊಡಿ ದೇವರ ತಲೆ ಇಷ್ಟು ದೊಡ್ಡದುಂಟು ತೆಂಗಿನಕಾಯಿ ತೆಗೆದು ದೇವರ ತಲೆಗೆ ಹೋದೆ ಚಿತ್ರ ಎರಡು ಭಾಗ ಆಗಬೇಕಿದು ತಲೆ ಸರಿ ಇಲ್ಲ ನನಗೆ ಆಯಾಸ ಪರಿಹಾರಕ್ಕೆ ಬೇಕಾಗಿರುವಷ್ಟಕ್ಕೆ ನಾನು ಮಲಗಿದ್ದೆ ಇಲ್ಲಿ ವಿಶ್ರಾಂತಿ ಪಡೆಯುವಂತಹ ಹೊತ್ತಲ್ಲಿ ತಲೆಗೆ ಬೆಳೆಯುವುದಕ್ಕೆ ಮುಂದಾಗುತ್ತಾ ಇದೆಯಲ್ಲ ಎಚ್ಚರ ಆಗುವುದು ಸ್ವಲ್ಪ ತಡ ಆಗುತ್ತಾ ಇದ್ರೆ ನನ್ನ ಪ್ರಾಣ ಹೋಗುತ್ತಾ ಇದೆ ಯಾರು ನೀನು ಏನು ಮಾಡ್ತಾ ಇರೋದು ಏನಿಲ್ಲ ಈ ಶಿವನ ಅರ್ಚಕನು ಕಾಶಿತಾನೆಂಬವನು ಈ ಶಿವನ ಅರ್ಚಕನು ಕಾಶಿತಾನೆಂಬವನು ಈಶನನು ಪೂಜಿಸಿದರೆ ಆಶಯನು ಈಯುವನು ಈಶನನು ಪೂಜಿಸಿದರೆ ಆಶಯನು ಕೀಯುವನು ಈ ಶಿವನು ಲಕ್ಷ್ಮೀಶ ಮೂರ್ಜಗದೀಶ ಕೇಶವನ ಶ್ರೀಶ ಲಕ್ಷ್ಮೀಶ ಮೂರ್ಜಗದೀಶ ಕೇಶವನ ಪ್ರಿಯ ಸಕನ ಮನದುಳಿಲ್ನು ಪ್ರಿಯ ಸಕನ ಮನದುಳಿಲ್ನು ಈ ಶಿವನ ಅರ್ಚಕ ಕಾಶಿತಾನೆಂಬವನು ಅಯ್ಯ
ನಿನ್ನ ಪರಿಚಯ ನನಗೆ ಹೇಗಿರೋದು? ನನ್ನ ಅಪ್ಪನ ಪರಿಚಯ ಉಂಟ. ಎಂತದು? ಅಪ್ಪನ ಪರಿಚಯ ಉಂಟ. ಅಪ್ಪಾಯ? ಯಾರಿಗೆ? ನನಗೆ ಅಪ್ಪಯ್ಯ. ಅಪ್ಪಯ್ಯ? ಹಾ. ನನಗೆ ಪರಿಚಯ ಇಲ್ಲ. ನನಗೆ ಪರಿಚಯ ಉಂಟು. ಹೌದಾ? ಯಾರವರು? ಅವರು ಕೈಲಾಸ ಶಾಸ್ತ್ರಿಗಳು. ಎಂತದು? ಕೈಲಾಸ ಶಾಸ್ತ್ರಿಗಳು. ಕೈಲಾಸ ಶಾಸ್ತ್ರಿ? ಹಾ, ಇರ್ಲಿ. ಅವರ ಮಗ ನಾನು. ಯಾರು? ನಾನು. ನೀನಾ? ಹಾ. ನಿನ್ನ ಹೆಸರು? ಕಾಸಿಂ ಕಾಸಿಂ? ಕಾಸಿಮಾಣಿ. ಕಾಸಿಮಾಣಿ? ಕಾಶಿಮಾಣಿ. ಕಾಶಿಮಾಣಿ? ಹಾ. ಆಗ್ಲಿ. ಏನು ಮಾಡುದು ನೀನು? ನಾನು ಇವತ್ತು ಮಾತ್ರ ಬರುವುದಲ್ಲ, ಮತ್ತೆ ಯಾವಾಗಲೂ ಬರ್ತೇನೆ. ಯಾವಾಗ? ಇಲ್ಲಿಗೆ? ಯಾಕೆ? ಪೂಜೆ ಮಾಡಲಿಕ್ಕೆ. ಪೂಜೆ? ಹಾ. ಅದೆಂತದ್ದು ಪೂಜೆ ಅಂದ್ರೆ? ಅದು ದೇವರನ್ನು ಇದು ಮಾಡುದು. ಯಾವುದು? ಅದು ಮುಟ್ಟಬಾರ್ದು. ದೇವರು ಅದೆಂತದ್ದು? ಒಂದು ಕಲ್ಲು ದೇವರ? ಮಂಗ. ನಾನು ಮಂಗ. ನಾನು ಮಂಗ. ಹಾಗಲ್ಲ, ಅದು ಕಾಣುವರು ಕಣ್ಣಿಗೆ ಕಲ್ಲಿನಾಗ ಕಂಡರು ಅದು ಕಲ್ಲಲ್ಲ, ಅದ್ರ ಒಳಗೆ ದೇವರಿದ್ದಾರೆ. ನೋಡ್ಬೇಕು ನನಗೆ. ಹಾಗೆಲ್ಲ ಕಾಣೋದಿಲ್ಲ. ಮುಟ್ಟಬಾರ್ದಾ? ಆಗ್ಲಿ, ಮುಟ್ಟುವುದಿಲ್ಲ. ಹಾಗೆ ನಾನು ದೇವರನ್ನು ಪೂಜೆ ಮಾಡ್ಲಿಕ್ಕೆ ಬಂದದ್ದು. ಪೂಜೆ ಯಾಕೆ ಮಾಡುದು? ನಿಮಗೆ ಗೊತ್ತಿಲ್ಲ? ಎಂತದು ಗೊತ್ತಿಲ್ಲ? ನಾವು ದೇವರನ್ನು ಪೂಜೆ ಮಾಡಿದ್ರೆ ದೇವರು ನಮಗೆ ಅನ್ನ ಕೊಡ್ತಾರೆ, ಆಹಾರ ಕೊಡ್ತಾರೆ, ವಿದ್ಯೆ ಕೊಡ್ತಾರೆ, ಬುದ್ಧಿ ಕೊಡ್ತಾರೆ. ಏನು ಕೇಳಿದ್ರು ಅದನ್ನೆಲ್ಲ ನಮಗೆ ದೇವರು ಕೊಡ್ತಾರೆ. ಆ ಕೊಟ್ಟದ್ದನ್ನೆಲ್ಲ ನಾವು ಇಟ್ಟುಕೊಳ್ಳುವುದಲ್ಲ, ಅದರಲ್ಲಿ ಅರ್ಧ ದೇವರಿಗೆ ಕೊಟ್ಟು ಉಳಿದದ್ದನ್ನು ನಾವು ಸ್ವೀಕಾರ ಮಾಡಬೇಕು. ದೇವರು ಪಾಪ ಯಾರು ಕೇಳಿದ್ರು ಕೊಡ್ತಾರೆ. ಪೂಜೆ ಮಾಡಿದ್ರೆ ದೇವರು ಕೇಳಿದ್ದನ್ನೆಲ್ಲ ಕೊಡ್ತಾರೆ. ತಿನ್ನುವುದಕ್ಕೆ ಕೊಡ್ತಾರೆ, ಉಣ್ಣುವುದಕ್ಕೆ ಕೊಡ್ತಾರೆ. ಕಾಶಿಮಾಣಿ, ಇದುವರೆಗೆ ದೇವರನ್ನು ಪೂಜೆ ಮಾಡಿದವನೇನು? ನೀನು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾನೆ. ಆದರೆ ನೀನು ಹೇಳಿದ್ದನ್ನು ಕೇಳುವಾಗ ನನಗೂ ಕೂಡ ಅವರನ್ನು ಪೂಜೆ ಮಾಡಬೇಕು ಅಂತ ಮನಸ್ಸಾಗಿದೆ. ಆದರೆ ಪೂಜೆ ಮಾಡುವಂತಹ ವಿಧಿವಿಧಾನ ನನಗೆ ಗೊತ್ತಿಲ್ಲ. ಯಾವಾಗಲೂ ನೀನು ಪೂಜೆ ಮಾಡ್ತೀಯಲ್ಲ, ನನಗೆ ಹೇಳಿಕೊಡ್ತೀಯಲ್ಲ. ನೀನು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ನೀನು ಜಾತಿ ಅಂತದ್ದು. ನಾನು ಮನುಷ್ಯ ಜಾತಿ. ಮನುಷ್ಯ ಅಂತ ಅಲ್ಲ, ನೀನು ಕೆಳಗೆ. ಯಾರು ಹೇಳಿದ್ದು? ಇಷ್ಟು ಮೇಲೆ ಇದ್ದೇನೆ ನಾನು? ಇದಲ್ಲ, ಒಟ್ಟು ಜಾತಿ ಎಷ್ಟು ಗೊತ್ತುಂಟ? ಎಷ್ಟು? 4. ಯಾವುದೆಲ್ಲ? ಬ್ರಹ್ಮ, ಮತ್ತೆ ಕ್ಷತ್ರಿಯ, ವೇಷದವ, ವೈಶ್ಯ, ಆಮೇಲೆ ಶೂದ್ರ. ಹೌದಾ? ಅದು ಗೊತ್ತಿಲ್ಲ. ಅದರಲ್ಲಿ ಬ್ರಾಹ್ಮಣರು ಮೇಲೆ, ಇವೆಲ್ಲ ಕೆಳಗೆ. ಪೂಜೆ ಮಾಡ್ಲಿಕ್ಕೆ ಮಂತ್ರ ಎಲ್ಲ ಹೇಳ್ಬೇಕು. ಈಗ ನಾನು ನೀನು ಶೂದ್ರ, ನೀನು ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಪೂಜೆ ಮಾಡಬೇಕಿದ್ರೆ ಅದು ಯಜ್ಞಾಯಿತ. ಯಜ್ಞಾಯಿತ ಅದ್ಯಾಕಿರೋದು? ಅದು ಬೇಕು. ಅದಿಲ್ಲಕ್ಕೆ ಬ್ರಾಹ್ಮಣ ಹಾಕಿದ್ದು, ಅದು ಅಪ್ಪ ಹಾಕಿದ್ದು. ಅದು ಹಾಕಿದ್ರೆ ಪೂಜೆ ಅಪ್ಪ ಉಪನಯನ ಮಾಡಿ ಹಾಕಿದ್ದು, ಅದು ತೆಗಿಲಿಕ್ಕೆ ಆಗುದಿಲ್ಲ. ಅದನ್ನು ಹಾಕಿದ್ರೆ ಪೂಜೆ ಮಾಡುವಾಗ ಅದು ಆಗುದಿಲ್ಲ. ನನಗೆ ಹಾಕ. ಅದು ಅಪ್ಪ ಹಾಕುದು. ನನಗೆ ನೀನು ನಾನು ಯಾರ್ಯಾರಿಗೆ ಧರ್ಮಕ್ಕೆ ಅಪ್ಪ ಆಗುದಿಲ್ಲ. ಮತ್ತೇನಾಗಬೇಕು? ಬೇಡ, ಅದಾಗುದಿಲ್ಲ. ಮಂತ್ರ ಹೇಳ್ಬೇಕು. ಮಂತ್ರ ಹೇಳ್ಬೇಕು. ಮಂತ್ರ ನನಗೆ ಹೇಳಿಕೊಡು. ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿದ್ದಷ್ಟು ಅಪ್ಪ ನೀನು ಹೇಳಿಕೊಟ್ರೆ ಒಳ್ಳೇದು, ಇಲ್ಲದಿದ್ರೆ ಹಿಟ್ಟು. ತೆಂಗಿನಕಾಯಿ ಹೊಡೆದಾಗ ನಂಗೆ ಮಂತ್ರ ಗೊತ್ತಿಲ್ಲ ಆಯ್ತಾ? ನಿನಗೆ ಗೊತ್ತಿದ್ದಷ್ಟು ಸಾಕು, ನನಗೆ ಹೇಳಿಕೊಡು. ಹೊಡಿಬೇಡ ಆಯ್ತಾ? ನಾನು ಹೊಡಿತಿಲ್ಲ, ಹೇಳಿಕೊಟ್ರೆ ಹೊಡಿದು. ಪಾಪ ಆಯ್ತು, ನಾನು ಅದರಲ್ಲಿ ಇದು ಬೇಡವಾ? ಹೇಳಿಕೊಡುವ ಯಾರು ಗೊತ್ತಾ? ಹೇಳಿಕೊಡುವ ಗುರು. ಗುರು 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 ಅಲ್ಲ, ಗುರು ಗುರು. ಕಲಿಯುವ ಯಾರು ಗೊತ್ತಾ? ಯಾರು? ಶಿಷ್ಯ. ಶಿಷ್ಯ. ಶಿಷ್ಯ ಅಲ್ಲ, ಶಿಷ್ಯ. ಶಿಷ್ಯ ಎಲ್ಲ ಸರಿ ಹೇಳು. ಶಿಷ್ಯ. ಆಯ್ತು, ನೀವು ಹೇಳಿದ್ದೆ. ಈಗ ನಾನು ಮೊದಲು ನಿನಗೆ ಹೊಡಿಲಿಕ್ಕೆ ಉಂಟು, ನೀನು ಹೊಡಿಲಿಕ್ಕಿಲ್ಲ. ಹೊಡಿತೀರಾ ನನಗೆ? ಅಲ್ಲ, ಅದು ಗುರುಗೆ ಹೊಡಿಬೋದು, ಹೊಡಿಬಹುದಾ? ಶಿಷ್ಯ ಹೊಡಿಲಿಕ್ಕಿಲ್ಲ. ಹೊಡಿಬಾರ್ದು. ನಾನು ಹೇಳಿದಾಗ ನೀನು ಕೇಳ್ಬೇಕಾಯ್ತು. ಕಾಲಿಡಿ. ಅವರಿಗೆ ಕಾಲಿಗೆ ಗೊತ್ತಿಲ್ಲ, ನಿನ್ನ ಕಾಲಲ್ಲ, ನನ್ನ ಕಾಲ. ಮೊದಲೇ ಹೇಳಬೇಡ ಅದನ್ನು ನೀವು. ಅವ ಆಗ್ಲೇ ಬಿಟ್ಟಾಗಿದೆ. ನಾನು ಆಗ್ಲೇ ಬಿಟ್ಟಿದೆ. ನೀನು ಬಿಟ್ಟದ್ದು ನನಗೆ ಗೊತ್ತಾಗಲಿಲ್ಲ. ಅದು ಗೊತ್ತಾಗ್ಲಿಕ್ಕಿಲ್ಲ. ಗೊತ್ತಿಲ್ಲ ಬಿಟ್ಟಿದ್ದು. ಹಾಗಲ್ಲ, ಈಗ ಮಾಡಿ, ಈಗ ಮಾಡಬೇಕು. ಸಾಕು. ಇಲ್ಲೇ ಮಾಡು. ಗೊತ್ತಿಲ್ಲ.
ದೂರ ಕೂತ್ಕೊಳ್ಳುದಲ್ಲ, ಕೇಳಲಿಕ್ಕಿಲ್ಲ, ಒಟ್ಟು ಬಂದು ಕೂತ್ಕೊಳ್ಳುದು. ನನಗೆ ಗೊತ್ತಿಲ್ಲ, ನೀವು ಹೇಳಿಕೊಡ್ಬೇಡ. ಹತ್ತಿರ ಬಂದು ಕೂತ್ಕೊ. ಮೊದಲೇ ಹೇಳ್ಬೇಡ್ವಾ? ನೀವು ಹೇಳಿಕೊಟ್ರಲ್ವ ನನಗೆ ಗೊತ್ತಾಗ. ನಾನು ಎದ್ದಿದ್ದೇನೆ ಹಾಗೆ, ಹಂಗೆ ಗೊತ್ತಾಗಿದೆ. ನಿಮ್ಗೆ ಯಾವ ಗೊತ್ತಾಗುತ್ತೆ? ನೀನಂತದ್ದು ಊಟಕ್ಕೆ ಗೊತ್ತಂತ ಮತ್ತೆ ಹಾಗಲ್ಲ, ಆಸನದಲ್ಲಿ ಗೊತ್ತುಕ. ಎಲ್ಲಿ? ಪದ್ಮಾಸನ ಅದು ಗೊತ್ತಿಲ್ಲ ನನಗೆ. ನಿಗದು ಪದ್ಮಾಸನ ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ. ಪದ್ಮಾಸನ ಗೊತ್ತಿಲ್ಲ? ನನಗೆ ಗೊತ್ತೇ ಇಲ್ಲ. ನನಗೂ ಗೊತ್ತಿಲ್ಲ. ಹೇಳಿಕೊಡಿ. ಈ ಕಾಲುಂಟಲ್ಲ, ಹೌದು, ಅದರ ಮೇಲೆ ಇಲ್ಲ ನಿಂಗೆ ನಾವು ಹೋಗ್ತೇವೆ. ಎಲ್ಲಿಗೆ ಹೋಗೋದು ಮಂತ್ರ ಹೇಳಿಕೊಡ್ಬೇಕು. ಅದರ ಮೇಲೆ ಇದು ಬರುವುದಿಲ್ಲ, ನೋವಾಗುತ್ತೆ. ನೋವು ನಿನಗಲ್ಲ, ಅದು ಕುದುರೆ ಮೇಲೆ ಆಗ್ತದೆ. ತೆಗಿಲಿಕ್ಕಿಲ್ಲ. ತೆಗಿಲಿಕ್ಕಿಲ್ವಾ? ಆಯ್ತಲ್ಲ, ನೋವಾಗುತ್ತದೆ ನನಗೆ. ಆಗ್ಲಿಯಾ? ಸ್ವಲ್ಪ ನೋವು ತಿನ್ನು. ಹೌದಾ? ಆಮೇಲೆ ಕಣ್ಣು ಮುಚ್ಚು. ಕಣ್ಣು ಮುಚ್ಚು. ಕಣ್ಣು ಮುಚ್ಚಿ ಓಡಿ ಹೋಗುವ ಯೋಚನೆ ನಿಮ್ಮದು? ಇಲ್ಲ. ಮತ್ತೆಂತದು? ಕಣ್ಣು ಮುಚ್ಚಂತೆ ದೇವರು ಬರುವುದಿಲ್ಲ. ಈಗ ದೇವರು ಬರಬೇಕಿದ್ರೆ ಕಣ್ಣು ಮುಚ್ಚಬೇಕಾ? ಅದು ಗೊತ್ತಿಲ್ಲ ನನಗೆ. ಕಣ್ಣು ಮುಚ್ಚು. ಆಯ್ತು. ಕೈ ಮುಗಿ. ಕೈ ಮುಗಿ. ಕೈ ಮುಗಿದ ಹೇಗೆ? ನಾನು ಮಾಡಿದಾಗ ಮಾಡ್ಬೇಕಾಯ್ತು. ಮಾಡಿದಾಗ ಇದೆಂತದಿದು? ಆಯ್ತು, ನನಗೆ ಇದಿಲ್ಲ ಅಂದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಾನು ಮಾಡ್ಲಿಕ್ಕಿಲ್ವಾ? ನೀನು ಮಾಡ್ಲಿಕ್ಕಿಲ್ಲ. ಕೈ ಮುಗಿದ್ದು ಹೀಗೆ, ಇದು ಇಷ್ಟು ದೊಡ್ಡದಿಲ್ಲ. ಕಣ್ಣು ಮುಚ್ಚು. ಬಾಯಿ ಬಿಡುವಂಥದ್ದು ದೊಡ್ಡ ಹುಳಿಯ ಗುಹೆ ಇದ್ದಾಗ ಉಂಟು. ಬಾಯಿ ಬಿಡ್ಲಿಕ್ಕಿಲ್ವಾ? ಬಾಯಿ ಬಿಡ್ಲಿಕ್ಕಿಲ್ಲ, ಕಣ್ಣು ಬಿಡ್ಲಿಕ್ಕಿಲ್ಲ. ನಾನು ಇಲ್ಲಿ ಕೊಡ್ತೇನೆ. ನಿನಗೆ ವಾಂತಿ ಮಾಡ್ಲಿಕ್ಕೆ ಜಾಗ ಸಿಕ್ಕಿದ್ದು. ಮತ್ತೆ ಹೇಗೆ? ಅದು ಒಳಗಿಂದ ಬರಬೇಕು, ತುರ್ತಿಯಲ್ಲಿ ಹೇಳಬೇಕು. ಎಲ್ಲಿ ಉಂಟು ಅದು? ತುರ್ತಿಯಲ್ಲಿ ಹೇಳಬೇಕು. ಹೌದಾ? ನನಗೆ ಗೊತ್ತಿಲ್ಲ. ಶಿವ ಸಾಯ. ಹಾಗೆ ಕಣ್ಣು ಬಿಡಬೇಡ. ಓಂ ನಮ ಶಿವ. ಶಿವಯ್ಯ. ಶಿವಯ್ಯ ಅಲ್ಲ, ಕಷ್ಟ ಆಗುತ್ತದೆ. ನನಗೆ ಕಷ್ಟ ಆಗುತ್ತೆ. ತುಂಡು ತುಂಡು ಮಾಡಿ ಕೊಡ್ತೇನೆ. ಎಂತ ಅದು? ಅಕ್ಷರ. ಹೌದಾ? ಹೇಳಿಕೊಡಿ. ಓಂ ಓಂ ನಮ. ನಮ್ಮ ನಮ್ಮ ಅಲ್ಲ, ನಮ ನಮ ಶಿವಾಯ. ಶಿವಾಯ. ಒಟ್ಟಿಗೆ ಹೇಳಬೇಕು. ಓಂ ಓಂ ನಮ ನಮ ಶಿವಾಯ. ಶಿವಾಯ. ಓಂ ಓಂ ನಮ ನಮ ಶಿವಾಯ. ಶಿವಾಯ. ಓಂ ಓಂ ನಮ ನಮ ಶಿವಾಯ. ಶಿವಾಯ. ಓಂ ಓಂ ನಮ ನಮ ಶಿವಾಯ. ಏನಾಯ್ತು ಗೊತ್ತಿಲ್ಲ. ನೀವು ಅಲ್ಲಿಯೇ ಹೌದು, ನೀವು ಅಲ್ಲಿ ಅದು ದೇವರು ದೂಡಿದ್ದು. ನನಗೆ ಉಲ್ಲಾಸ ಬಂದದ್ದು. ದೇವರಿಗೆ 4 ಕೈ ಉಂಟಲ್ಲ, ಬರುವಾಗ ಅಡ್ಡಾಗುವಾಗ ದೇವರು ಬಂದಿದ್ರಾ? ಇಣಿಕೆ ಹೋದ್ರು. ದೇವರು ಬರುವಾಗ ಹೇಳ್ಬೇಡ್ವಾ ನನಗೆ? ನೀನು ಮಂತ್ರ ಹೇಳದಿದ್ರು ತೊಂದರೆ ಇಲ್ಲ, ಕಣ್ಣು ಬಿಡಬೇಡ ಆಯ್ತಾ? ಕಣ್ಣು ಬಿಡಬಾರ್ದ? ಇನ್ನು ಕಣ್ಣು ಬಿಡುವುದಿಲ್ಲ. ಇಲ್ಲ ಇಲ್ಲ, ಮತ್ತೆ ಹೇಗೆ? ನಾನು ಹೇಳ್ತೇನೆ. ಅದೇ ಬೇರೆ ಇಲ್ಲ, ನನ್ನಲ್ಲಿ ಇರೋದು ಮಾತ್ರ. ಓಂ ಓಂ ನಮ ನಮ ಶಿವಾಯ. ಶಿವಾಯ. ಓಂ ಓಂ ನಮ ನಮ ಶಿವಾಯ. ಶಿವಾಯ. ಓಂ ಓಂ ನಮ ನಮ ಶಿವಾಯ. ಶಿವಾಯ. ಓಂ ಓಂ ನಮ ನಮ ಶಿವಾಯ. ಆಯ್ತು ಆಯ್ತು ಪ್ರಸಾದ ಕೆಳಗೆ ಗುರುಗಳೇ, ನೋಡಿ ಇಲ್ಲಿ. ಇಲ್ಲಿ ನೋಡಿ. ಎಂತದ್ದು? ಸೊಳ್ಳೆ ಕಚ್ಚಿ. ಸೊಳ್ಳೆ ಅಲ್ವಾ? ಹೌದು. ಆನೆ ಅಲ್ಲ ಅಲ್ಲ, ಇದ್ಯಾರು ಬಿಸಾಡಿದ್ದು? ಅದು ದೇವರಿಗೆ ಅಡ್ಡಾಗ್ತದೆ ಅಂತ ದೇವರು ಬಿಸಾಡಿದ್ದು. ದೇವರು ಮತ್ತೆ ಬಂದ? ದೇವರಿಗೆ ಅದೇ ಕೆಲಸ ಇದೆಯಲ್ಲ, ಬರುವುದು ಹೋಗುದು. ದೇವರು ಬರುವಾಗ ಹೇಳ್ಬೇಕು. ಅರ್ಧದಲ್ಲಿ ಕಣ್ಣು ತೆರೀರಿ. ಇಲ್ಲಿ ಕಣ್ಣು ಬಿಡಬೇಡ, ನೀವು ಹೇಳ್ಬೇಕಲ್ಲ ನನಗೆ. ದೇವರಿಗೆ ತೊಂದರೆ ಆಗುತ್ತದೆ. ಓಂ ಓಂ ನಮ ನಮ ಆಗ್ಲಿಲ್ಲ ದೇವರಿಗೆ. ಓಂ ಓಂ ನಮ ಕಣ್ಣು ಬಿಡು. ಶಿವಾಯ. ಶಿವಾಯ. ಓಂ ಓಂ ನಮ ನಮ ಶಿವಾಯ. ಶಿವಾಯ. ಓಂ ಓಂ ನಮ ಓಂ ನಮ ಶಿವಾಯ. ಶಿವಾಯ. ಓಂ ನಮ ಶಿವಾಯ. ತಂದೆ ಕೇಳೀಗ ಮನನೊಂದು ಇರುವಳು ಮಡದಿ. ಎಂದಿಗಾಗುವುದೋ ನಿನ್ನ ಕರುಣಾ.
ಅನುಗ್ರಹಿಸು. ಸಂದೇಹ ಮಾಡದೆಯ ಬೇಟೆಯನ್ನು ಅನುಗ್ರಹಿಸೋ. ಇಂದು ಶೇಖರ ದಯದಿ ನೀನು ಸಂದೇಹ ಮಾಡದೆಯ ಬೇಟೆಯನ್ನು ಅನುಗ್ರಹಿಸು. ಇಂದು ಶೇಖರ ದಯದಿ ನೀನು ಶಂಕರ ಶಿವನೇ. ಶಿವನೇ ಸ್ವಾಮಿ, ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ತಿಳಿಯದಂತಹ ಅಜ್ಞಾನಿಯಾಗಿದ್ದೆ ಸ್ವಾಮಿ. ನಾನು ಮೃಗಬೇಟೆಗಾಗಿ ಕಾಡಿಗೆ ಬಂದೆ. ಬೇಟೆಯಾಡುವಂತಹ ಕಾಲಕ್ಕೆ ಪುಣ್ಯಾತ್ಮರ ಹಾಗೆ ಬಂದಿರುವಂತಹ ಗುರುಗಳು ನಿನ್ನ ಬಗ್ಗೆ ಎಲ್ಲ ವಿಚಾರವನ್ನು ತಿಳಿಸಿ ಹೋಗಿದ್ದಾರೆ. ಭಕ್ತಿಯಿಂದಲೇ ನಿನ್ನನ್ನು ಪೂಜೆ ಮಾಡಿದೆವು ಎಂದಾದ್ರೆ ಕೇಳಿದ್ದನ್ನೆಲ್ಲ ಕೊಡುತ್ತೀಯಂತೆ. ಆದ್ರೆ ನನ್ನ ಕಷ್ಟವನ್ನು ಏನು ಅಂತ ಹೇಳಬೇಕು ಸ್ವಾಮಿ ನಿನ್ನಲ್ಲಿ. ಒಂದಲ್ಲ ಎರಡಲ್ಲ 3 ರಾತ್ರಿ ಹಗಲು ಈ ಕಾಡಲ್ಲಿ ತಿರುಗಾಡ್ತಾ ಇದ್ದೇನೆ. ಯಾಕೆ? ಯಾರಿಗೆ ಬೇಕಾಗಿ? ಒಂದು ಬೇಟೆಗೆ ಬೇಕಾಗಿ ಕಾಡಿಗೆ ಬಂದವ. ಅಡುಗೆಯ ಸಿದ್ಧತೆಯಲ್ಲಿರುವಂತಹ ನನ್ನ ರಸಿ ಈಗ ಬರ್ತಾರೆ, ಮತ್ತೊಂದು ಗಳಿಗೆಯಲ್ಲಿ ಬರ್ತಾರೆ ಎನ್ನುವಂತಹ ದಾರಿ ನಿರೀಕ್ಷೆಯಲ್ಲಿ ನನ್ನ ಹಾಗೆ ಕಾಯ್ತಾ ಇದ್ದಾಳೆ ಸ್ವಾಮಿ. ಬರಿಗೈಯಲ್ಲಿ ಹೋದೆ ಅಂತಾದ್ರೆ ಹೆಣ್ಣು ಜೀವ ಹಸಿವನ್ನು ತಡೆಕೊಳ್ಳುವಂತಹ ಶಕ್ತಿ ಇಲ್ಲ ಆಕೆಗೆ. ನಾನಾದ್ರೂ ಗಂಡು ಹಸಿವನ್ನು ತಡೆದುಕೊಂಡೇನೆ ಸ್ವಾಮಿ. ಆ ಶಕ್ತಿಯನ್ನು ನೀನು ಕೊಟ್ಟಿದ್ದೀಯ. ಹೆಣ್ಣು ಜೀವ ಏನು ಹೇಳಬೇಕು ಸ್ವಾಮಿ ಅವಳಿಗೆ? ಕೇಳಿದ್ದನ್ನೆಲ್ಲ ಕೊಡುವಂತಹ ಪುಣ್ಯಾತ್ಮನಂತೆ ನೀನು. ಅಧಿಕಾರ ಕೇಳುವುದಿಲ್ಲ, ಸಂಪತ್ತು ಕೇಳುವುದಿಲ್ಲ. ಒಂದು ಬೇಟೆ ಕೊಟ್ಟೆ ಎಂದಾದರೆ ಅದರ ಅರ್ಧ ಭಾಗವನ್ನು ನಿನಗೊಪ್ಪಿಸ್ತೇನೆ ಸ್ವಾಮಿ. ಒಂದು ಬೇಟೆಯನ್ನು ಮುಂದೆ ಶಶಯ ಶಶ ಹಲೋ ಒಂದೇ ತೋ ಮಂದಿಯ ಜಾತಿಯ ಬಡತನ ದಿಗ ಬೇಡ ಕೆಡದಿಗ ಶಶಗಳನಾಗ ಮೃಡ ನಡಿಗರ್ಪಿಸು ತಂದು ಓ ಎನ್ನೊಡೆಯ ಪಾಲಿಪುದಂದು. ನೀನು ಮಹಿಮಾನ್ವಿತ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಸ್ವಾಮಿ. ಕೇಳಿದ ಹಾಗೆ ಒಂದು ಬೇಟೆ ಕೇಳಿದೆ ಎಂದಾದ್ರೆ 2 ಬೇಟೆಯನ್ನು ನನ್ನ ಪಾಲಿಗೆ ಕರುಣಿಸಿದೆ ಸ್ವಾಮಿ. ಹೇಳಿದ ಹಾಗೆ ಒಂದು ಬೇಟೆಯನ್ನು ನಿನ್ನ ಪಾದದಲ್ಲಿ ಅರ್ಪಿಸಿದ್ದೇನೆ. ಇನ್ನೊಂದು ನನಗೂ ಹಾಗೂ ನನ್ನ ಮನದಿಗೆ ಹೊಟ್ಟೆ ತುಂಬಿಸುವುದಕ್ಕೆ ಬೇಕಾದ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಶಿವನೇ. ಗಾಳಿ ಬೀಸುತ್ತಾ ಇದೆ, ಮಳೆ ಸುರಿತಾ ಇದೆ, ಚಳಿ ಸಹಿಸುವುದಕ್ಕಾಗುವುದಿಲ್ಲ. ಹಸಿವಲ್ಲಿದ್ದಂತಹ ನನಗೆ ಯಾವುದರ ಗುಣವೇ ಇರಲಿಲ್ಲ. ಏನಿಲ್ಲದೆ ನನಗೆ ಸಹಿಸುವುದಕ್ಕಾಗುವುದಿಲ್ಲ ಅಂತಾದ್ರೆ ಅದು ಏನೂ ಇಲ್ಲದೆ ನೀನು ಹೇಗೆ ಸಹಿಸ್ತಿ ಶಿವನೇ? ಏನು ಮಾಡಲಿಲ್ಲ. ಅಂಬರವನ್ನು ತೆಗೆದಾಗ ದಿಗಂಬರ ಮೂರುತಿಗಾಗ. ಅಂಬರವನ್ನು ತೆಗೆದಾಗ ದಿಗಂಬರ ಮೂರುತಿಗಾಗ. ಸಂಭ್ರಮದಲ್ಲಿ ಹೊದಿಸುತ್ತಲೀಗೆ, ಸಂಭ್ರಮದಲ್ಲಿ ಹೊದಿಸುತ್ತಲೀ ನಿದಂಬಿನಿಯ ನೆನೆವುದಲೀ. ಅಂಬರವನ್ನು ತೆಗೆದಾಗ ದಿಗಂಬರ ಮೂರುತಿ ಬೇಗ. ಪರಮಾತ್ಮದಿಲ್ಲಗೆ ಹರುಷಗೊಳಿಸಲು ತ್ವರೆಯೊಳಕ್ಷಣ ಪರರಿಗರಿಯದ ತೆರದಿ ಭೂಸುರ ವೇಷ ಧರಿಸಿ, ಭೂಸುರ ವೇಷ ಧರಿಸಿ
ಮನೆ ಕಾಣುತ್ತಾ ಉಂಟು. ಹೌದು. ಯಾರು ಕಾಣುವುದಿಲ್ಲ. ಹಾ ಮನೆಯಲ್ಲಿ ಯಾರು? ನಾನು ಬ್ರಾಹ್ಮಣ. ಮನೆ ನಿಮ್ಮದೇ ಮನೆಯ? ನಮ್ಮವರ ಮನೆ. ಹೌದಾ? ನಿನ್ನ ಹೆಸರು? ಲೀಲಾ ಎಂಬುದಾಗಿ. ಲೀಲಾ? ನೀನೆಯ? ಲಾಲಿಸು ಲೀಲಾ ಲಾಲಿಸು ಲಾಲಿಸು ನಿಲ್ಲಯ ಪದಿಸಿನ ತಾನು ಆಲಸ್ಯ ಕೊಡದಿತ ಎನ್ನೊಡನಿಲ್ನು ಲೀಲೆಯೊಳು ಸುರಿದ ಒಂದು ಕಾರ್ಯವನು ಜಾಲವಲ್ಲಿದು ಬೇಳೆ ಮಾತ ಕೇಳಿದನು ಲಾಲಿಸು ಲೀಲ ಲಾಲಿಸು ಲೀಲಾ ದಿನ ಅಂದ್ರೆ ನನ್ನವರು. ನಿನ್ನಯ? ಹೌದು ಹೌದು. ನಿನ್ನನ್ನೇ ನೋಡ್ಬೇಕು ಅಂತ ಬಂದವ ನಾನು. ನಿಮ್ಮನ್ನು ಕಾಣುವಾಗಲೇ ಅರ್ಥವಾಗುತ್ತಾ ಇದೆ. ಓ ಬ್ರಾಹ್ಮಣೋತ್ತಮರು ನೀವು. ಹೌದು. ಭೂಲೋಕದಲ್ಲಿ ಕಣ್ಣಿಗೆ ಕಾಣುವಂತಹ ದೇವರು ನೀವು. ಬ್ರಾಹ್ಮಣರು ಅಂತ ಹೇಳ್ತಾರೆ. ಆಶೀರ್ವಾದ ಮಾಡಬೇಕು. ಮಗಳೇ ಆದಿತು. ಆದರೆ ಈ ಸಮಯದಲ್ಲಿ ನಮ್ಮದಾದಂತಹ ಈ ಮನೆ ಹತ್ತಿರಕ್ಕೆ ಬರುವುದು ಏನು ಕಾರಣ ಎಂಬುದಾಗಿ ತಿಳಿಯಲಿಲ್ಲ. ನಾನು ಬರ್ಬೇಕು ಅಂತಲೇ ಬಂದವನಲ್ಲ. ಮತ್ತೆ ಹೀಗೆ ಬರುವಾಗ ಹಿಂದಿನಿಂದ ಕರೆದ್ರು ನನ್ನನ್ನು ಕರೆದ್ರು. ಯಾರು ಕರೆದದ್ದು? ತಿರುಗಿ ನೋಡ್ತಾನೆ ಒಬ್ಬ ಯುವಕ ಯಾರನ್ನು ಅಂತ ಕೇಳಿದೆ. ನಿಮ್ಮನ್ನೇ ಅಂತ ಹೇಳಿದ್ರು. ನಿಮ್ಮ ಪರಿಚಯ ಉಂಟೆ? ಪರಿಚಯ ಇಲ್ಲ, ನನಗೆ ಪರಿಚಯ ಇಲ್ಲ. ನೀವು ಈ ದಾರಿಯಾಗೆ ಮುಂದೆ ಹೋಗುವವರಂತ ಕೇಳಿದ್ರು. ಅದಕ್ಕೆ ಹೌದು ಅಂತ ಹೇಳಿದೆ. ಹೋಗುದಾದ್ರೆ ಉಂಟು, ಇಲ್ಲಿ ಮುಂದ್ಗಡೆ ಹೋದಾಗ ನಮ್ಮ ಮನೆ ಉಂಟು. ನನ್ನ ಮನೆಯಲ್ಲಿ ಹೆಂಡತಿ ಲೀಲಾ ಅಂತ ಇದ್ದಾಳೆ. ಇದನ್ನೊಂದು ಕೊಟ್ಟು ಬಿಡಿ ಅಂತ ಹೇಳಿದ. ಏನದು? ಏನಂತ ಹೇಳುತ್ತಾ ಇದ್ದೀರಾ? ಇದನ್ನು ನನ್ನವರು ನಿಮ್ಮನೆ ಕೊಟ್ಟದ್ದು. ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಿಮಗೆ ಸಿಕ್ಕಿದಂತಹ ಜನ ಯಾರು ಬೇರೆ ಇರಬೇಕು. ಇಲ್ಲ, ಬೇರೆ ಯಾವ್ದಾದ್ರೂ ಮನೆ ಹತ್ತಿರ ಹೋಗಿ ಸ್ವಾಮಿ. ಇಲ್ಲ ದಿನ ಅಂತ ಹೇಳಿದ್ದಾನೆ. ನನ್ನವರೇ ಸರಿ, ಆದರೆ ಇಂತಹ ಕಾರ್ಯವನ್ನು ಮಾಡುವವರು ನನ್ನವರಲ್ಲ. ಬ್ರಾಹ್ಮಣೋತ್ತಮರಲ್ಲಿ ಇಂತಹದಂತಹ ಕಾರ್ಯವನ್ನು ಅವರು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಸ್ವಾಮಿ. ನಾನು ನಂಬುವುದೇ ಇಲ್ಲ. ನೀನು ನಂಬುವುದಿಲ್ಲ ಅಂತ ನನಗಲ್ಲ, ಅವನಿಗೆ ಮೊದಲೇ ಗೊತ್ತಿತ್ತು. ಹೇಳಿದ ನನ್ನ ಹೆಂಡತಿ ಅಪರಿಚಿತರನ್ನು ನಂಬುವುದಿಲ್ಲ ಅಂತ. ಸಾಧ್ಯವೇ ಇಲ್ಲ ಸ್ವಾಮಿ. ಅದಕ್ಕೆ ಏನ್ ಮಾಡುದು ಅಂತ ಕೇಳಿದಕ್ಕೆ ಇದೊಂದು ಬಟ್ಟೆ ಉಂಟ, ಇದರ ಪರಿಚಯ ಉಂಟಾ? ತಗೊಂಡೆ ಅಲ್ವಾ? ಇದು ನನ್ನವರತ್ತೆ. ಇದನ್ನು ತೋರಿಸಿ ನನ್ನ ಹೆಂಡತಿಗೆ ಖಂಡಿತ ಗೊತ್ತಾಗುತ್ತೆ ಹೇಳಿದ್ದಾನೆ. ಅರ್ಥವಾಯಿತು ಸ್ವಾಮಿ. ದೂರದಲ್ಲಿ ಇದ್ದಂತಹ ಸಮಯದಲ್ಲಿ, ಬಾರದೇ ಇದ್ದಂತಹ ಈ ಸಮಯದಲ್ಲಿ ನಿಮ್ಮ ಮೂಲಕವಾಗಿ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ದೇವರ ಪ್ರಸಾದ. 2 ದಿವಸ ತಡ ಆಗಬಹುದು ಅಂತ ಹೇಳಿದ. ಹೌದೇ? ಹೌದೌದು. ಅವರೇ ಕಳುಹಿಸಿದ್ದಲ್ವೇ? ಹೌದೌದು. ಆದಿತ್ಯ ಆಯ್ತಾ? ಆದಿತ್ಯ ನನ್ನವರೇ ಕೊಟ್ಟಿದ್ದಲ್ಲ. ನಿಮ್ಮವನೇ ಕೊಟ್ಟ. ನಿಮ್ಮನ್ನು ನಂಬಿ ತೆಗೆದುಕೊಳ್ಳುತ್ತಾ ಇದ್ದೆ. ಆಯ್ತು. ಆದಿತ್ಯ ಆಯ್ತು. ಆದಷ್ಟು ಬೇಗ ಸಿದ್ಧತೆ ನಡೆಯಬೇಕಲ್ವೇ? ಹೌದಮ್ಮ. ಹೌದು. ಅವು ಕೊಟ್ಟದ್ದು ಏನು ಅಂತ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ, ನೀನು ನೋಡ್ಬೇಕಲ್ಲ. ಆಯ್ತು ಆಯ್ತು. ನನ್ನ ಸಿದ್ಧತೆಯನ್ನು ಮಾಡಬೇಕು. ಧನ್ಯವಾದ ಆದಿತ್ಯ ಸಕಲ ಸಿದ್ಧತೆಯನ್ನು ಮಾಡುವವರಿಗೆ, ಅವರ ಬರುವ ನಿರೀಕ್ಷೆಯವರಿಗೆ ಕಾದು ಕುಳಿತರಿಬೇಕು. ಅಷ್ಟು ಮಾತ್ರ ಅಲ್ಲ, ಅವರಿಗೆ ರುಚಿ ರುಚಿಯಾದಂತಹ ಅಡುಗೆಯನ್ನು ಬಳಸಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಯಾವುದಾದ್ರೂ ಆದೀತು ಸ್ವಾಮಿ. ಏನು ಈ ಗಂಡಸರು ಸೀರೆ ಅಂಗಡಿಗೆ ಹೋಗಬಾರ್ದು, ಸಾಧ್ಯವೇ ಇಲ್ಲ. ನನ್ನ ಜನ್ಮಕಾಲದಲ್ಲಿ ಹೋದವನಲ್ಲ. ಹೌದಾ? ಇವತ್ತು ಹೋಗದ ಉಪಾಯ ಇಲ್ಲ. ಇವಳಿಗಾಗಿ. ಹೌದು, ಇವಳಿಗಾಗಿ. ಸಿಕ್ಕಿತು. ಹೌದಾ? ಸಿಕ್ಕಿದ್ರೆ ಒಂದು ಅವಳು ಹೇಳಿದ ಎಲ್ಲವೂ ಇರ್ಬೇಕಲ್ಲ. ಚುಕ್ಕಿದ್ರೆ ಆಕಾಶ ನೀಲಿ ಇಲ್ಲ, ಆಕಾಶ ನೀಲಿ ಇದ್ರೆ ಚುಕ್ಕಿ ಇಲ್ಲ.
ಕಡೆಗೆ ಈಗ ಒಂದು ಸಿಕ್ಕಿತು, ಒಂದು ಅರೆ ಆಕಾಶ ನೀಲಿ ಇರ್ಲಿ ಅದಕ್ಕೆ. ಹೌದು, 500 ಹೇಳ್ತಾನೆ. ಹೌದಾ? 500 ಚಿನ್ನದ ನಿಮಗೆ ಅಗತ್ಯ ಉಂಟಲ್ವ? ನಮಗೆ ಅಗತ್ಯ, ಅದೇ ಹೇಳಿದ್ದು. ಅವದಕ್ಕೆ ಇರಿಸಿದ್ದು. ಹೆಂಡತಿಗೆ ಆದ್ರೆ ಅಗ್ಗದ್ದು ಮಗ್ಗದ ಸೀರೆ ಕೊಡ್ಬಹುದು, ಮತ್ತೆ ಇಲ್ಲಿ ಇವಳಿಗೆಲ್ಲ ಕೊಡ್ಲಿಕ್ಕೆ ಆಗ್ತದ? 500 ಕೊಟ್ರ? ಆದ್ರೆ ಒಂದುಂಟು. 500 ಕೊಟ್ಟಿದ್ದೀರಾ ಅಂತ? 500 ಕೊಟ್ಟಿದ್ದೀರಾ? ತಂದು ಕೊಡ್ಲಿಲ್ಲ, ಉಂಟಲ್ಲ ದೇವಸ್ಥಾನಕ್ಕೆ ಬಂದ ಬಟ್ಟೆ, ಅದನ್ನೇ ಕೊಡುವುದು, ಬೇರೆ ತಂದು ಕೊಡ್ಲಿಕ್ಕೆಲ್ಲ ಇಲ್ಲ. ಆಯ್ತಾ, ಇರ್ಲಿ. ಇದು ನಾನು ಈಗ ಒಂದು ಕೆಲಸ ಮಾಡಬೇಕು. ಅಲ್ಲಿಗೆ ಹೋದ ಮೇಲೆ ನಾವಲ್ಲಿ ಏನು ತಗೊಳ್ಳುವ ಹಾಗಿಲ್ಲ. ಊಟ ಅಲ್ಲಿ ಮಾಡ್ಬೋದು. ಊಟ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇನು ಎಂತದ್ದು ನೀವು ಅಸಹ್ಯ ಮಾತಾಡಬಾರ್ದು. ಒಂದು ಸೂಳೆಯ ಮನೆಯಲ್ಲಿ ನಾನು ಊಟ ಮಾಡುದು. ಊಟ ಮಾಡಬಾರ್ದು. ಅದು ಬೇರೆ, ಅದು ಮಂತ್ರದಲ್ಲಿ ಅದು ಇದೆಲ್ಲ ಇದಾಗುತ್ತದೆ. ಆಯ್ತಾ? ಹಾಗಂತ ಒಂದು ಹೊಟ್ಟೆ ತುಂಬಿಸಿಕೊಂಡು ಹೋದ್ರೆ ಮತ್ತೆ ಸಮಸ್ಯೆ ಇಲ್ಲ. ಒಳ್ಳೆಯದು. ಒಂದು ಅವಲಕ್ಕಿಯನ್ನು ಮೊಸರಲ್ಲಿ ಕಲಸಿ ಅದು ಬೆರಳ ಎಡೆಯಲ್ಲಿ ಬರಬೇಕು ಪಿಟಿಕ್ ಅಂತ ಹೇಳುವಾಗ ನಿಮ್ಮ ವಿಶ್ಲೇಷಣೆ ಸಾಕು. ನಕ್ಕಿ ತಿನ್ಲಿಕ್ಕೆ ಅಪ್ಪಯ್ಯ ಪೇಟೆಗೆ ಹೋಗಿದ್ದಾರೆ. ಪೇಟೆಯಿಂದ ಬರುವಾಗ ನನಗೆ ತಿನ್ನುವುದಕ್ಕೆ ಬೇಕಾಗಿ ಕಾಯಿ ಹೋಳಿಗೆ ತಂದಿದ್ದಾರೆ. ತಿನ್ನು ಇದನ್ನು ಮಾಳಿಗೆಯಲ್ಲಿ ಹೋಗಿದ್ದೆ. ಉದ್ದದ ಹೋಳಿಗೆ. ಕಾಯಿ ಹೋಳಿಗೆ ಉದ್ದ ಆಗ್ತದ? ಮತ್ತೆ ಅದನ್ನು ಹೋಳಿಗೆ ಅಲ್ಲ, ನಾನು ಪೂಜೆ ಮಾಡುವಾಗ ಪಟ್ಟ ಶಾಲಾಗಿ ಪೂಜೆ ಮಾಡಬೇಕು ಅಂತ ಅಪ್ಪಯ್ಯ ಪಟ್ಟೆ ಶಾಲ ಅಲ್ವಾ ಅದು? ಸೀರೆ. ಪಟ್ಟ ಸೀರೆ. ಹೌದು. ಯಾರಿಗೆ? ನಿನ್ನ ಅಮ್ಮನಿಗೆ ಆಗಿದ್ದು. ಅಮ್ಮನಿಗೆ ಅಪ್ಪಯ್ಯ ಒಂದೇ ಒಂದು ಒಳ್ಳೆ ಸೀರೆ ತಂದು ಕೊಡುದಿಲ್ಲ. ಹೌದಾ? ಇದು ಯಾರಿಗೆ? ನಂಗತ್ತುಂಟು. ನನ್ನ ಅಮ್ಮನಿಗೆಲ್ಲ ಮೋಸ ಮಾಡಿ ಅಪ್ಪಯ್ಯ ಎಲ್ಲ ಎಲ್ಲಿ ಕೊಡ್ತಾರೆ ಅಂತ ಗೊತ್ತುಂಟು. ನಾನು ಮಾತ್ರ ಸುಮ್ಮನೆ ಇದ್ದೇನೆ, ಮಾತಾಡ್ಲಿಲ್ಲ. ಕೆಲಸ ಮಾಡಬೇಕು. ಒಳಗೆ ಅವಲಕ್ಕಿ ಮೊಸರು ಮುಕ್ಕುತ್ತಾ ಇದ್ದಾರೆ. ಇದು ನಮ್ಮ ಮನೆ ನಾಯಿ ಮಲಗುವ ಗೋಣಿ. ಇಲ್ಲೇ ನಾಯಿ ತಲೆ ಒಳಗೆ ಹಾಕುದು, ಇಲ್ಲೇ ನಾಯಿ ಬಾಲ ಹೊರಗೆ ಹಾಕುದು, ಇಲ್ಲೇ ನಾಯಿ ಎಂತದ ಹೊರಗೆ ಹಾಕುತ್ತದೆ. ಬರ್ತಾರೆ. ಬೇಗ ಬೇಗ ಬರ್ಲಿಕ್ಕಾಯ್ತು. ಅದೆಂತ ಮಾಡಿದ್ದ? ಅದು ಕೆರಟ ಬಿಸಿ ಮಾಡಿ ಪೆಟ್ಟಿಗೆಯಲ್ಲಿ ಹಾಕಿ ಹೀಗೆ ಮಾಡಿ ಮುದ್ರೆ. ಹೇಗೆ? ಅವಲಕ್ಕಿಯನ್ನು ಮೊಸರಿನಲ್ಲಿ ಕಲಸಿ ಅಲ್ಲ, ಮೊಸರಿಗೆ ಅವಲಕ್ಕಿ ಹಾಕಿದ್ದು. ಹಾಕಿ ಸಕ್ಕರೆ ಹಾಕಿ ಅದು ಪಿಚಿಕ್ಕಲ್ಲಿ ಹೊರಬರುವ ಅದು ಉಂಗುರದಲ್ಲಿಲ್ಲ ಪಿಚಿಕ್ಕ ಬಂದು ನಕ್ಕಿ ತಿನ್ನುವಾಗ ಅದು ಒಂದು ರುಚಿಯೇ ಬೇರೆ. ಏನೇ ಆದರೂ ಇನ್ನು ರಗಳೆಲ್ಲ, ಇನ್ನೊಂದು ತೊಂದರೆ ಇಲ್ಲ. ಅಲ್ಲಿ ಹೋಗಿ ಹಸಿವಾಗಲಿಕ್ಕಿಲ್ಲ ಬೆಳಿಗ್ಗೆವರೆಗೆ. ಇವತ್ತು ಒಂದು ಸೀರೆ ಕೊಟ್ಟು ಒಂದು ಪಂಚಾಂಗವನ್ನು ನೋಡ್ಲಿಕ್ಕೆ ಉಂಟು. ಮಾಂಸ ಹಿಡಿದು ತರುವಾಗ ಸಂತೋಷದಿಂದಲೇ ನನ್ನ ರುಚಿ ನನ್ನನ್ನು ಕಾಯ್ತಾ ಇರ್ತಾಳೆ. ಎಲ್ಲಿದ್ದಾಳೆ? ಅಡುಗೆ ಸಿದ್ಧವಾಗಿದೆ. ಆ ಲೀಲಾ ಲೀಲಾ, ಬೆಲೆ ಬಾಳುವ ಆಭರಣ ಉಂಟು, ಸೀರೆ ಉಂಟು ಎನ್ನುವುದನ್ನು ಹೇಳುವುದು ಮಾತ್ರ ಕೇಳಿದ್ದೆ ನಾನು. ಆದ್ರೆ ಇಂದು ನಿನ್ನ ಶರೀರದಲ್ಲಿ ಅದನ್ನು ನೋಡುತ್ತಾ ಇದ್ದೇನೆ. ಹೌದು ಸ್ವಾಮಿ. ಲೀಲಾ, ಮನುಷ್ಯರಿಗೆ ಅತಿಗೆಟ್ಟು ಆಗಬಹುದು, ಆದ್ರೆ ಮತಿಗೆಟ್ಟ ವ್ಯವಹಾರ ಯಾವತ್ತೂ ಮಾಡಬಾರದು, ಮಾಡಕೂಡದು. ಏನಂತ ವ್ಯವಹಾರ ಮಾಡಿದೆ? ಎಲ್ಲಿಂದ ಬಂತು? ಪತಿದೇವಲಾಲಿಸೈ
ಕತಿಯ ತಾಳದಿರುವೆ ಪತಿ ಪರಮಲಾಲಿಸಿ ಕತಿಯ ತಾಳದಿರುವೆ ಅತಿಶಯದ ವೃದ್ಧ ಭೂಸುರರು ಬಂದೋ ಅತಿಶಯದ ವೃದ್ಧ ಭೂಸುರರಾಗ ಬಂದೋ ಪತಿ ತಿನ್ನನಿತ್ತ ಅನುಗ್ರಹಿತೋ ಎಂದೋ ಪತಿ ತಿನ್ನನಿತ್ತ ಅನುಗ್ರಹಿಸೋ ವ್ಯತೆ ಬೇಡ ನಿನಗೆ ಲೋಕ ತೆರಳಿದ ನಿಲ್ಗೋ ಬದಿದೇವರಾರಿಸೈ ಪತಿಯೇ ಪತಿಯೇ ಮತ್ತೇನು ಹೇಳಬೇಕಿತ್ತು ನಿನಗೆ? ಸ್ವಾಮಿ, ಏನು? ನನ್ನ ಅಲಂಕಾರ ಹೇಗಾಗಿದೆ ಎಂಬುದಾಗಿ ನೋಡುವುದನ್ನು ಬಿಟ್ಟು ಕೋಪದಿಂದ ಬಾಯಿಗೆ ಬಂದಂತೆ ಹೇಳುತ್ತಾ ಇದ್ದೀರಲ್ಲ ಸ್ವಾಮಿ. ಕಾಣುವಂತಹ ಈ ಅಲಂಕಾರ, ಇದರ ಹಿಂದೆ ಒಂದು ಕಥೆ ಇದೆ ಸ್ವಾಮಿ. ನೀವೇ ನೋಡಿ ಆಶ್ಚರ್ಯ ಪಡುತ್ತಾ ಇದ್ದೀರಾ ಎಂಬುದಾಗಿ ನನಗೆ ಆಶ್ಚರ್ಯ ಮಾಡಬೇಕಿದ್ದ ರಮಣ, ಇದನ್ನು ನೀಡಿದವರು ನೀವೇ ಆಗಿದ್ದೀರಾ, ನೀವೇ ತಲೆಗಟ್ಟು ಹೋಗಿದ್ದೇನೆ ನಿನಗೆ ಸ್ವಾಮಿ. ಒಂದು ಬೇಟೆಗೆ ಬೇಕಾಗಿ ರಾತ್ರಿ ಹಗಲು ಕಾಡಿನಲ್ಲಿ ತಿರುಗಾಡುತ್ತಾ ಇದ್ದವ ನಾನು. ಅಂತಲ್ಲಿ ಇದನ್ನು ಸಂಪಾದನೆ ಮಾಡುವುದಕ್ಕೆ ಸಾಧ್ಯ ಉಂಟೆ ನಾನು? ಸುಳ್ಳನ್ನು ಆಡುತ್ತಾ ಇಲ್ಲ ಸ್ವಾಮಿ. ಮತ್ತೇನು ನಡೆದಂತಹ ವಿಚಾರವೇ ಬೇರೆ. ಏನು ವಿಚಾರ ಅದು? ನೀವು ಇಲ್ಲದೆ ಇರುವಂತಹ ಸಮಯದಲ್ಲಿ ವೃದ್ಧ ಬ್ರಾಹ್ಮಣರ ಆಗಮನ ನಮ್ಮ ಈ ಮನೆಗೆ ಆಯಿತು. ಬ್ರಾಹ್ಮಣ? ಹೌದು. ಆ ಸಮಯದಲ್ಲಿ ಹತ್ತಿರವೇ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನ ಗಂಡನೆ ಕೂಗಿ ಆಡಿದಂತಹ ಮಾತು ಎಂಬುದಾಗಿ ಆಡಿದ್ದರು. ಏನು? ಒಂದಿಷ್ಟು ಗಂಟನ್ನು ಕೊಟ್ಟು ಇದು ನಿನ್ನ ಗಂಡకు ನೀಡುತ್ತಾನೆ ಎಂಬುದಾಗಿ ಆಡಿದಾಗ ಅದನ್ನು ತೆರೆದು ನೋಡಿದಾಗ ಇಲ್ಲವೇ ಅಲ್ಲ. ಮತ್ತೆ ಹಾಗೆ ನಂಬಿಕೆ ಬಂತು ನಿನಗೆ? ನಂಬಿದವಳು ನಾನಲ್ಲ, ಆದರೂ ಆಧಾರವನ್ನು ಕೇಳಿದಾಗ ಯಾವ ರೀತಿ ನಿಮಗೆ ಸಂಬಂಧಪಟ್ಟಂತಹ ಒಂದು ವಸ್ತುವನ್ನು ತೋರಿಸಿದ್ದಾರೆ ಸ್ವಾಮಿ, ತೋರಿಸಿದ್ದಾರೆ. ಏನದು? ಅದನ್ನು ಕಂಡಾಗ ನಿಮಗೆ ವಿಶ್ವಾಸ ಬರುತ್ತೆ ಸ್ವಾಮಿ. ನೋಡಿ ಅಂತ ಈ ತರ ಈಶನೇ ಜಗದೀಶನೇ ದೇವಾದಿದೇವ ನೀನಹುದಯ್ಯ ಈಶ ದೇವಾದಿದೇವ ನೀನಹುದಯ್ಯ ಈಶ ದೈವ ಬೇರಿಲ್ಲ ಕಾಯೋ ಪರಮೀಶ ದೈವ ನೀನ ಕಾಯೋ ಪರಮೀಶ ದೇವ ಭಾವ ಜಹರ ದೇವ ದೈತ್ಯ ವಿನಾಶ ಪಾವನ ಮೂರುತಿ
ನಾನು ತಪ್ಪನ್ನಾಡಿದೆ. ಏನು ಸ್ವಾಮಿ? ಸಿಟ್ಟಿನ ಆವೇಶದಲ್ಲಿ ಆಡಬಾರದಂತಹ ಮಾತನ್ನು ನಿನಗೆ ಆಡಿಬಿಟ್ಟೆ. ಲೀಲಾ ಸ್ವಾಮಿ, ಮೃಗಬೇಟೆಗಾಗಿ ಕಾಡಿಗೆ ಹೋದಂತಹ ನನಗೆ ದೇವರ ಹಾಗೆ ಸಿಕ್ಕಿದಂತಹ ಗುರುಗಳು ಶಿವನನ್ನು ಪೂಜೆ ಮಾಡು, ಕೇಳಿದ್ದನ್ನು ಕೊಡ್ತಾನೆ, ಕೇಳಿದ್ದನ್ನು ಕೊಡ್ತಾನೆ ಎನ್ನುವ ಹಾಗೆ ಆ ಮಂತ್ರವನ್ನು ನನಗೆ ಉಪದೇಶ ಮಾಡಿ ಹೋದರು. ಭಕ್ತಿಯಿಂದ ನಾನಲ್ಲಿ ಶಿವನನ್ನು ಪೂಜೆ ಮಾಡಿದಂತಹ ಕಾಲಕ್ಕೆ ದೇವರ ಅನುಗ್ರಹ ನಮ್ಮ ಪಾಲಿಗಾಗಿದೆ. ಯಾವ ರೀತಿಯಲ್ಲಿ ಸ್ವಾಮಿ? ಕಾಡಿನಲ್ಲಿ ಕಲ್ಲಿನಲ್ಲಿ ಶಿವನನ್ನು ಕಂಡೆ, ಮನೆಯಲ್ಲಿ ಸಾಕ್ಷಾತ್ ಪರಶಿವನನ್ನು ಕಂಡವಳು ನೀನು. ಹಾಗಾದ್ರೆ ಮನೆಗೆ ಬಂದವರು ಬೇರೆ ಯಾರೂ ಅಲ್ಲ ನೀನು. ಸಾಕ್ಷಾತ್ ಪರಶಿವನೇ ನಮ್ಮ ಮನೆಗೆ ಬಂದಿದ್ದಾನೆ ಎನ್ನುವುದು ಸ್ಪಷ್ಟ. ಲೀಲಾ, ಇದುವರೆಗೆ ನಮಗೆ ಯಾರೂ ಇಲ್ಲ, ನಾವು ಅನಾಥರು ಎನ್ನುವ ಹಾಗೆ ಭಾವಿಸಿಕೊಂಡವರು. ಇನ್ನು ಮುಂದೆ ಆ ಭಾವನೆ ಬೇಡ ನಮಗೆ. ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಕೂಡ ಪರಶಿವ. ಲೀಲಾ, ಅಡುಗೆಯ ಸಿದ್ಧಪಡಿಸು, ಗುಡಿಗೆ ಹೋಗುತ್ತೇನೆ ಪೂಜೆ. ಅಂತ ಹೇಳಿದ್ರೆ ನನಗೆ ಸೀರೆ ಮರ್ತೋದು. ಸೀರೆ ಮರ್ತೋಯ್ತು. ಹೋಗಿ ಬಾರಿ ಸೀರೆ ಮರ್ತೋದ್ರೆ ನೀವು ಬಂದದ್ದು ಯಾಕೆ? ನೀನೊಂದು ಹೇಳಿದ್ದು ನನಗೆ ಮರ್ತೋಗ್ಲಿಕ್ಕೆ ಉಂಟಾ? ಮತ್ತೆ ನಾನು ಸುಮ್ಮನೆ ನಿನ್ನ ಮನಸ್ಸಿನ ಮುಖದ ಭಾವನೆ ಎಲ್ಲ ನೋಡುವ ಅಂತ ನಾನೊಂದು. ನೀವು ಹಾಗೆ ಹೇಳಿದ್ರೆ ನನ್ನ ಬೇಡ ಬೇಡ, ಅದೇ ಅಲ್ವಾ ಪುಟ್ಟರಿದೆ ಅಲ್ಲ. ಹೌದು, ಇರ್ಲಿ, ಅದು ಒಳಗೆ ಒಂದೊಂದು 7 ದಿನಗಳು ಅಂದ್ರೆ 7 ಯುಗಗಳನ್ನೇ ಕಳೆದ ಹಾಗೆ ನನಗೆ 7 ದಿನಗಳಲ್ಲಿ 7 ಉಂಗುರಗಳನ್ನು ಉಳಿಸಿದೆ. ಹಾಗೆ ಏನು ಶಾಸ್ತ್ರಿಗಳೇ ಇದೆಯೋ? ಇದೆ, ನನಗಾಗಿ ಆಕಾಶ ನೀಲಿ ಬಣ್ಣ, ಚುಕ್ಕೆ ಚುಕ್ಕೆ. ಹೌದಾ? ಆದ್ರೆ ವ್ಯತ್ಯಾಸ ಏನು ಗೊತ್ತುಂಟಾ? ಕಾಲ ಅಗಲಬೇಕಿತ್ತು ನನಗೆ. ಕಾಲ ಅಗಲ ಮಾಡು ನೀನು. ಹಾಗಲ್ಲ, ನೆರಿಗೆ ನೆರಿಗೆ. ಅದೇ ನೆರಿಗೆ ಉಂಟು. ವ್ಯತ್ಯಾಸ ಏನು ಅಂತ ಕೇಳಿದ್ರೆ ನೀನು ಹೇಳಿದ್ದು ಮುತ್ತಿನ ಚುಕ್ಕೆ. ಹೌದು, ಇದರಲ್ಲಿ ಇರುವುದು ಚಿನ್ನದ ಚುಕ್ಕೆ, ಮುತ್ತಿನ ಚುಕ್ಕೆ ಇಲ್ಲ. ಹಾಗಾದ್ರೆ ಮುತ್ತಿನದು ಇನ್ನೊಂದು ತೊಂದರೆ, ಇನ್ನೊಂದು ತರುವ. ಮತ್ತೆ ಈಗಲೂ ಅನಿವಾರ್ಯವಾಗಿ ಈಗಲೇ ಬೇಕು ಅಂತಂದ್ರೆ ಒಂದು ಮುತ್ತು ನಾನು ಕೊಡ್ತೇನೆ. ಹೇಳಲ್ಲ ಈಗ ನಾನೀಗ ಉಡು 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 ಇಲ್ಲಿ ನನಗೆ ನಾಚಿಕೆ ಆಗ್ತದೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ನನ್ನಲ್ಲಿ, ನನ್ನಲ್ಲಿ. ನಾನು ಯಾರು? ನಿನ್ನ ಗಂಡ. ಏನಾದರೂ ಹೇಳ್ಬೇಡಿ ಶಾಸ್ತ್ರಿಗಳು, ಏನಾದರೂ ಹೇಳಿ ಅದಕ್ಕೆ ಇನ್ನು ನೋವು ಮಾಡ್ಲಿಕ್ಕಿಲ್ಲ. ಹಾಗಾದ್ರೆ ನಾನು ಬಿಚ್ಚಿ ಉಡು 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 ಉಡುವುದಾ? ಉಡು ಶಾಸ್ತ್ರಿಗಳೇ. ಹಾಗಾದ್ರೆ ನಾನು ಉಡುತ್ತೇನೆ. ನೀವೊಮ್ಮೆ ಕಣ್ಣು ಮುಚ್ಚಿ. ನೀವು ನೋಡಬಾರ್ದು. ಯಾರು? ನಾನು ನೋಡದ ಮತ್ತೆ ಮತ್ತೆ ಯಾರು? ನೀವೆಲ್ಲ ಕಣ್ಣು ಮುಚ್ಚಿ. ನನಗೆ ನೀವು ನಿಮ್ಮಷ್ಟಕ್ಕೆ ಏನು ಕಲವರಿಸಿ ನಾನು ನೋಡ್ಬೋದು. ನಾನು ನಾಚಿಕೆ ಒಂದು ಓರೆ ಕಣ್ಣ. ಆಯ್ತು, ನಾನು ನೋಡ್ಲಿಕ್ಕಿಲ್ಲ. ನೋಡ್ಲಿಕ್ಕಿಲ್ಲ, ಅದು ಈ ಕಡೆ ನೋಡ್ತಾ ಇದ್ದೀನಿ. ಅಡ್ಡ ಆ ಕಡೆ ಕಣ್ಣಿಗೆ ಅಡ್ಡ, ಕಣ್ಣಿಗೆ ಅಡ್ಡ. ನಿಮ್ಮ ತಲೆ ತಿರುಗಿಸಿ. ನೀವೇನು ಶಾಸ್ತ್ರಿಗಳೇ? ಆಯ್ತು ಆಯ್ತು ಆಯ್ತು. ಉಡು 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 ಉಡು. ಎಷ್ಟು ವರ್ಷದಿಂದ ಹಂಬಲಿಸಿ ಆಯ್ತಾ? ಚುಕ್ಕೆ ಚುಕ್ಕೆ ಆಯ್ತಾ ಆಯ್ತಾ ಆಯ್ತಾ. ಎಂತದು ನಿಮ್ಮದು? ಎಂತದು ಮೊನ್ನೆದು? ಅದೇ ಮೊನ್ನೆದಲ್ಲ, ಮಾಸದ ನೋವು. ಮಾಸದಲ್ಲ, ಒಂದು ವಾರ ಕಳೆದು ಮಾಸದ ನೋವು. ಎಂತದ್ದು ಇದು? ಮಾತ್ರ ನನ್ನ ಹೃದಯಕ್ಕೆ ಮಾಸದ ನೋವು. ಚೂರಾಯ್ತು ಮೋಸದ ನೋವು. ಎಂತದ್ದು ಚೂರಾಯ್ತು? ಉಡು ಉಡು ನುಚ್ಚು ನುಚ್ಚು ನೂರಾಯ್ತು. ಎಂತದು? ನೂರಲ್ಲ, ಇಲ್ಲಿ ಎಲ್ಲಿ 100 200 ಕೊಡುವವರು ಯಾರುತ್ತ ಬೇಕಲ್ಲ. ನನ್ನ ಪುಟ್ಟ ಹೃದಯವನ್ನು ಎಷ್ಟು ನೋಯಿಸಿದೆ. ಆ ಪುಟ್ಟ ಹೃದಯವನ್ನು ನಾನು ಇಟ್ಟಿದ್ದೇನೆ. ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಟ್ರಿ ನೀವು. ಸೀರೆಯಲ್ಲಿ ನಿನಗೆ ತಲೆ ಹಾಳಾಗಿದೆ. ತಂದಿದ್ದೀರಾ ನೀವು ಸೀರೆ? ತಂದದ್ದಲ್ಲ, ನಾನು ತಂದು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ನೋಡಿ ನೋಡಿ, ಎಲ್ಲುಂಟು ಚುಕ್ಕಿ ಚುಕ್ಕಿ. ಇದು ಆಕಾಶ ನೀಲಿಯ ಯಾವುದೋ ಒಂದು ಘಾಟು ಘಾಟು ವಾಸನೆ ಬರ್ತಾ ಉಂಟು.
ಕಾಲಗಾಲ ಅಲೆ ಸರಿ ಇದೆಲ್ಲಿದ್ದು ಎಲ್ಲಿದ್ದು ಶ್ವಾನದ ಕಲ್ಮಶ. ಹೇಗೆ ಗೊತ್ತಾಯ್ತು? ಶ್ವಾನದ ಕಲ್ಮಶದ ಪರಿಮಳ. ನಿಮ್ಮೊಂದು ಆಗ್ರಾಣಿ. ಓ, ನಿಮ್ಮ ಸಂಸ್ಕೃತವೇ. ಅಯ್ಯೋ ಆಚೆ ಸೇರಿ ಇದನ್ನು ಯಾಕೆ ಇಲ್ಲಿ ಬಿಸಾಡಿದ್ದು? ಮತ್ತೆಲ್ಲಿ ಬಿಸಾಡಬೇಕು? ನೀವೇ ಕೊಟ್ಟದಂತೆ. ನಿಮ್ಮ ಮನೆದಲ್ವಾ? ನೋಡಿ ಆ ಗಂಟಲ ನಿಮ್ಮ ಮನೆದ್ದೆ ನೋಡಿ, ಮೂಸಿ ನೋಡಿ. ಚುಕ್ಕಿ ಉಂಟಾ? ನಮ್ಮ ಮನೆಯ ಶ್ವಾನದ ಕಲ್ಮಶ. ಅದು ಹೆಣ್ಣು ನಾಯಿ. ಹೆಣ್ಣು ಅದು ಗೊತ್ತಾಗ್ತದೆ. ಆಗುವುದಿಲ್ಲ ಅಂತ ಹೇಳಬಹುದಿತ್ತಲ್ಲ. ಅದು ಹೇಗೆ ಬಂತು? ಹೀಗೆಲ್ಲ ಮಾಡಿ ನನಗೆ ಮೋಸ ಮಾಡುವುದಲ್ವಾ ನೀವು? ಹೇಗೆ ಬಂತು? ನಾನು ಬರುವಾಗ ತಂದದ್ದು ಸೀರೆ, ಇಲ್ಲಿ ಬಂದಾಗ ಗೋಣಿ. ಅದು ಹೇಗಾಯ್ತು? ನನ್ನ ಮಾನ ಹೋಯ್ತು, ನನ್ನ ಮರ್ಯಾದೆ ಹೋಯ್ತು. ಇಂತಹ ಪತಿವ್ರತೆಯರ ಸಾಲಿನಲ್ಲಿ ನಾನು ಇರ್ತಿದ್ದೆ. ಪತಿವ್ರತೆಯರ ವಿಷಯ ಬೇಡ. ಪತಿವ್ರತೆ ಮತ್ತೆ ಪರಮ ಪುರುಷರು ಇಬ್ಬರ ಸುದ್ದಿಯು ಇಲ್ಲಿ ಬರಬಾರ್ದು. ನನಗೆಷ್ಟು ನೋವಾಗ್ತದೆ. ಅಯ್ಯೋ, ನನ್ನನ್ನು ಕೊಲ್ಲಬಹುದಲ್ಲ, ನನಗೊಂದಿಷ್ಟು ವಿಷ ಕೊಡಬಹುದಿತ್ತಲ್ಲ. ನೀವು ತಿನ್ನುವುದನ್ನಾದ್ರೂ ನನಗೆ ಕೊಡು. ನಾನು ವಿಷ ತಿನ್ನುವುದು? ನಾನು ತಾಂಬೂಲ ಚರ್ವಣ ಮಾಡುದು ಗೊತ್ತಾನೆ. ಅದೇ ಅದನ್ನು ಜಾಗಿದ್ದು ನನ್ನ ಮುಖಕ್ಕಾದ್ರೂ ಉಗಿಯಬಹುದಿತ್ತು. ಈ ರೀತಿ ನೀವು ಮೋಸ ಮಾಡಬಾರ್ದು ಅಂತ ಹೇಳಿ. ಏನಾಯ್ತ ಈಗ? ಇದೊಂದು ತಂದು ಮುಟ್ಟಬೇಡಿ ನೀವು. ನಾನು ಯಥಾರ್ಥವಾಗಿ ಹೇಳ್ತೇನೆ. ನಾನು ಸೀರೆಯನ್ನು ತಂದದ್ದೌದು, ಗಂಟು ಕಟ್ಟಿದ್ದೌದು. ತಂದು ಹೊರಗಿರಿಸಿ ಮನೆಯ ಒಳಗೆ ಹೋಗಿ ಅವಲಕ್ಕಿ ಮೊಸರನ್ನು ಕಲಸಿ ತಿಂದು ಬಂದದ್ದು. ಅಲ್ಲಿ ಅವಲಕ್ಕಿ ಮೊಸರು ಆಯ್ತಾ ನಿಮ್ಮದು? ಅವಲಕ್ಕಿ ಮೊಸರ ಸರಿ ತಿಂದ್ರ? ಅವಲಕ್ಕಿ ಮೊಸರ ಆಗಿದೆ, ಇಲ್ಲದಿದ್ರು. ಇದು ನನ್ನ ಮಗ 3 ಕಾಸಿನವ, ಅವನದ್ದೇ ಕೆಲಸ. ನಿಮ್ಮ ಮಗ 3 ಕಾಸಿನವ, ನೀವು ಅಪ್ಪ ಇಲ್ಲದವ. ಮತ್ತೆ ನೀವು ನನಗೆ ನಾನೇ ಬೈದುಕೊಂಡ ಫಲ. ಅವಸ್ಥೆ. ಈ ರೀತಿ ಮೋಸ ಮಾಡಬಾರ್ದಿತ್ತು ನೀವು. ಏನ್ ಮಾಡುದು? ನನ್ನ ಮಗನಿಂದ ಒಂದು ಮೋಸ ಆಯ್ತು. ನಿಮ್ಮಿಂದ ನನಗಾಯ್ತಲ್ಲ, ಈಗ ಮಗನಿಂದ ಆಗ್ಲಿ ಯಾರಿಂದ ಆಗ್ಲಿ. ಈಗ ನಿನಗೆ ಒಂದು ಸೀರೆ ಹೋದದ್ದು. ಸೀರೆ ಬೇಡ. 4 ಸೀರೆ ತಂದು ಕೊಡ್ತೇನೆ. ಬೇಡ ಬೇಡ. ಬರುವ ವಾರ ಬೇಡ. ಒಂದು ಚಂಡಿಕಾ ಹೋಮ ಆಗ್ಲಿಕ್ಕೆ ಉಂಟು. ಅದಾದ ಮೇಲೆ 4 ಸೀರೆ. ನನ್ನನ್ನು ಬಲಿ ಕೊಡ್ತೀರಿ ನೀವು? ಚಂಡಿಕಾ ಹೋಮ ಆದ ಮೇಲೆ ಏನು? ನಿನಗೆ 4 ಸೀರೆ ನಾ ತಂದು ಕೊಡ್ತೇನೆ. ಬೇಡ ಶಾಸ್ತ್ರಿಗಳೇ, ಬೇಡಂತೆ, ಬೇಡ ಸೀರೆ. ಶಾಸ್ತ್ರಿಗಳೇ, ನನಗದು ಯಾವುದು ಬೇಡ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ಯಾವುದು ಬೇಡ ಅಂತ ಯಾಕೆ ಶಾಸ್ತ್ರಿಗಳೇ? ನನ್ನ ಮುಂದೆ ಇಂತಹ ನಯ ವಿನಯ ಅಲ್ಲ ನಿಮ್ಮದು. ನಯವಿನಯ ಅಲ್ಲ, ಮತ್ತೆ ನನ್ನ ಬೆರಳಿನ ಬಗ್ಗೆ ನನಗೆ ಕೀಳರಿಮೆ. ಶಾಸ್ತ್ರಿಗಳೇ, ನನ್ನ ಕೊರಳನ್ನೊಮ್ಮೆ ಸರಿಯಾಗಿ ನೋಡಿಯಂತೆ. ಏನಾಗಿದೆ? ಏನಾದ್ರೂ ಉಂಟ ನನ್ನ ಕೊರಳಲ್ಲಿ? ಕುಕ್ಕುಟದ ಕೊರಳಿನಾಗೆ ಉಂಟು. ಆಗಲ್ಲ, ಆಭರಣಗಳೇ ಇಲ್ಲ. ಆಭರಣ ಇಲ್ಲದಿದ್ರೆ ನಿನ್ನ ಅಮ್ಮ ಮಾಡಿಸಿಟ್ಟದ್ದೆಲ್ಲ ಇಲ್ವಾ? ಯಾವುದು ಅಮ್ಮ ಮಾಡಿದ ಅಮ್ಮನ ಸಂಪಾದನೆ? ಮತ್ತೆ ಈಗ ನನಗೆಲ್ಲಿ ಕೊಡ್ತಾರೆ? ನಿನ್ನಲ್ಲಿ ನೋಡು, ಇದೆಲ್ಲ ಅಲ್ಲ. ಇಷ್ಟು ದೊಡ್ಡ ಪದಕ, ಚಿನ್ನದ್ದಲ್ಲ. ಎರಡೆರಡು. ಶಾಸ್ತ್ರಿ, ಅದು ನನ್ನದಲ್ಲ. ಮತ್ತೆ ಅದೆಲ್ಲ ಅಮ್ಮನದ್ದೇ, ಆದ್ರೆ ಅದು ಚಿನ್ನದ್ದಲ್ಲ. ಮತ್ತೆ ಇದೆಲ್ಲ ಇದು ಚಿನ್ನದ್ದಲ್ವಾ? ಇದೆಲ್ಲ ಸಂತೆದ್ದು. ಕೊಡು ಹಾಗಾದ್ರೆ, ಕೊಡು. ನಾನು ಚಿನ್ನದ್ದೌದು ಅಲ್ವಾ ಅಂತ ನಾನು ತೋರಿಸ್ತೇನೆ. ಶಾಸ್ತ್ರಿಗಳೇ, ನನಗೊಂದು ಮುತ್ತಿನ ಸರ ಬೇಕು ಶಾಸ್ತ್ರಿಗಳೇ. ಮುತ್ತಿನ ಸರ? ಹೌದು ಶಾಸ್ತ್ರಿಗಳೇ. ನಾಳೆ ಆಗುದಿಲ್ಲ, 2 ದಿವಸ ಕಳೆದು. ಮುತ್ತಿನ ಹಾರ ಅಲ್ಲ, ನವರತ್ನದ ಕಂಠಿ ಹಾರ ಶಾಸ್ತ್ರಿಗಳೇ, ನಾನು ತಂದು ಕೊಡ್ತೇನೆ. ಅಕ್ಷಯ ತೃತೀಯ ಉಂಟಲ್ಲ, ಇವಳಿಗೆ ಯಾವುದು ತಂದ್ರು ಅದಕ್ಕೊಂದು ದಿನ ನಿಶ್ಚಯ ಮಾಡಿರ್ತಾರೆ. ಅವತ್ತೇ ತರ್ತೀರಾ? ಅಕ್ಷಯ ತೃತೀಯ. ಆಗ ನಾವು ಕೂಡ ಇದ್ದವರು 3 ಆಗೋಣ. ಮೆಲ್ಲ ಮೆಲ್ಲ ಎಲ್ಲ ಅತಿಯಾಸೆಗೆ ಅತಿ ನೀಡು. ಶಾಸ್ತ್ರಿಗಳೇ, ನಿಮ್ಮ ಕೈಯಿಂದ ಮುತ್ತಿನ ಹಾರ ನನ್ನ ಕೊರಳಿಗೆ. ದೇವರು ಬೇಜೆದ ಪ್ರೇಮದ ಧಾರ. ಅಕ್ಕ ಶನಿ ಬಂದಾಯ್ತು. ಶನಿ ನಿನ್ನ ಮುಂದೆ ಬಂದಾಯ್ತು. ಅಪ್ಪಯ್ಯ, ಶನಿಗೆ ಮನೆಯಲ್ಲೂ ಅಪ್ಪಯ್ಯ. ಶನಿ ಎದುರಿನ ಮನೆಯಲ್ಲಿದ್ದಾನೆ. ಯಾಕೆ? ಹಿಂದಿನ ಮನೆಯಲ್ಲಿ ಬುಧ ಇದ್ದಾನೆ.
ಗುರು ಎಲ್ಲಿದ್ದಾನಪ್ಪಯ್ಯ? ಗುರು ಅವಳ ಜನ್ಮ ಕುಂಡಲಿಯಲ್ಲಿ ಸ್ವಲ್ಪ ವಕ್ರವಾಗಿದ್ದಾನೆ. ನಿಮ್ಮ ಜಾತಕ ಇದ್ದಲ್ವ ಬಿಡಿಸುವುದು? ಶಾಸ್ತ್ರಿಗಳೇ, ಇದಕ್ಕೊಂದು ಪರಿಹಾರ. ಅದು ಮತ್ತೆ ನೀನ್ ಯಾಕೆ ಬಂದು? ಇಲ್ಲಪ್ಪಯ್ಯ, ಜಾತಕಕ್ಕೆ ಮಣ್ಣಾಕಿ ವಿಷಯ ಬೇರೆ ಅಪ್ಪಯ್ಯ. ನಾವು ಪೂಜೆ ಮಾಡೋ ದೇವಸ್ಥಾನ ಉಂಟಲ್ಲಪ್ಪಯ್ಯ, ಆ ದೇವರ ಗರ್ಭಗುಡಿಯೊಳಗೆ ಯಾರೋ ಒಬ್ಬ ಕಾಡಿನ ಬೇಡ ನುಗ್ಗಿ ಮಾಂಸ ಎಲ್ಲ ಇಟ್ಟು ಅಲ್ಲಿ ಪೂಜೆ ಮಾಡ್ತಾ ಇದ್ದಾರಪ್ಪಯ್ಯ. ಕಾಡಿನ ಬೇಡ ಮಾಂಸ ತಂದು ಪೂಜೆ ಮಾಡ್ತಾರೆ. ಪೂಜೆ ಕೆಂಪು ಕೆಂಪುಂಟು ಮಾಂಸ. ವಿಚಾರಣೆ ಮಾಡಲೇಬೇಕು. ಹೋಗಣಿ. ಅಲ್ಲ, ಒಟ್ಟಿಗೆ ಹೋಗುವಪ್ಪಯ್ಯ, ಒಟ್ಟಿಗೆ ಹೋಗುವ. ನೀನು ಹಾಗೆ ನಾನು ಬರ್ತೇನೆ. ಯಾವಾಗ ಬರ್ತೀರಪ್ಪಯ್ಯ? ಈಗಲೇ ಬರ್ತೇನೆ. ಅಲ್ಲಿ ನಿಮ್ಮ ಅಮ್ಮ ಕಾಯ್ತಾ ಇದ್ದಾರೆ. ಅಮ್ಮನ ಬೊಜ್ಜ ಹೋಗ. ಬನ್ನಿ ಅಪ್ಪಯ್ಯ. ಹೋಗ. ದೇವಸ್ಥಾನದಲ್ಲಿ ಗಡಿಬಿಡಿಯಾಗಿದೆ. ಅವ ನೋಡಿದ ಶಾಸ್ತ್ರಿಗಳೇ. ಅವ ನೋಡ್ಲಿ, ಅವ ನೋಡಿದ್ರೆ ಏನಾಗ್ತದೆ? ನನಗೇನು ತೊಂದರೆ ಇಲ್ಲ. ಅವನಪ್ಪ ನಾನೇ ನಿನ್ನನ್ನು ನೋಡಿದ್ದೇನೆ, ಅವ ನೋಡಿದ್ರೇನು? ಒಟ್ಟಿಗೆ ಇರುವುದನ್ನು ಅವ ನೋಡ್ಲಿಯಾ? ನಿಮಗೇನು ತೊಂದರೆ ಇಲ್ಲ ತಾನೆ? ಅವನಿಗೆ ಅವನನ್ನು ಹೇಗೆ ಏನು ಮಾಡಬೇಕು ಅಂತ ನಾನು ಗೊತ್ತುಂಟು. ಬಾರದೇ ಇರಬೇಡಿ. ನೀನ್ ಅದ್ರ ಬಗ್ಗೆ ತಲೆ ಬಿಸಿ ಮಾಡಿ. ನೀವು ಬಾರದಿದ್ರು ತೊಂದರೆ ಇಲ್ಲ. ಮುತ್ತಿನ ಸರ ತಾರದೇ ಅವನಿಗೆ ಅದು ನನ್ನ ಬಗ್ಗೆ ಪ್ರೀತಿ ಉಂಟಾ ಅಯ್ಯೋ ಇಲ್ವಾ ಎಂತ ನನಗೆ ಅರ್ಥ ಆಗುದಿಲ್ಲ. ನಾನು ಬರದಿದ್ರೆ ನಿನಗೆ ಸರ ತರ್ತೇನೆ. ಆಯ್ತಾ? ಸರ ತಂದ್ರೆ ನೀವು ಬರ್ತೀರಲ್ಲ ಸರ್. ಆಯ್ತಾ? ತನ್ನಿ ಆಯ್ತಾ? ತನ್ನಿ. ಬರದಿದ್ರು ನಾನು ನಿನಗೆ ನೀವು ತಾರದೆ ಹೋದ್ರೆ ನಾನೇ ಬರ್ತೇನೆ. ಕ್ಷೀಣ ಅವರಲ್ಲಿ ಅಡಿಕೆ ತೋಟ ಉಂಟು ಅಂತ ಗೊತ್ತುಂಟು ಅವರಿಗೆ. ಕ್ಷೀಣಮಾಯು ದಿನೇ ದಿನೇ. ಎಂತದ್ದು ಕಂಬಳವ? ನಿಮ್ಮದು ಕೋಣವ? ನೀಚ, ಭ್ರಷ್ಟ, ಆಚಾರ ರಹಿತ, ದುಷ್ಟ, ದುರಾಚಾರಿ. ತಾಂಟಾವ ತಾಂಟಾವ ಹೀಗೆ ಆದ್ರೆ ತಾಂತಾವ. ಹೌದೇನೋ? ಕಾಣುವುದಕ್ಕೆ ಕಾಡಬೇಡ. ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡಿದ್ದಿ. ಯಾವುದ್ರ ಮಾಂಸ ಅಂತ ನನಗೇನು? ನಾನು ತಿಂದು ನೋಡಿದ್ದೇನೆ. ಮಾಂಸವನ್ನು ತಂದು ಒಳಗಡೆಯಲ್ಲಿ ನಿನ್ನದಂತದ್ದು ಪೂಜೆ 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 ಮಾಡ್ಲಿಕ್ಕೆ ನಿನಗೆ ಜಾತಿ ಉಂಟಾ? ನಿನಗೆ ಕುಲ ಉಂಟಾ? ನೀನು ಹಾಗೆ ಬಂದು ಒಳಗೆ ಭಕ್ತಿಯೋ ಪರಶಿವನ ಧ್ಯಾನಿಸಿ ಶಕ್ತಿ ಸಾಮರ್ಥ್ಯಗಳು ವ್ಯರ್ಥವೋ ಮುಕ್ತಿದಾಯಕ ಶಿವಗೆ ಭಕ್ತರು ಅಲ್ಪ ಪೂಜೆಗಳು ಯುಕ್ತವಾಗಿ ಇವುದೋ ಭಕ್ತರು ಮಾತ್ರ ಪೂಜೆಯೋ ಯುಕ್ತವಾಗಿ ಇವುದೋ
ಗೊತ್ತಾಗುದಿಲ್ಲ. ನೀವು ಸ್ವಾಮಿ ಅಂತದ ಸ್ವಲ್ಪ ಸಮಾಧಾನ ಮಾಡಿ. ಸಮಾಧಾನ ಎತ್ತಲು ಗರ್ಭಗುಡಿಯೊಳಗೆ ಮಾಂಸ ತಂದಿಟ್ಟಿದ್ದಿ, ಸಮಾಧಾನ ಮಾಡಿಕೊಳ್ಳಿ. ನೀವು ಯಾರು ಎನ್ನುವ ವಿಚಾರ ನನಗೆ ಗೊತ್ತಿಲ್ಲ. ನಿನಗೆ ಬೇಡ, ಅದು ಅಗತ್ಯ ಇಲ್ಲ. ನಿಮಗೆ ಬಂದವರೇ ನನ್ನನ್ನು ಗದರಿಸುವುದಕ್ಕೆ ಗದರಿಸದೆ ನಮಗೆ ಹೊಣೆಗಾರಿಕೆ ಉಂಟ. ಕ್ಷೇತ್ರದ ಪ್ರಧಾನ ಅರ್ಚಕ ನಾನು, ಗೊತ್ತುಂಟ. ದೇವರನ್ನು ಪೂಜೆ ಮಾಡುವುದಕ್ಕೆ ತೊಡಗಿದವ ನಾನು. ಇವತ್ತಲ್ಲ ನಿನ್ನೆ ಅಲ್ಲ, ತುಂಬಾ ದಿವಸಗಳಿಂದ ಬಂದು ದೇವರನ್ನು ಪೂಜೆ ಮಾಡ್ತಾ ಇದ್ದೇನೆ. ದೇವರನ್ನು ಪೂಜೆ ಮಾಡಬೇಕು ಅಂತಾದ್ರೆ ಇದೇ ರೀತಿ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಏನು ಇಲ್ಲ. ಯಾರು ಹೇಳಿದ್ದಿಲ್ಲ ಅಂತ ನನಗೆ ಗುರುಗಳು ಹೇಳಿ. ಏಪಯ್ಯ ಗುರುಗಳು ನಾವು ಭಕ್ತಿಯಿಂದ ದೇವರನ್ನು ಪೂಜೆ ಮಾಡಿದ್ರೆ ಆ ದೇವರು ಸ್ವೀಕಾರ ಮಾಡ್ತಾರೆ ಎನ್ನುವಂತಹ ವಿಚಾರವನ್ನು ಗುರುಗಳೇ ಹೇಳಿಕೊಟ್ಟದ್ದು ನನಗೆ. ಗುರುಗಳು ಆದ್ದರಿಂದ ನಾನು ಯಾವಾಗಲೂ ಬಂದು ಪೂಜೆ ಮಾಡ್ತಾ ಇದ್ದೇನೆ. ಈಗ ನಾನು ಪೂಜೆ ಮಾಡಿದ್ರೆ ನಿಮಗೆ ಏನು ಕೊರತೆ ಆಯ್ತು? ಗುರುಗಳು ನನ್ನ ಕೊರತೆಯ ವಿಷಯ ಮಾತಾಡಬೇಡ. ನಿನಗೆ ಈ ಊರಿನಲ್ಲಿ ನಿನಗೆ ಹೇಳಿಕೊಟ್ಟ ಗುರು ನನ್ನ ಮಗ ಯಾರವ? ನನಗೆ ಗುರುಗಳಿದ್ದಾರೆ. ಯಾರ ನಿನ್ನ ಗುರು? ಯಾವ ರೀತಿ ಹೇಳಿದ್ದಾರೆ ಅದೇ ರೀತಿ ನಾನು ಪೂಜೆ ಮಾಡ್ತಾ ಇದ್ದೇನೆ. ಯಾರು ನಿನ್ನ ಗುರು? ಯಾರು ಯಾರು ನಿನ್ನ ಗುರು? ನನ್ನ ಅಪ್ಪಯ್ಯ ಅವರೇನು ಜೋರು ಮಾಡುವುದಾಗಿ ಗುರುಗಳೇ ಅವನ ಗುರು ಅಂತ ಯಾರು? ಏನ್ ಮಾಡ್ತೀರಿ? ಕುತ್ತಿಗೆ ಕೈ ಹಾಕ. ಅವನಲ್ಲಿ ಹೇಳು, ಅವನಲ್ಲಿ ಹೇಳು, ನಾನು ಸಿಟ್ಟು ಬಂದ್ರೆ ಮನುಷ್ಯ ಅಲ್ಲ, ಪ್ರಾಣಿಯ. ಗುರುಗಳೇ ನೀವು ಮಾತಾಡಿ. ನೀವು ಬೈದ್ರು ನಾನು ಕೇಳ್ತೇನೆ, ನೀವು ಹೊಡೆದ್ರು ನಾನು ಸ್ವೀಕಾರ ಮಾಡ್ತೇನೆ. ಅವ ಹೊಡೆಯುವುದಕ್ಕೆ ಯಾರು ಮರ್ಯಾದೆ ಕೊಟ್ಟು ಮಾತಾಡಿ ಮಾರ್ಯ. ಅವ ಇವಂತ ಹೇಳಬಾರ್ದು ಆಯ್ತಾ? ಯಾರು ಜನ ಯಾರು? ಅದು ನನ್ನ ಅಪ್ಪಯ್ಯ. ನೀವು ಹೇಳಿದ ಅಪಾಯ ಇವರೇ. ನನ್ನನ್ನು ನೋಡುವಾಗ ಕಣ್ಣು ಇಷ್ಟು ದೊಡ್ಡದು ಮಾಡ್ತಾನೆ ಅಂಬಟೆಕಾಯಿಯಾಗಿ. ನಿನ್ನನ್ನು ನೋಡುವಾಗ ಗುರುಗಳೇ ಗುರುಗಳೇ ಅಂತ ಹೇಳ್ತಾನೆ. ಏನಿದರ ಮಹಿಮೆ? ಅಪ್ಪಯ್ಯ ಎಂತದು? ಅದು ಮೊನ್ನೆ ನಾನು ಪೂಜೆ ಮಾಡಲಿಕ್ಕೆ ಬರುವಾಗ ಇವ ದೇವಸ್ಥಾನದ ಗರ್ಭಗುಡಿ ಹತ್ತಿರ ಮಲಗಿದ್ದ ಅಪ್ಪಯ್ಯ. ನನಗೆ ಪೂಜೆ ಮಾಡಲಿಕ್ಕೆ ಮಂತ್ರ ಹೇಳಿಕೊಡು ಅಂತ ಹೇಳಿದ ಅಪ್ಪಯ್ಯ. ನಾನು ಆಗುದಿಲ್ಲ ಅಂತ ಹೇಳಿದೆ. ಶಾಬಾಸ್ ನನ್ನ ಮಗ. ಜೋರು ಮಾಡಿದ ಅಪ್ಪಯ್ಯ. ನಂಗೆ ಹೆದರಿಕೆ ಆಯ್ತು. ಮತ್ತೆ ಒಂದು ಮಂತ್ರ ಹೇಳಿಕೊಟ್ಟೆ. ಮಂತ್ರ? ಮಾಂಸ ತಿನ್ನುವ ಒಬ್ಬ ಮೂಢನ, ಒಬ್ಬ ನಿರಕ್ಷರ ಪಕ್ಷಿಯ ಬಾಯಿಯಲ್ಲಿ ಮಂತ್ರ. ಅದು ನೀವು ಹೇಳಿಕೊಟ್ಟಿದ್ದೆ ಅಲ್ಲ? ಯಾವುದು? ಪಂಚಾಚಾರಿ ಮಂತ್ರ. ಪಂಚಾಕ್ಷರಿ ಅಲ್ಲ, ಪಂಚಾಕ್ಷರಿ. ಓ ನಮ ಶಿವಾಯ. ಅಪ್ಪಯ್ಯ ನಾನು ಒಮ್ಮೆ ಹೇಳುವಾಗಲೇ ಅವನಿಗೆ ಬಂತದ್ದು. ಹೌದಾ? ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ. ಪರಮ ಪಾವನವಾದಂತಹ ಪಾವನವಾದಂತಹ ಗಂಗಾ ನದಿಯಲ್ಲಿ ಪಂಚಾಕ್ಷರಿ ಮಂತ್ರ ಸಕಲ ದುರಿತಗಳ ದೂರ ಮಾಡುವ ಮಂತ್ರ. ಇದಕ್ಕೆ ಪರಿಹಾರ ಮಾಡಿ ಮಂತ್ರ. ಆದ್ರೂ ಮಂತ್ರವನ್ನು ಈ ನಿಕೃಷ್ಟನ ಬಾಯಲ್ಲಿ, ನಿಮ್ಮ ಹರಿಕತೆ ಬೇಡಪ್ಪ, ಇದಕ್ಕೆ ಈ ನಿರಕ್ಷರ ಪಕ್ಷಿಯ ಬಾಯಲ್ಲಿ ಹೇಳಿಸಿ ಬೇಕಾ? ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ. ನಿನ್ನ ಶಿಷ್ಯ ಅಲ್ಲವ, ನೀನು ಹೇಳಿದ್ದನ್ನು ಕೇಳ್ತಾನಲ್ಲ, ಒಳ್ಳೆದ್ರಲ್ಲಿ ಹೇಳು. ಗರ್ಭಗುಡಿಯಿಂದ ಹೊರಗೆ ಆಗಬೇಕಂತೆ, ಇಲ್ಲದಿದ್ರೆ ನನ್ನ ಅಪ್ಪಯ್ಯನಿಗೆ ಸಿಟ್ಟು ಬಂದ್ರೆ ಕೊಲೆ ಆಗ್ತದೆ ಅಂತ ಹೇಳಿ. ಹಂಗೆ ಪ್ರಕಾಶ ಒಳಗೆ ಒಂದು ನೀವು ಹೇಳಿದ್ರೆ ಕೇಳ್ತೇನೆ. ಓ ಅಲ್ಲಿ ಒಂದು ಹೊರಗೆ ಮರ ಕಾಣ್ತದಲ್ಲ, ಕಂಬ. ಅದೆಂತ ಕಂಬ? ಅದೆಂತ ಕಂಬ ಅಪ್ಪಯ್ಯ? ಅದೆಂತ ಕಂಬ? ಧ್ವಜಸ್ತಂಭ, ಗರುಡ ಕಂಬ. ಅಲ್ಲ, ಗರುಡ ಕಂಬ. ಗರುಡ ಕಂಬ. ಅದು ಯಾಕಿರುವುದು? ಅದು ಯಾಕಪ್ಪಯ್ಯ? ಅದು ಯಾಕಪ್ಪಯ್ಯ? ಅದು ಗರುಡ ಬಂದು ಪ್ರದಕ್ಷಿಣೆ ಹಾಕ್ಲಿಕ್ಕೆಲ್ಲ ಉಂಟು ದೇವರ ಉತ್ಸವ ಆಗುವಾಗ. ಅದಕ್ಕೆ ಏನ್ ಹೇಳ್ತಾರೆ? ಇನ್ನೊಂದು ಹೆಸರುಂಟು, ಧ್ವಜಸ್ತಂಭ ಅಂತ ಹೇಳ್ತಾರೆ. ಪ್ರಾದೇಶಿಕವಾದ ಭಾಷೆಯಲ್ಲಿ ಕೊಡಿಮರ ಅಂತ ಹೇಳ್ತಾರೆ. ಅದೇ ಅದು ಕೊಡಿಮರ ಪ್ರಾದೇಶಿಕ ವಾರ್ತೆಯಲ್ಲಿ. ಯಾಕೆ ಅಲ್ಲ, ಪ್ರಾದೇಶಿಕ ವಾರ್ತೆಯಲ್ಲಿ ಎಲ್ಲ ಪುಣ್ಯಾತ್ಮ, ಪ್ರಾದೇಶಿಕ ಭಾಷೆಯಲ್ಲಿ ಅಲ್ಲ ಅದೊಂದು ವಾರ್ತೆ ಹಾಗೆ. ಅಪ್ಪಯ್ಯ ಒಮ್ಮೊಮ್ಮೆ ನನಗೆ ಗೊತ್ತೇ ಆಗುದಿಲ್ಲ.
ನಾನು ಜೀವಂತ ಇರುವಾಗ ಇನ್ನೊಬ್ಬನನ್ನು ಅಪ್ಪ ಎನ್ನುವ ಹಾಗೆ ಕರೆ. ಅಪ್ಪ ಅಪ್ಪನೇ ಅಲ್ವ ಅಪ್ಪ? ಅಲ್ಲ ಓ ಅವರನ್ನು ಕರಿ ಹೋಗು. ಮತ್ತೆ ಅಜ್ಜ ಅಂತ ಕರೀರಿ ಯಾರನ್ನು? ಹೇಳು ಹೊರಗೆ ಹೋಗ್ಲಿಕ್ಕೆ ಹೇಳು. ನೀವು ಹೇಳಿದ್ರೆ ಹೋಗುತ್ತೆ. ಜೋರು ಮಾಡಿ ಒಳ್ಳೆ ಆಗ್ತದ. ಈಗ ಹೆಣ ಬೀಳ್ತಿತ್ತಲ್ಲ, ಹೆಣ ಬೀಳ್ತಿತ್ತೊಂದು ಒಂದು ಹೆಣ ಬೀಳ್ತಿತ್ತು ಈಗ ಇಲ್ಲಿ. ಹೌದಲ್ಲ? ಎಂತ ಮಾಂಸ ಎಲ್ಲ ಹಾಕಿ ಸುತ್ತಾರೆ, ಅಶುದ್ಧ ಆಗಿದೆ. ನಾನು ಸಗಣಿ ಹಾಕ್ಬೇಕಾ? ಬೇಡ ಬೇಡ. ನೀನು ಇಲ್ಲಿ ಸಗಣಿ ಹಾಕಿ, ಅಯ್ಯೋ ಮೊದಲೇ ದೇವಸ್ಥಾನಕ್ಕೆ ಬರುವವರೇ ಕಡಿಮೆ, ನಿನ್ನ ಸಗಣಿಯ ಅಪ್ಪಯ್ಯ ಅಪ್ಪಯ್ಯ, ಮೂರು ದಿನ ಆಯ್ತು ಅಮ್ಮ ನಿಮ್ಮನೆ ಕಾರಿ, ನೀವು ಮನೆಗೆ ಬನ್ನಿ ಅಪ್ಪಯ್ಯ. ಅಮ್ಮ ಕಾರಿ ನಿನ್ನ ಅಮ್ಮನ ಬಗ್ಗೆ ನನಗೆ ಇಲ್ಲಿ ಶುದ್ಧ ಆಗಬೇಕು. ಬ್ರಹ್ಮ ಕಲಶ ಆಗದೆ ನಾನು ಬರುವ ಹಾಗಿಲ್ಲ. ಹೋಗಿ ನಡಿ. ಪ್ರಿಯ ಸತಿಯಳ ಮನ ಮೆಚ್ಚಿಸಲು ಭಯಭೀತಿಯ ತೊರೆವುದ ಶಾಸ್ತ್ರೀಯಗಳ ಲಯಕಾರನ ಕಂಠೀ ಹಾರವ ಮೆಲ್ಲನೆ ತೆಗೆದು ಗುಪ್ತದುಳ ಅಡಗಿಸುತ್ತ ಹೊರಟ ನೆನೆದವರ ಮನದಲ್ಲಿ ಹಾಗೆ ಅನ್ನುವ ಹಾಗೆ ನೀವು ಪ್ರತ್ಯಕ್ಷ. ನೆನೆದವರ ಮನದಲ್ಲಿ ಶಾಸ್ತ್ರಿಗಳೇ ಬಾರಿಗೈಯಲ್ಲಿ ಬರಲಿಲ್ಲ ತಾನೇ? ಅದಲ್ಲ ಮುತ್ತು ಜಾತಕ ಮುತ್ತಿನ ಹಾರ. ಇದು ಬಹಳ ಯೋಗ್ಯತೆಯುಳ್ಳ ಸರ. ನಾನು ಪ್ರಪಂಚದಲ್ಲಿ ಒಬ್ಬ ಪರಮೇಶ್ವರನ ಹಾಗೆ, ನೀನು ಪರಮೇಶ್ವರನ ಸತಿ ಪಾರ್ವತಿಯ ಹಾಗೆ. ನನ್ನ ಕೊರಳಲ್ಲಿರುವುದಲ್ಲ ಇದು, ನಿನ್ನ ಕೊರಳಲ್ಲಿರಬೇಕು. ಮಾಂಗಲ್ಯ ಧಾರಣೆ ಆಯಿತು. ಇನ್ನು ಮುಂದಿನ ಕಾರ್ಯಕ್ರಮ ಮಾಂಗಲ್ಯ ಧಾರಣೆಯ ನಂತರ ಸಪ್ತಪದಿಗಿಂತ ಮುಂಚೆ ಈಗ ನಿನ್ನ ಆಸೆಯನ್ನು ನಾನು ನೆರವೇರಿಸಿ, ನನಗೊಂದು ಬಹಳ ದಿನದಿಂದ ಒಂದು ಆಸೆ ಉಂಟು. ಇವತ್ತಾದ್ರೂ ಅದನ್ನೊಂದು ನೆರವೇರಿಸಬೇಕು ಮಾತ್ರ. ಒಂದು ನೃತ್ಯ ಬೇಸರ ಮಾಡಲಿಕ್ಕಿಲ್ಲ. ನಾನು ಇಷ್ಟು ದಿವಸದಿಂದ ನನ್ನ ಮನಸ್ಸಿನಲ್ಲಿ ಅದುಮಿಟ್ಟುಕೊಂಡ ಒಂದು ಆಸೆ. ಶಾಸ್ತ್ರಿಗಳೇ, ನಿಮ್ಮ ಸ್ಪರ್ಶವಾಗುವಾಗ ಏನೋ ಒಂದು ರೋಮಾಂಚ. ಎಷ್ಟು ದಿವಸ ಆಯ್ತು ಗೊತ್ತುಂಟ ಈ ಸ್ಪರ್ಶಕ್ಕೆ ಕಾಯುವುದು. ನಾನು ಕೂಡ ನಾನದು ಒಂದು ಪಕ್ಷಿ ಉಂಟಲ್ಲ ಶಾಸ್ತ್ರಿಗಳೇ, ಯಾವ ಪಕ್ಷಿ ಅದು? ಗುಬ್ಬಿ ಅಲ್ಲ, ಮತ್ತೆ ಜಾತಕ ಪಕ್ಷಿ ಅಲ್ಲ, ಅದಲ್ಲ, ಮತ್ತೆ ಮತ್ತೊಂದು ಜಾತಕ ಪಕ್ಷಿ. ಅದರಂತೆ ನಾನು ಕಾಯುತ್ತೇನೆ. ಕಾಯ್ತಾ ಇದ್ದೆ. ಆ ಶಾಸ್ತ್ರಿಗಳೇ, ಚಿನ್ನದ್ದಲ್ಲ, ನಿನ್ನಾಗಿ ಅದು ಬೆಟ್ಟೆ ಅಂತೆ. ನಿನ್ನ ಕುತ್ತಿಗೆಯಲ್ಲಿ ಉಂಟಲ್ಲ ಚಿನ್ನದ್ದಲ್ಲ, ಸಂತೆದ್ದು. ಹಾಗೆ ಇದು ಕೂಡ ನಿನ್ನ ಆಸೆಯನ್ನು ನಾನು ನೆರವೇರಿಸಿ, ನನ್ನ ಮನಸ್ಸಿನೊಳಗಿರುವ ಆಸೆ ಇಷ್ಟೇ. ಏನು ಶಾಸ್ತ್ರಿಗಳೇ? ಅಂದಿನ ದಿವಸದಲ್ಲಿ ನಿನ್ನ ಗೆಜ್ಜೆ ಸೇವೆ ನಮ್ಮ ದೇವಸ್ಥಾನದಲ್ಲಿ ನಡೆದಾಗ ನೀನೊಂದು ಕುಣಿದ ಕುಣಿತ, ಆ ನಿನ್ನ ಒಂದು ಭಾವ, ಆ ಭಂಗಿ, ಅದನ್ನು ಮತ್ತೊಮ್ಮೆ ಇಲ್ಲಿ ನನಗೆ ತೋರಿಸಬೇಕು. ಕಸಿದಿದ್ದೀರಿ ನೀವಂದೇ. ಅಂದು ಕಸಿದಿದ್ದೇನೆ, ಅಂತರಂಗದ ಭಾವವನ್ನು ಈಗ ಕುಸಿದಿದ್ದೇನೆ.
ಮೆಲ್ಲನೆ ಬಂದನೆ ರಂಗ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೀಳಿ ಮೆಲ್ಲ ಮೆಲ್ಲನೆ ಬಂದಯೋ ಕಳ್ಳ ಮೆಲ್ಲ ಮೆಲ್ಲನೆ ಕಳ್ಳ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೀಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳ ಶಾಸ್ತ್ರಿಯೂ ತಾರು ಒಳ್ಳೆ ಪದ್ಯ. ನೀವು ಆಶು ಕವಿಗಳಾದದ್ದು ಸಾಕು. ಅದರಲ್ಲಿರುವ ಸಾಹಿತ್ಯದಲ್ಲಿ ಶಾಸ್ತ್ರಿಯನ್ನು ಸೇರಿಸಿ ಕಳ್ಳಶಾಸ್ತ್ರಿ ಬೇಕು. ಸಾಹಿತ್ಯ ಅದೇ ಇರಲಿ. ಮಲ್ಲ ಶಾಸ್ತ್ರಿ ಶಾಸ್ತ್ರಿ ಇರಲಿ. ಖಾಲಿ ನಾಮ ಕಾಣ್ತದೆ. ಕಳ್ಳಶಾಸ್ತ್ರಿ ನಿಲ್ಲದೆ ಪೋಡಿ ಹೋದ ಕಳ್ಳ ಜಾತ್ರೆಗೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಬಂದಲೆ ಒಂದು ರಸಭಂಗ ಮಾಡಿ ಮೋಹನ ಅಲ್ಲ ಹೇಳ ಮೇಲೆ ಒಂದು ಕಬ್ಬಿನ ಜಲ್ಲೆಯನ್ನು ಗಾಣಕ್ಕೆ ಕೊಟ್ಟು ಇನ್ನೇನು ರಸ ಬರ್ತದೆ ಎನ್ನುವ ಹಾಗೆ ನಾಲಿಗೆಯನ್ನು ಹೊರಚಾಚಿದಾಗ ಪಕ್ಕನೆ ಕಥೆ ಸಿಕ್ಕಿಕೊಂಡ ಹಾಗೆ ಈ ಕಬ್ಬನ್ನು ಯಾವ ಗಾಣಕ್ಕೆ ಕೊಟ್ಟರು ಅದ್ರ ರಸ ಬರ್ಲಿಕ್ಕಿಲ್ಲ ಅಪ್ಪ. ಏನು ನೀನೇನು ಬಂದದ್ದು ಅಪ್ಪಯ್ಯ ಕಳ್ಳ ಕಳ್ಳ ಕಪಾಲಕ್ಕೆ ಬಾರಿಸ್ತೇನೆ. ನನ್ನನ್ನು ನೋಡುವಾಗ ಕಳ್ಳನಾಗೆ ಕಾಣ್ತಾರೆ. ನಿಮ್ಮನ್ನ ಹೇಳಿದಲ್ಲ ಮತ್ತೆ ನಮಗೆ ಊರು ಬಿಡುವ ಕಾಲ ಬಂತಪ್ಪಯ್ಯ. ನಾವು ಯಾರ್ಯಾರನ್ನು ಊರು ಬಿಡಿಸುವವರು, ನಾವು ಊರು ಬಿಡ್ಲಿಕ್ಕೆ ಹುಚ್ಚಿಡ್ಬೇಕು. ಹಾಗಲ್ಲ, ನಾವು ಪೂಜೆ ಮಾಡುವ ದೇವರ ಕೊರಳಲ್ಲಿ ಇಲ್ಲದಿದ್ರೆ ನೀನು ಲೆಕ್ಕ ಹಾಕು. ನಾನು ಈಗ ಇರುವ ಊರು ನನ್ನ ನಿಜವಾದ ಊರ ಅಲ್ಲ. ನಾನು ಎಲ್ಲಿಯವ, ನಾನು ಎಲ್ಲಿ ಇದ್ದೇನೆ ಈಗ, ಅದರಲ್ಲಿ ಆಲೋಚನೆ ಮಾಡಿ ನಾವು ಯಾರ್ಯಾರನ್ನು ಊರು ಬಿಡಿಸುವುದು. ಹೌದು ಅಪ್ಪಯ್ಯ, ನಾವು ಪೂಜೆ ಮಾಡೋ ದೇವರ ಕೊರಳಲ್ಲಿ ಒಂದು ನವರಾತ್ರಿಯ ಮಾಲೆ ಇತ್ತಲ್ಲ, ನವರತ್ನದ ಹಾರ ಊರಿನ 10 ಸಂವತ್ಸರ ಮಾಡಿದ್ದು. 10 ಸಂವತ್ಸರ ಆ ಮಾಲೆ ಈಗ ದೇವರ ಕೊರಳಲ್ಲಿ ಇಲ್ಲ. ದೇವರ ಕೊರಳಲ್ಲಿರುವ ಮಾಲೆ ಇಲ್ಲ, ಕದ್ದಿದ್ದಾರೆ. ಯಾರು ನನಗೊತ್ತುಂಟು ಕದ್ದದ್ದು ಯಾರು ಅಂತ. ಕದ್ದದ್ದು ಯಾರು ನನಗೊತ್ತುಂಟು. ಯಾರು ಅದು ಏನೋ ಒಂದು ಅದು ಇದಾದದ್ದು. ಅದು ಯಾರು ಮಗ ಅದು ಇದು ಮಾಡಿದ್ದು? ಅದು ಇದು ಮಾಡಿದ್ದು ಕಳ್ಳ ಕಟ್ಟದ್ದು ಅಷ್ಟೇ ಗೊತ್ತಿರಲಿಲ್ಲ. ಅಷ್ಟನ್ನು ಹೇಳಲಿಕ್ಕೆ ಅಷ್ಟು ಹೆದರಿಸ್ತಾನೆ ಮಾರಿ ಸಂತಾನ. ನಾನು ಪೂರ್ತಿ ಗೊತ್ತಾಯ್ತು ಅಂತ ಭಾವಿಸಿದ್ದೆ. ಮಾಲೆ ಇಲ್ಲ, ಕಳ್ಳತನ ಆಗಿದೆ. ಕಳ್ಳ ಯಾರು ಅಂತ ಗೊತ್ತಿಲ್ಲ. ನನಗೆ ಗೊತ್ತುಂಟು. ಬಾಯ್ ಹೀಗೆ ನಿಮಗೆ ಬರುವಾಗ ಹೇಳಿ ಕೇಳಿ ಬರಬೇಕು ಅಂತ ಸ್ವಲ್ಪ ಬುದ್ಧಿ ಇಲ್ವಾ ನಿಮಗೆ? ನಿಮಗೆ ಅಷ್ಟು ದೊಡ್ಡ ಮೀಸೆ ಬಿಡುವಾಗ ನಿಮಗೆ ಆಲೋಚನೆ ಆಗುದಿಲ್ವಾ ನನ್ನಲ್ಲಿಗೆ ಯಾರಾದ್ರೂ ಬರ್ತಾರೆ ಅಂತ? ಮೀಸೆ ಇಷ್ಟು ದೊಡ್ಡದುಂಟು, ನಮ್ಮನ್ನು ನೋಡಿ ಹೆದರಿ ನಮ್ಮ ಎದೆ ಹೊಡೆಯುವ ಹಾಗೆ ಮಾಡ್ತಾರೆ. ಹೋಗ್ಬಿಟ್ರೆ ನಿಮ್ಮದು ವೃಶ್ಚಿಕ ರಾಶಿಯ. ಇವರು ಮೀನು ಭಟ್ರು ಬಂದಿದ್ದಾರೆ. ಮಿನಿ ಭಟ್ರು ಅಲ್ಲ, ಮಾಣಿ ಭಟ್ರು.
ಶುರು ಆಯ್ತು. ನೀವು ನನ್ನನ್ನು ತಪ್ಪಿಸಬೇಡಿ. ಮತ್ತೆ ಅಲ್ಲ ಅಲ್ಲಿ ಹೊರಗೆ ಒಂದು ಗಂಟೆ ಉಂಟು, ಕಾಣ್ತದ ನಿಮಗೆ? ಗಂಟೆ ಯಾಕೆ ಕಟ್ಟಿದ್ದು? ಅದು ಬರುವಾಗ ಡೈ ಹೊಡೆದು ಬರ್ಲಿಕ್ಕೆ ನಮಗೆ ಗೊತ್ತಾಗ್ಬೇಕು ಯಾರೆಲ್ಲ ಬರ್ತಾ ಇದ್ದಾರೆ ಅಂತ. ಯಾಕೆ ನಿಮಗೆ ಈಗ ಗೊತ್ತಾಗಬೇಕಾದ ಅನಿವಾರ್ಯತೆಯನ್ನು ಬಂದ ಮೇಲೆ ಗೊತ್ತಾಗುದಿಲ್ವಾ? ನೀವು ಮನೆ ಹತ್ರ ಬರ್ಲಿಕ್ಕಿಲ್ಲ ಸ್ವಾಮಿ. ಯಾಕೆ? ಮನೆ ಹತ್ರ ನಾವೆಲ್ಲ ದೊಡ್ಡವರೆಲ್ಲ ಹೇಗಿರ್ತೇವೆ ಅಂತ ನಿಮಗೆ ಗೊತ್ತುಂಟು. ಒಮ್ಮೊಮ್ಮೆ ಉಂಟಲ್ಲ ನಾವು ಮನೆಯಲ್ಲಿ ಬಟ್ಟೆ ಒಗಿತ ಪಾತ್ರೆ ತೊಳಿತೆಲ್ಲ ಇರ್ತೇವೆ. ಆಗ ನೀವು ಬಂದ್ರೆ ಮತ್ತೆ ನಮ್ಮ ಮರ್ಯಾದೆ ಸ್ವಲ್ಪ ಕಡಿಮೆ ಆಗ್ತದೆ. ಅಯ್ಯೋ ಪರಮಾತ್ಮ, ಏನು ನಿಮ್ಮಂತಹ ಒಬ್ಬ ಷಂಡ, ನಿಮ್ಮಂತಹ ಒಬ್ಬ ನಿರ್ವೀರ್ಯ, ನಿಮ್ಮಂತಹ ಒಬ್ಬ ಪುರುಷತ್ವರಹಿತನನ್ನು ನಾನೊಂದು ಇಷ್ಟು ಗೌರವದಿಂದ ಕಾಣ್ತಾ ಇದ್ದೇನಲ್ಲ. ಯಾಕೆ? ಮತ್ತೆ ಬಟ್ಟೆ ಒಗೆಯುವುದು ಪಾತ್ರೆ ತೊಳೆಯುವುದು ನನ್ನ ಮನೆಗೆ ಬಂದು ನೋಡಿ. ಆದ್ರೆ ಒಂದಪ್ಪಯ್ಯ, ಅವರು ಷಂಡನಾಗ್ಲಿ ಬಂಡನಾಗ್ಲಿ ಹೆಂಡತಿರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅದಕ್ಕೆ ಹೇಳುದು, ಅವನಿಗೆ ಬೇಡದಲ್ಲಿ ನಾಲಿಗೆ ಸರಿ ಉಂಟು. ನಿಮ್ಮ ಮನೆಗೆ ಬಂದು ನೋಡಿದ್ರೆ ಏನುಂಟು? ನನ್ನ ಮನೆಯಲ್ಲಿ ನೋಡಿ, ನನ್ನ ಹೆಂಡತಿಯಲ್ಲಿ ನಾನು ಕೂತ್ಕೋ ಅಂತ ಹೇಳಿದ್ರೆ ಕೂತ್ಕೊಳ್ಬೇಕು, ನಿಂತುಕೋ ಅಂತ ಹೇಳಿದ್ರೆ ನಿಂತುಕೊಳ್ಬೇಕು. ಅದು ಗೊತ್ತುಂಟು. ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಬಟ್ಟೆ ತೊಳೆಯುವುದಿಲ್ಲ, ಹತ್ತಿರದ ಮನೆಗೆ ಹೋಗಿ ನೀವು ಪಾತ್ರೆ ಬೇಕಾದ್ರೂ ತೊಳಿಬಹುದು. ಮುಖ ನೋಡುವಾಗ ಗೊತ್ತಾಗ್ತದೆ ನನಗೆ. ನೋಡಿ ಇಲ್ಲಿ ಬನ್ನಿ. ಹೆಂಡತಿಗೆ ನಾವು ಹೆದರುವುದಲ್ಲ, ಮತ್ತೆ ಗೌರವ ಕೊಡುವುದು. ಗೌರವ? ಮತ್ತೆ ಎಂತದು ಗೌರವ? ಇನ್ನೊಂದು ವಿಷಯ ಗೊತ್ತುಂಟ ನಿಮಗೆ? ಏನು? ಲೆಕ್ಕಕ್ಕಿಂತ ಹೆಚ್ಚು ಕಲ್ತವರು, ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ವಿದ್ವಾಂಸರು, ಮತ್ತೆ ನಮ್ಮ ಆಗಿರುವಂತಹ 4 ಜನರಿಗೆ ನ್ಯಾಯ ಹೇಳುವವರು, ದೊಡ್ಡ ದೊಡ್ಡ ಭಾಗವತರು ಎಲ್ಲ ಹೆಂಡತಿಗೆ ಹೆದರುವವರೇ ಇರುವುದು. ಅವರು ಹೇಳೋದಿಲ್ಲ, ನಾವು ಹೇಳ್ತೇವೆ ಅಷ್ಟೇ. ಅದು ದೊಡ್ಡ ವಿಷಯ ಏನಲ್ಲ. ದೊಡ್ಡ ದೊಡ್ಡ ಭಾಗವತರು ಕೂಡ ಹೆಂಡತಿಗೆ ಹೆದರುವವರೇ. ಹೌದಾ? ಮರ್ಯಾದೆ 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 ಮರ್ಯಾದೆ. ಹೌದು. ಏನು ವಿಷಯ? ಏನ್ ಬಂದದ್ದೇನು? ಬಂದದ್ದು ನನಗೆ ಪುರುಷೋತ್ತಿತ್ತು ನಿಮ್ಮ ಒಂದು ಇದನ್ನು ಮುಖವನ್ನು ನೋಡಿ ಹೋಗುವಂತ. ಮುಖವನ್ನು ನೋಡ್ಲಿಕ್ಕೆ ನಿಮಗೆ 4ವರೆಗೆ ನೆನಪಾಗುದ ನನ್ನ ಮುಖ? ಕೇಳಿ ಗೌಡರೇ, ಹೇಳುವೆ ನಾನೊಂದ ಸೊಲ್ಲ ಜಾಲವಲ್ಲಿದು ಪೇಳೆ ನಿಜದ ಮತಲ್ಲ. ಎಲ್ಲರೊಂದಾಗಿ ಮಾಡಿದ ಸರ್ವರದು ಇಲ್ಲವಾಗಿದೆ ಯುದ್ಧ ಯಾರು ಇದರೆಂದು. ಗೌಡ್ರೆ, ಏನೋ ಒಟ್ಟಾರೆಯಾಗಿ ಹಾಳಾಯ್ತು ಸ್ವಾಮಿ, ಹಾಳಾಯ್ತು. ಏನಾಯ್ತು? ಕಾಲ ಹಾಳಾಯ್ತು. ಹೌದಾ? ಹೌದು. ಯಾಕೆ? ಏನಾಯ್ತು? ಕಾಲ ಹಾಳಾಯ್ತು. ಏನು ಸ್ವಾಮಿ, ನಾವಿನ್ನು ತಲೆ ಎತ್ತಿ ನಡೆಯುವ ಹಾಗಿಲ್ಲ. ಆಯ್ತು, ತೊಂದರೆ ಇಲ್ಲ, ತಲೆ ತಗ್ಗಿಸಿಕೊಂಡು ಹೋಗಿ. ಹಾಗಲ್ಲ ಸ್ವಾಮಿ. ಮತ್ತೆ ಹೇಗೆ? ನಾವು ಎಲ್ಲಿಯಾದ್ರೂ ಹೋಗಿ ನಮ್ಮ ಪ್ರಾಣ ಕಳ್ಕೊಳ್ಳುವುದು ಒಳ್ಳೆಯದು. ಆಯ್ತು, ಹೋಗಿ. ನಾವು ಮಾತ್ರ ಅಲ್ಲ, ನೀವು ಕೂಡ. ನಾನು ಯಾಕೆ ಸಾಯ್ಬೇಕು ನೀವು ಮಾಡಿದ್ದಕ್ಕೆ? ಒಟ್ಟಾರೆ ಮರ್ಯಾದೆ ಹೋಗುವ ಲಕ್ಷಣ. ಯಾರ್ದು? ಎಲ್ಲರದ್ದು. ಹೌದಾ? ಅಷ್ಟು ದೊಡ್ಡ ಸಮಸ್ಯೆ. ಏನಾಯ್ತು ಶಾಸ್ತ್ರದಲ್ಲಿ? ಸ್ವಾಮಿ, ನಮ್ಮ ದೇವರು ಕಾಳಹಸ್ತೇಶ್ವರನ ಕೊರಳಲ್ಲಿ ಹೌದು ಒಂದು ಮಾಲೆ ಇತ್ತು. ಹೌದಾ? ಹೌದು. ನವರತ್ನದ. ಹೌದು. ಕಂಠೀಹಾರ. ಹೌದು. ಅದು ನಿನ್ನೆ ಇತ್ತು. ನಿನ್ನೆ ರಾತ್ರಿ ಪೂಜೆ ಮಾಡುವಾಗ ನೋಡಿದ್ದೇನೆ, ಇತ್ತು. ಇವತ್ತು ಬೆಳಿಗ್ಗೆ ಹೋಗಿ ನೋಡ್ತೇನೆ, ಕಾಣುವುದಿಲ್ಲ. ಸರ ಕಳ್ಳತನ ಆಗಿದೆ. ಏನು ನೋಡಿದಿರಿ ಶಾಸ್ತ್ರಿಗಳೇ? ಏನು ನೋಡಿದಿರಿ ಶಾಸ್ತ್ರಿಗಳೇ? ಭಜಕರು ಪೂಜಿಪ ದೇವ ಮತ್ತು ಜನರು ಮಾಡಿದ್ದ ಸೇವಾ. ಏನು ನೋಡಿದಿರಿ ಶಾಸ್ತ್ರಿಗಳೇ? ಶಾಸ್ತ್ರಿಗಳೇ, ನೀವು ಸರ ಕಳ್ಳತನ ಆಗಿದೆ ಅಂತ ಹೇಳ್ತಾ ಇದ್ದೇನೆ. ನೀವಿರುವಾಗ ದೇವಸ್ಥಾನದಲ್ಲಿ ಕಳ್ಳರು ಯಾರಾದ್ರು? ಯಾರು? ನಿಮ್ಮ ಹಾಗಿರುವಂತಹ ಒಬ್ಬ ಹುತಾತ್ಮ ಇರುವಾಗ. ಹುತಾತ್ಮ ಅಲ್ಲ, ಮಹಾತ್ಮ ಮಹಾತ್ಮ, ದಿವಂಗತ, ನಿಮ್ಮ ಧೀಮಂತ. ಅದೇ ನಿಮ್ಮ ಆಗಿರುವಂತಹ ಒಂದು ಪುಣ್ಯಾತ್ಮ ಇರುವಾಗ. ಪುಣ್ಯಾತ್ಮ ಅಲ್ಲ, ಪುಣ್ಯಾತ್ಮ. ನೀವು ನನ್ನನ್ನು ಸರಿ ಮಾಡ್ಲಿಕ್ಕೆ ಬರಬೇಡಿ. ನನಗೆ ಅದು ಗಡಿಬಿಡಿಯಲ್ಲಿ ತೊಡೆ ಒರೆಸುವುದು. ನಾಳೆ ನಾಲಿಗೆಯಲ್ಲಿ ತೊಡೆ ಒರೆಸುವುದಲ್ಲ ಸ್ವಾಮಿ, ನಾಲಿಗೆ ತಡೆ ಒರೆಸುವುದು. ಅದು ಹೇಳುವಾಗಲೂ ತೊಡೆ ಒರೆಸಿದ್ದೇನೆ. ಇದಕ್ಕಿಂತ ನೀವು ಶಾಸ್ತ್ರಿಗಳ ನಾಲಿಗೆಗೆ ತೊಡೆ ಒರೆಸುವುದು ಎಲ್ಲಿಗೆ? ತಡವರಿಸುವುದು. ಅದೇ ಆಗೋದು. ನೋಡಿ, ನನಗೆ ಯಾಕೆ ಅಷ್ಟು ಸಿಟ್ಟು ಬಂದದ್ದು, ನನಗೆ ಯಾಕೆ ನಾಳೆಗೆ ತಡವರಿಸಿದ್ದು ಕೇಳಿ. ಯಾಕೆ? ನನ್ನದಾದ್ರೆ ಹೋಗ್ಲಿ, ನಾನು ಒಬ್ಬ ಹಾಕಿದಾದ್ರೆ ಹೋಗ್ಲಿ ಅಂತದ್ದು ಕೆಲವು ಹೋಗಿದೆ. ಹೋಗ್ಲಿ. ಹೌದಾ? ನಮ್ಮದೆಲ್ಲ ಹೋಗ್ತಾ ಇರ್ತದೆ, ಅದು ದೊಡ್ಡ ವಿಷಯ ಅಲ್ಲ. ಇದು ಯಾವಾಗ ಹಾಕಿದ್ದು? ಯಾವಾಗ?
ದೊಡ್ಡದೊಂದು ರೋಗ ಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕರೆಲ್ಲ ನಿಂತು ದೇವರ ಮುಂದೆ ಪ್ರಾರ್ಥನೆ ಮಾಡಿ ದೇವರಿಗೆ ಹರಕೆ ರೂಪದಲ್ಲಿ ಒಪ್ಪಿಸಿದಂತಹ ಕಂಠಿಹಾರ ಹೌದಾ? ಹೌದು. ಸಾರ್ವಜನಿಕರು ವಂತಿಗೆ ಮಾಡಿ ಹಾಕಿದ್ದು ಹೌದಾ? ಅದನ್ನು ಯಾರಾದ್ರೂ ಒಬ್ಬರು ಕಳ್ಳತನ ಮಾಡ್ತಾರಂತ ಇದ್ರೆ ಮರ್ಯಾದೆ ಯಾರ್ದು ಹೋಗುವುದು? ಯಾರ್ದು? ನನ್ನದು ಹೋಗುವ ಜೊತೆಯಲ್ಲಿ ನಿಮ್ಮದು ಹೋಗುತ್ತದೆ. ನೀವೇ ಅಲ್ಲಿರುವವರು, ನೀವಿಬ್ರು ಇದ್ದೀರ. ಯಾರು ಕಳ್ಳರು? ಯಾರು ಕಳ್ಳರು? ಯಾರು ಕದ್ದವರು? ಯಾರು ಕಳ್ಳ? ಯಾರು? ಇವರಿಗೆ ಕಾಲಿಗೆ ಕಾಲು ಸರಿ ಇಲ್ಲ ಅಂತ ಭಾವಿಸಿದ್ದು ತಲೆ ಹಾಳಾಗಿದೆ. ಶಾಸ್ತ್ರಿಗಳೇ, ಇಲ್ಲಿ ಬನ್ನಿ, ಅಪಪ್ರಚಾರ ಮಾಡಬೇಡಿ. ತಲೆ ಸರಿ ಉಂಟಾಯ್ತಾ? ಕಾಲು ಮಾತ್ರ ಸ್ವಲ್ಪ ನೋವದ್ದು, ಮತ್ತೆ ತಲೆ ಸರಿ ಇಲ್ಲ ಅಂತ ಯಾರಿಗೆ ಹೇಳುದು? ಕದ್ದದ್ದು ಯಾರು ನಂಗೆ ಗೊತ್ತುಂಟು. ಯಾರು? ಕಳ್ಳ ನನ್ನ ಮಗ, ನನ್ನ ಏಕಮಾತ್ರ ಪುಸುತ್ರ. ಪುಸುತ್ರ ನಿಮಗೆ ತೊಡೆ ಒರೆಸ್ತದ? ನನಗೆ ನಾಲಿಗೆಯಲ್ಲಿ ಅದಾಗುವುದಿಲ್ಲ. ನೀವು ನನ್ನ ನಾಲಿಗೆಗೆ ಅದನ್ನು ತರಬೇಕು, ಆಯ್ತಾ? ಸ್ವಾಮಿ, ನಾನು ಯಾಕೆ ಹೇಳಿದ್ದು? ಕದ್ದ ಕಳ್ಳ ಯಾರು ಅಂತ ನಮಗೆ ಗೊತ್ತುಂಟು. ಕದ್ದವ ಯಾರು ಅಂತ ಗೊತ್ತುಂಟು ನಿಮಗೆ? ಕದ್ದವ ಯಾರು ಅಂತ ಅದು ಮತ್ತೆ ಕಳ್ಳತನ ಹೇಗಾಗುವುದು? ಕದ್ದವ ಯಾರು ಅಂತ ನನಗೆ ಗೊತ್ತಿದ್ರೆ ಅದು ಕಳ್ಳತನ ಆಗೋದಿಲ್ಲ, ಮತ್ತೆ ಅದು ಹಗರಣ ಆಗ್ತದೆ. ಅಯ್ಯೋ, ನಮ್ಮ ಜೊತೆಯಲ್ಲೇ ಇದ್ದವರು, ನಮಗೆ ಗೊತ್ತಿದ್ದವರು ತೆಗೆದ್ರೆ ಹಗರಣ, ಅದು ಕಳ್ಳತನ. ನಾವು ಹೋಗು, ಅವರಿಗೆ ಬನ್ನಿ ಬನ್ನಿ, ಹೋಗಿ ಹೋಗಿ. ಈ ಗೌಡ್ರಲ್ಲಿ ಮಾತಾಡ್ತಾ ಇದ್ದೇನಲ್ಲ, ಬೇರೆ ಗೌಡ್ರು ಇಲ್ಲ ಅಲ್ಲ, ಇವರೆಲ್ಲ ಅವರಪ್ಪ ಹೋಗಿದ್ದಾರೆ. ಹೆಸರು ಕೊಟ್ಟ ಇಬ್ರು ಸತ್ತಿದ್ದಾರಲ್ಲ ಅಲ್ಲಿ, ನಾನಾದ್ರೂ ಬರ್ಬೇಕಲ್ಲ ಈ ಕಾಲ ನೆಡ್ಕೊಂಡು. ಹೌದು. ಮತ್ತೆ ಏನು ಸಾಯುವುದು? ಹೇಗೂ ನಾವು ಬಂದಾಯ್ತಲ್ಲ. ಬಂದಾಯ್ತಾ? ಆಯ್ತು, ತಲೆ ಬಿಸಿ ಮಾಡಬೇಡಿ. ಇಲ್ಲಿ ಅಲ್ಲಲ್ಲಿ ಎಲ್ಲ ಪೊದರಿನಲ್ಲಿ ಸಿಗ್ತದೆ. ಬಂದಾಯ್ತು ಅಂತ ತಲೆ ಬಿಸಿ ಮಾಡುದು. ನಾವು ಇಲ್ಲಿಗೆ ಬಂದಾಯ್ತಲ್ಲ, ಇನ್ನು ಏನಾದ್ರೂ ಒಂದು ಇತ್ಯರ್ಥ ಮಾಡ್ಬೇಕಲ್ಲ. ನಾನು ಅದನ್ನೇ ಹೇಳಿದ್ದು. ಈಗ ಕಳ್ಳ ಯಾರು ಅಂತ ನಮಗೆ ಗೊತ್ತುಂಟು, ಆದ್ರೆ ನಾವು ಹೇಳಿದ್ರೆ ನೀವು ಒಪ್ಪಿಕೊಳ್ತೀರೋ ಇಲ್ಲೋ ಎನ್ನುವುದು ಸಮಸ್ಯೆ. ಯಾಕೆ? ಅವ ನಿಮಗೆ ಬಹಳ ಬೇಕಾದವ. ಹೌದು. ಎಷ್ಟು ಬೇಕಾದವನಾದ್ರೂ ಬಿಡುವುದಿಲ್ಲ, ನನ್ನ ಮಗನೇ ಆದ್ರೂ ಬಿಡುವುದಿಲ್ಲ. ನಾವು ನ್ಯಾಯ ಅಂತ ನಿಂತ್ರೆ ತಲೆ ಹೋದ್ರು ಬಿಡೋದವರು ನಾವು, ಗೊತ್ತುಂಟಾ? ಪುಟ್ಟರಂಗಿ ಗೌಡ್ರು ಗೊತ್ತುಂಟ? ಪುಟ್ಟರಂಗಿಯ ಗೌಡ. ಅದು ನಾಳೆಗೆ ತಡವರಿಸು ಸ್ವಾಮಿ. ಕೆಲವೆಲ್ಲ ಎಡಗಮ್ಮಿ ಗೌಡ್ರು ಅಂತ ಹೇಳ್ತಾರೆ, ಅದು ದೊಡ್ಡ ವಿಷಯ ಅಲ್ಲ. ಅಷ್ಟೇ, ಹೌದಾದದ್ದನ್ನು ಹೇಳುವಾಗ ಒಪ್ಪಿಕೊಳ್ಳಲೇಬೇಕು. ಎಂತದ್ದು ಹೌದದ್ದು? ಅಲ್ಲ ವಿಷಯ ಇದು. ಯಾರು ಹೇಳಿ? ಅವ ಬೇಡ. ಬೇಕು ಅವ ಇಲ್ಲದಿದ್ರೆ ಮತ್ತೆ ಹಾಗಲ್ಲ ಸ್ವಾಮಿ, ಮತ್ತೆ ನಾನು ಹೇಳಿದ್ದೇನು? ಏನು? ಕದ್ದವ ಬೇಡ. ಕದ್ದವ ಬೇಕು, ಮತ್ತೆ ಕದ್ದವ ಇಲ್ಲದಿದ್ರೆ ಬೇಡ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಇತ್ಯರ್ಥ ಮಾಡುದು ಯಾರಲ್ಲಿ? ನಾನು ಹೇಳಿದ್ದು ಹಾಗಲ್ಲ. ಮತ್ತೆ ಹೇಗೆ? ಈಗ ನಿಮ್ಮವನೇ ಆದ್ರು ಅವ ಬೇಡ ಅಂತ. ಬೇಕು ಮಾರ್ರೆ, ನೀವೇನ್ ಮಾತಾಡ್ತೀರಿ? ಅವ ಬೇಕಾದ್ರೆ ಬೇಡ, ಇವ ಕದ್ದವ ಬೇಕು. ಅದಲ್ಲ, ಅವ ಜಾತಿಯಲ್ಲಿ ಬೇಡ. ಜಾತಿ ಇಲ್ಲದಿದ್ರು ಬೇಡ. ನ್ಯಾಯ ಕೊಡುವಾಗ ಜಾತಿ ಯಾವುದು ಬೇಡ, ಜಾತಿ ಧರ್ಮ ನೋಡ್ಲಿಕ್ಕಿಲ್ಲ ಸ್ವಾಮಿ. ಅವ ಕಾಡ ಬೇಡ. ಈಗ ಎಲ್ಲಿದ್ದಾರೆ? ದೇವಸ್ಥಾನದಲ್ಲಿ ನಿನ್ನೆ ನಾನು ಹೋಗುವಾಗ ಪೂಜೆ ಮಾಡ್ತಾ ಇದ್ದಾನೆ. ಮಾಂಸ ದೇವರಿಗೆ ಅರ್ಪಣೆ ಅಂತೆ. ಮಾಂಸ ಕರ್ಕಾಟಕ. ಮಾಂಸ ಅಲ್ಲ, ಮಾಂಸ. ಅದನ್ನೆಲ್ಲ ಅರ್ಪಿಸ್ತಾ ಇದ್ದಾನೆ. ಮಾಂಸ ದೇವರ ಹತ್ತಿರ ಯಾವ್ದ್ರ ಮಾಂಸ ಅದು? ನನಗೇನು ಗೊತ್ತು, ನಾನು ಮಾಂಸದ ಅಂಗಡಿಯಲ್ಲಿರುವವನ. ಹೇಳಿದ್ದೆ ಮಾರಿ, ನೀವು ಅದಕ್ಕೆ ಅಷ್ಟು ದೊಡ್ಡ ಕೆಂಪಿತ್ತು. ಮಾಂಸವನ್ನು ತಂದು ಅಲ್ಲಿ ಎಲ್ಲ ಚೆಲ್ಲಿದ್ದಾನೆ. ಮಾತ್ರ ಅಲ್ಲ, ಪೂಜೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅವ ಸರಿ ಇದ್ದಾನೆ ಅಂತ ಇದ್ದಾನೆ. ಕುಳಿತಿಗೆ ನೀಡ್ತಿದ್ಯಾ ಕಾರ್ಯಕ್ರಮವನ್ನು?
ಮಾಡಬೇಕು, ಎಷ್ಟು ಹೊತ್ತಿಗೆ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ವಾ? 1:30ಗೆ ಮುಗಿಬೇಕಾದನ್ನು 3:15ಗೆ ಮುಗಿಸ್ತೀರಿ. ನಿಮಗೆ ಇಬ್ರಿಬ್ರು ಬಂದ್ರೆ ಎಷ್ಟು ಮಾತಾಡ್ಬೇಕು ಅಂತ ನಿಮಗೆ ಗೊತ್ತಾಗುದಿಲ್ಲ. ನಾವಲ್ಲಿ ಕಾಯ್ತಾ ಇದ್ದೇವೆ ನಿಮಗೆ ಅಷ್ಟು ತಲೆ ವಿಷಯಾಂತರಕ್ಕೆ ಹೋದ್ರು. ನೀವು ಅವನಲ್ಲಿ ಮಾತಾಡ್ಬೇಕಾದ್ರೆ ಅದೀಗ ಯಾವ ವಿಷಯ? ಯಾವ ಹಾರ ಕಂಠಿ ಹಾರದ ಬಗ್ಗೆ ನನಗೆ ಅದು ನಿಮ್ಮನ್ನು ನೋಡುವ ಗಡಿಬಿಡಿ ನಾನು ಮಾತಾಡಿದ್ರ ಬಗ್ಗೆ ಮಾತಾಡಿದ್ರೆ ಜಾಗೃತಿ, ಶರದ ಬಗ್ಗೆ ಮಾತಾಡಿ. ನೀವು ಎಷ್ಟು ಮಾತಾಡಿದ್ದೀರಿ ಅಂತ ನಿಮ್ಮ ತುಟಿ ನೋಡುವಾಗ ಗೊತ್ತಾಗುತ್ತೆ. ಬಣ್ಣ ಎಲ್ಲ ಹೊಟ್ಟೆಗೆ ಹೋಗಿ ಆಗಿದೆ. ಅಷ್ಟು ಮಾತಾಡ್ತೀರಿ. ಎಷ್ಟು ಜನ ಇದ್ದಾರೆ ಇನ್ನೂ ಕೂಡ ಗೊತ್ತುಂಟ ನಿಮಗೆ? ಸಮಯ ಪ್ರಜ್ಞೆ ಇಲ್ಲ. ಬೇಗ ಬಂದು ಹೇಳಲಿಕ್ಕಾಗಲಿಲ್ವ ನಿಮಗೆ ಹೀಗಾಗಿದೆ ಅಂತ? ಕನ್ನಡ ಮಾಡ್ತೀಯ ಯಾಕೆ ಮಾಡಿದೆ? ಅಧಿಕಾರಿಗಳೇ ನಿಮ್ಮ ಪಾದ ಸೇವಕನೋ, ಅಧಿಕಾರಿಗಳಿಗೆಲ್ಲ ಸತ್ಯ ಬೇಡುವೆನು, ಅಧಿಕ ದೈವಗಳಲ್ಲಿ ಶಿವನೆಂದು ತಾನು, ಅಧಿಕ ಪಾಪವ ಪರಿಹಾರ ಕೈವನವನು, ಅಧಿಕಾರಿಗಳು ನಿಮ್ಮ ಪಾದ ಸೇವಕನು. ಏನು ಮಾತು ಅಂತ ಆಡ್ತಾ ಇದ್ದೀರಿ ಸ್ವಾಮಿ? ಕೇಳುದಿಲ್ಲ ನಿಮಗೆ? ಗತಿ ಇಲ್ಲದಿರುವಂತಹ ಕಾಲಕ್ಕೆ ಆಶ್ರಯ ಪಟ್ಟಂತಹ ಪುಣ್ಯಾತ್ಮರು ನೀವು. ಅದೇ ತಪ್ಪಾಯ್ತು ಈಗ. ಅದೇ ತಪ್ಪಾಯ್ತು. ಅದೇ ತಪ್ಪಾಯ್ತು. ಅದೇ ಕೇಳಿ, ಅವನಲ್ಲಿ ಕೇಳಿ. ಯಾರೋ ಒಂದು ಹೆಂಗಸನ್ನು ಕರ್ಕೊಂಡು ಬಂದು ಹೆಂಡತಿ ಅಂತ ಹೇಳಿ ಇವ ವ್ಯವಸ್ಥೆ ಮಾಡಿಕೊಟ್ಟದ್ದು ನಾನು ಅದಕ್ಕೆ. ಈಗ ಇಲ್ಲಿ ಬಂದು ಮಾಂಸ ಕಾಡಿನ ಬದಿಯಲ್ಲಿ ಒಂದು ಸಣ್ಣ ಗುಡಿಸಲನ್ನು ಕಟ್ಟಿ ಜೀವನವನ್ನು ಮಾಡ್ತಾ ಇದ್ದವನು ನಾನು. ತಿಳಿಯದ ಗರ್ಭಗುಡಿಯ ಒಳಗೆ ಹೋಗಿ ಪೂಜೆ ಮಾಡಿದ್ದೇನೋ ಸತ್ಯ, ಆದ್ರೆ ಹೋಗಬಾರದು ಅಂತ ಗೊತ್ತಾದ ಮೇಲೆ ಹೋಗುವ ಪ್ರಯತ್ನ ಮಾಡಲಿಲ್ಲ ಸ್ವಾಮಿ. ಆದ್ರೆ ದೇವರ ಕೊರಡಲ್ಲಿದ್ದಂತಹ ಒಂದು ಹಾರ, ಆ ವಿಚಾರವೂ ಗೊತ್ತಿಲ್ಲ. ನಾನು ಕತ್ತವನಲ್ಲ, ನಿಮ್ಮ ಪಾದದಾಣೆಯಾಗಿ ನಾನು ನಿರಪರಾಧಿ, ನಾನು ಕತ್ತವನಲ್ಲ ಸ್ವಾಮಿ. ಮತ್ತೆ ಅತಿ ಹಾಗೆಲ್ಲ ಮಾಡುವುದಿಲ್ಲ, ಗೊತ್ತುಂಟು. ನನಗೆ ಗೊತ್ತುಂಟು. ನಾನು ಅಂತವರಿಗೆಲ್ಲ ಕೊಡುವುದೂ ಇಲ್ಲ. ಅಂತವರನ್ನೆಲ್ಲ ಹತ್ತಿರಕ್ಕೆ ಎಳಿಬೇಡ, ಕಾಣೋದು ನೋವಾಗ್ತದೆ. ನಾನು ಅವನು ತಿಳಿಸಿ ತಪ್ಪಾಯ್ತು. ಆಯ್ತಾ ಶಾಸ್ತ್ರಿಗಳೇ? ಸ್ವಾಮಿ, ನಿಮಗೆ ಮಗ ಮಗ ಯಾರು? ಮಗ ಯಾರ ಮಗ? ನಮ್ಮವ. ನಿಮಗೆ ತಲೆ ಹಾಳಾಗಿದೆ. ಯಾಕೆ? ಈಗ ಯಾರಾದ್ರೂ ಒಬ್ಬ ಕದ್ದ ಕಳ್ಳನನ್ನು ಕರ್ಕೊಂಡು ಬಂದು ಅವನಿಗೊಂದು ಒಳ್ಳೆ ಊಟ ಎಲ್ಲ ಕೊಟ್ಟು ಬೇಕಾದ ರೀತಿಯಲ್ಲಿ ಉಪಚಾರವನ್ನು ಮಾಡಿ, ಹೌದಾ ಮಗ ನೀನು ಕದ್ದಿದ್ಯಾ ಮಗ, ಅದು ಎಲ್ಲಿಂಟು ಮಗ ಅಂತ ಹೇಳಿದ್ರೆ ಅವ ಹೇಳ್ತಾನ? ಇಲ್ಲ. ಹೇಳ್ತಾನ? ಇಲ್ಲ. ಮತ್ತೆ ಇಲ್ಲಿ ನಿಮ್ಮದೆಂತದು? ಎಂತದು ನಿಮ್ಮದು? ಮತ್ತೆ ಎಂತದು? ನಾನೀಗೇನ್ ಮಾಡ್ಬೇಕು? ಬೆಣ್ಣೆ ಕರಗಬೇಕಾ, ಬಿಸಿ ತಾಗಬೇಕು, ಜೋರು ಮಾಡ್ಬೇಕು, ಜೋರು ಮಾಡಬೇಕು. ಎಲ್ಲುಂಟು ಹಾರ? ಎಲ್ಲಿಂಟು ಹೇಳು. ಹಾರ ಎಲ್ಲಿಂಟು ಹೇಳ್ಬೇಕು. ಎಲ್ಲಿಗೆ ಹಾರುವುದು? ಪತ್ತೆ ಕೊಡದೆ ಹಾರ್ಲಿಕ್ಕೆ ಉಂಟ ನಿಮ್ಗೆ? ಅಷ್ಟು ಗೊತ್ತಾಗುದಿಲ್ಲ. ಇಲ್ಲಿ ನನಗೆ ಗೊತ್ತಿಲ್ಲ. ನೀನು ಕದ್ದಿಯದಿದ್ರು ಹಾರ ಕೊಡ್ಬೇಕು. ಅವನ ಕಣ್ಣು ನೋಡಿ, ಅವನ ಕಣ್ಣು ನೋಡಿ, ಕಳ್ಳ ಕಣ್ಣು ನೋಡು ನೋಡು. ಅವರು ಹೇಳುದು ಕೇಳು. ಶಾಸ್ತ್ರಿಗಳು ಕಳ್ಳ ನೀನುಂಟ್ಲೇ ಹೇಳ್ತಾ ಇದ್ದಾರೆ. ಹಾರ ಕೊಡ್ಬೇಕು. ಕೊಡು. ಇವರಿಗೆಲ್ಲ ಇವರು ಹೇಗೆ ಗೊತ್ತುಂಟ? ಮಲಗಿದಲ್ಲಿ ಕೊಲೆ ಮಾಡುವಂತಹ ಜಾತಿಗಳು ಇವರೆಲ್ಲ ಕೃತಜ್ಞರು. ಇಂಥವರೆಲ್ಲ ಬಾಯಿ ಬಿಡುವುದಿಲ್ಲ ಸುಲಭದಲ್ಲಿ. ಇವರಿಗೆ ಹಸಿ ತೆಂಗಿನಕಾಯಿಯಲ್ಲಿ ಎದೆಗೆ ಗುದ್ದು ಬೇಕು, ಸಿಪ್ಪೆ ತೆಗೆದ ತೆಂಗಿನಕಾಯಿ ಆಗಬೇಕು. ಯಾರಲ್ಲಿ ಇದ್ಯಾರು ಗೊತ್ತಾಯ್ತಾ? ಕಾಟುಕುಕ್ಕೆ ವಂದಿಸಿಕೊಂಡಿದ್ದೇನೆ. ವಿಭುಗಳೇ, ವಂದಿಸಿಕೊಂಡಿದ್ದೇನೆ. ನೀವು ವಂದಿಸಿಕೊಂಡಿದ್ದೇನೆ. ಅದು 3 ಒಂದೇ ಅಲ್ವಾ? ಒಂದೇ. ಅದು ಮತ್ತೆ ಒಮ್ಮೆ ಹೇಳಿದ್ರೆ ಆಗುದಿಲ್ಲ. ನಿಮಗೆ ಹೇಳಿದ್ದು ಬರ್ದದ್ದು ಯಾಕೆ ಗೊತ್ತುಂಟಾ? ಯಾಕೆ? ಕಲ್ಲ ಅಲ್ಲಿ ಕಾಣ್ತಾ ಇದ್ದೇನೆ, ಕಟ್ಟಿ. ಕಳ್ಳ ಪುಣ್ಯಾತ್ಮ, ನಾನು ಹೇಳಿದ್ದು ಕೇಳಿತಾ ನಿನಗೆ? ಕಳ್ಳರ ಹಾಗೆ ಕಾಣುವವರನ್ನು ಕಟ್ಟಿ ಅಂತ ಹೇಳಿದ್ದಲ್ಲ? ಅದನ್ನು ಚರ್ಚೆ ಆಗಬೇಕು. ವರ್ಚಸ್ಸು ಇದರಲ್ಲಿ ಕಳ್ಳನ
ವರ್ಚಸ್ಸು ಎಲ್ಲಿ ಉಂಟು? ಒಂದು ಛಾಯೆ ಉಂಟು. ಎಂತ ಛಾಯೆ ಉಂಟು? ಛಾಯೆ ಇರುವುದಲ್ಲ, ಈ ಮುಗ್ಧ ಮುಖದಲ್ಲಿ ಕಳ್ಳತನದ ಛಾಯೆ. ಕಳ್ಳಲ್ಲ, ನಿನ್ನ ಅಪ್ಪ ಅವನನ್ನು ಹೇಳ್ಕೊಂಡು ಹೋಗಿ ಅವನಿಗೆ ನೀವು ಯಾಕೆ ಹೊಡಿಲಿಕ್ಕೆ? ಕಳ್ಳತನ ಮಾಡಿದ್ದಾನೆ. ಅವ ಕಳ್ಳತನ ಮಾಡಿದ್ದಾನೆ ಅಂದ್ರೆ ನಿಮ್ಮಲ್ಲಿ ಯಾಕೆ ಹೇಳಿದ್ದು? ನಿಮ್ಮ ಅಪ್ಪ ಹೇಳಿದ್ದು. ನನ್ನ ಅಪ್ಪ ಹೇಳಿದೆಲ್ಲ ಸತ್ಯ ಅಂತ ಹೇಗೆ ಗೊತ್ತು? ಅಪ್ಪ ಮಗನ ಸಮಸ್ಯೆ ನನಗೆ ಅರ್ಥ ಆಗ್ತದ ಭಟ್ರೆ? ನಾಳೆ ಕಟ್ಟದವ ಅಲ್ಲ, ಮತ್ತೆ ಜನ ಬೇರೆ ಉಂಟು. ಎಲ್ಲಿದ್ದಾರೆ? ಬನ್ನಿ. ಮಾಡಿದರೆ ಏನಿದೇನಯ್ಯ? ಸಾವಿರಾರು ಜನರ ಮಧ್ಯದಲ್ಲಿ, ದೇವರಿಗೆ ಮತ್ತು ಭಕ್ತರ ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ನಿಂತು ಭಕ್ತರ ಕಷ್ಟವನ್ನು ನೀಗಿಸಬೇಕಾದಂತಹ ನೀವು ಈಕೆಯ ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀರಿ? ಏನಿದು? ಎಲ್ಲಿಟ್ಟು ನಿಮ್ಮ ಮಗನನ್ನು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಅಲ್ಲ, 5 ದಿನದ ಬಾಕಿ ಉಂಟಂತೆ. ಇದು ಬರ್ಲಿ ಅಂತ ನನ್ನ ಪರಮ ಭಕ್ತನಾಗಿ ಕೊಂಡಿರತಕ್ಕಂತಹ ಯಾವ ಕೈಲಾಸ ಶಾಸ್ತ್ರಿಯನ್ನು ಕಳ್ಳನೆಂಬ ಅಪವಾದದಿಂದ ಸುಲಿಗೆ ಸಿಲುಕುವ ಹಾಗೆ ಮಾಡಿದೆಯಾ? ಇದನ್ನು ತಿಳಿದು ಕೋಪಗೊಂಡ ನಾನೇ ಕಾಳಹಸ್ತೇಶ್ವರ. ನಿನ್ನದಾದಂತಹ ಈ ಕಾಳಹತ್ಯನ್ನು ಸುಟ್ಟು ಸುಡೇಡಿ. ನಮಗೆ ಗೊತ್ತಾಗ್ಲಿಲ್ಲ, ಏನೋ ತಿಳಿಯದೆ ತಪ್ಪಾಯ್ತು. ನಾವೇನು ಮಾಡಬೇಕು? ನಮಗೆ ಈಗ ಇಲ್ಲಿ ಕಳ್ಳತನ ಆಗಿದೆ, ಯಾರು ಅಂತ ಗೊತ್ತಾಗ್ಬೇಕು. ನಮಗೆ ಅದು ಗೊತ್ತಾಗಬೇಕು. ಯಾವಾಗ ಗೊತ್ತು ಮಾಡ್ತೀನಿ? ಇದು ಕಾಳಹಸ್ತೇಶ್ವರ ಅಲ್ಲ, ಮತ್ತೆ ಇದು ನಾರದ. ಗೌಡ, ಯಾವಾಗ? ಜನಾಪವಾದದ ಭೀತಿಗೆ ಒಳಗಾದೆಯ. ಆದ್ದರಿಂದ ನನ್ನ ಭಕ್ತರ ಮೇಲೆ ಅಪವಾದವನ್ನು ಹೊರಿಸಿದೆಯ. ಬೆದರದಿರು, ಬೆಚ್ಚದಿರು, ಬಳಲದಿರು. ನಾಳೆ ಉದಯ ಕಾಲಕ್ಕೆ, ಎಷ್ಟೊತ್ತಿಗೆ? ಉದಯ ಕಾಲಕ್ಕೆ, ಇನ್ಯಾವಾಗ ಉದಯ ಆಗುವಂತಹ ಕಾಲಕ್ಕೆ ಊರವರನ್ನೆಲ್ಲ ಜೊತೆ ಸೇರಿಸಿಕೊಂಡು ದೇಗುಲದ ಹೊರಭಾಗಕ್ಕೆ ಬನ್ನಿ. ಕದ್ದ ಕಳ್ಳ ಯಾರು ಅಂತ ನಾನು ಹೇಳಿದ್ದೇನೆ. ಈಗ ನಾನು ಹೋಗ್ತೇನೆ, ಮಾತ್ರ ಹೋಗಿ ಬರ್ತೇನೆ. ಸ್ವಲ್ಪ ನೀರಿದ್ರೆ ಇದರಲ್ಲಿ ಬಿಸಿ ನೀರು ಇರುತ್ತೆ, ಅದನ್ನೇ ಹಾಕಿ. ಬೇಡ ಇಗೊಳ್ಳಿ ಸ್ವಲ್ಪ ಹಾಕಿ. ಇಲ್ಲ ಆಯ್ತು, ಸ್ವಲ್ಪ ಹಾಕಿ, ಸ್ವಲ್ಪ. ಅಲ್ಲ ಹೇಳುವಾಗಲೇ ಅರ್ಧ ಎದ್ದಿದ್ದಾರೆ. ಈಗ ಒಂದು ಗೊತ್ತಾಯ್ತು, ದೇವರಿಗೂ ಬಿಸಿನೀರಿಗೆ ತಿರ್ತಾರೆ. ಶಾಸ್ತ್ರಿಗಳೇ, ನಾನು ಎಲ್ಲಿದ್ದೇನೆ? ನೀವು ಸೂಳೆಯ ಮನೆ. ಏನಾಯ್ತು?
ಆಗುವುದೇನೋ. ಇಲ್ಲಿ ಏನಾಯ್ತು? ಎಂತ ವಿಷಯ ಎಂತದ್ದು ಇಲ್ಲಿ? ಇಲ್ಲಿ ಬಂದಾಗ ನಾನೇನೋ ನಿಮಗೆ ಮಾತಾಡಿದೆ. ಅಷ್ಟೊತ್ತಿಗೆ ನಿಮ್ಮ ಮೈ ಮೇಲೆ ದೇವರು ಬಂದದ್ದು. ದೇವರು ಬಂದು ಹೇಳಿದ್ರು, ನಾಳೆ ಬೆಳಿಗ್ಗೆ ಉದಯಾಸ್ತಮನ ಎಂತದ್ದು ಎಲ್ಲಿ ಬೆಳಿಗ್ಗೆ ಸೂರ್ಯ ಉದಯ ಆಗುವಂತಹ ಸಂದರ್ಭದಲ್ಲಿ ನಾನೇ ಬರ್ತೇನೆ, ಕಳ್ಳ ಯಾರು ಅಂತ ಹೇಳ್ತೇನೆ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಈಗ ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಯ್ತಾ? ನನ್ನ ಬಗ್ಗೆ ನೀವು ಸಂಶಯವನ್ನು ನೋಡಿದಿರಿ. ನನಗೆ ಯಾವತ್ತಾದ್ರೂ ಮುಗಿಲಿಕ್ಕಿಲ್ಲ, ಅದು ಮನಸ್ಸಿನೊಳಗೆ. ಸ್ವಾಮಿ, ನಿಮ್ಮ ಬಗ್ಗೆ ನಾನು ಅಂತಲ್ಲ, ನೀವು ಹೀಗೆ ಬಿಟ್ಟುಕೊಂಡು ಹೋದ್ರೆ ಎಲ್ಲರಿಗೂ ಸಂಶಯ ಬರ್ತದೆ. ಆಯ್ತು, ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನು? ಎಲ್ಲ ನಾಳೆ ಉದಯ ಕಾಲಕ್ಕೆ ಬನ್ನಿ. ತಣ್ಣೀರಿನಲ್ಲಿ ಸ್ನಾನ ಮಾಡಿ. ಎಷ್ಟೊತ್ತಿಗೆ ಬರಬೇಕು? ಉದಯ ಹೊತ್ತು, ಸೂರ್ಯ ಉದಯ ಆಗುವಂತಹ ಹೊತ್ತಿಗೆ. ಗೊತ್ತಾಯ್ತಲ್ಲ? ಮಧ್ಯಾಹ್ನ ಅಲ್ಲ, ಸೂರ್ಯ ಉದಯ ಆಗುದು ಮಧ್ಯಾಹ್ನವ. ಗೌಡ್ರು ಅಂತ ನೋಡ್ಲಿಕ್ಕಿಲ್ಲ. ಪ್ರಾಥಮಿಕ ಅಲ್ಲ, ಪ್ರಾತಃಕಾಲ ಬನ್ನಿ. ಮಧು ಮಾಂಸ ಎಲ್ಲ ತಿನ್ಲಿಕ್ಕಿಲ್ಲ, ಯಾವುದೇ ಕಾರಣಕ್ಕೂ ತಿನ್ಲಿಕ್ಕಿಲ್ಲ. ವೆಜ್ಜ. ಊಟ ಮಾಡ್ಬೋದಾ ರಾತ್ರಿ ಸ್ವಲ್ಪ. ಆಯ್ತಾ? ಬೆಳಿಗ್ಗೆ ನಿನ್ನ ಪುಟ್ಟ ಹೃದಯವನ್ನು ಈಗ ನಾನು ಬುದ್ಧಿ ಪುಡಿ ಮಾಡ್ತೇನೆ. ಬಾಬಂದೆ, ಮೊದಲು ನೀವು ಬರ್ತಿದ್ರಿ, ಆಮೇಲೆ ನಿಮ್ಮ ಮಗ ಬರ್ಲಿಕ್ಕೆ ಆರಂಭಿಸಿದ್ರು, ಈಗ ಗೌಡ್ರು ಬಂದ್ರು. ಇನ್ನು ಯಾರೆಲ್ಲ ಬರ್ತಾರೋ? ಇನ್ನು ಸಾಲಾಗಿ ಊರವರು ಬರ್ತಾರೆ. ಎಲ್ಲರೂ ಬಂದ್ರೆ ನನ್ನ ಸ್ಥಿತಿ ನಿನಗೇನು? ನಿನಗೆ ಹೊಸತ. ಮನೆಗೆ ಬರುವುದು ಎಲ್ಲ ಹೊಸ್ತ ಅಂತ ಕೇಳಿದ್ದು. ನನಗೆ ಹೌದು, ಅಭ್ಯಾಸ ಯಾರಿಗೂ? ನನಗೂ ಇರಲಿಲ್ಲ. ಮೊದಲು ಇಲ್ಲಿಗೆ ಬರುವಾಗ ನನಗೂ ಅಭ್ಯಾಸ ಇರಲಿಲ್ಲ, ಈಗ ಅಭ್ಯಾಸ ಆಗಿದೆ. ನಾಳೆ ನನ್ನ ಮಾನದ ಪ್ರಶ್ನೆ ಅಲ್ವಾ ಶಾಸ್ತ್ರಿ? ನಿನ್ನ ಮಾನಕ್ಕೆ ಬೆಂಕಿ ಬಿತ್ತು, ಈಗ ಇಲ್ಲಿ ನನ್ನ ಮಾನ ಹೋಗುವ ಸಮಸ್ಯೆ ಆಗಿದೆ. ಶಾಸ್ತ್ರಿಗಳೇ, ಏನು ಹಾಗನ್ನಿದ್ದೀರಾ? ಹಾಗನ್ನದೆ ಮತ್ತೆ ಶಾಸ್ತ್ರಿಗಳೇ, ಈಗ ನಾವು ಏಕಾಂತದಲ್ಲಿರುವುದನ್ನು ಮಗ ನೋಡಿದ್ದಾನೆ, ಗೌಡ್ರಿಗೆ ವಿಷಯ ತಿಳಿಸಿದ್ದಾನೆ. ಈಗ ಕದ್ದವ ನಾನು ಅಂತ ಗೊತ್ತಾಗಿದೆ. ಕದ್ದದ್ದ? ಕದ್ದದ್ದು ಹೌದು. ಕದ್ದು ತಂದದ್ದು ಯಾರಿಗೆ? ಕದ್ದದ್ದು ದೊಡ್ಡ ಅಪರಾಧ ಅಲ್ಲ, ಕದ್ದ ಮಾಲನ್ನು ಇಟ್ಟುಕೊಂಡವನಿಗೆ ಶಿಕ್ಷೆ ಆಗುವುದು. ಇಲ್ಲಿ ಈಗ ನಮಗಿರುವ ದಾರಿ ಒಂದೇ. ಶಾಸ್ತ್ರಿಗಳೇ, ನಿಮ್ಮ ಸುಕೋಮಲವಾದ ಕರ ಯಾಕೆಷ್ಟು ಕಠಿಣವಾಗಿದೆ? ಇನ್ನಿನ್ನು ಕಠಿಣ ತುಂಬ ಆಗಲಿಕ್ಕೆ ಉಂಟು. ನಿಮಗೆಲ್ಲ ಒಂದು ಸ್ವಲ್ಪ ನಮ್ಮದು ಆಗುವುದಿಲ್ಲ ಅಂತ ಆಗುವಾಗ ಕಠಿಣ ಆಗಲಿಕ್ಕೆ ಆರಂಭ ಆಗುತ್ತದೆ. ಹಾಗಲ್ಲ ಶಾಸ್ತ್ರಿಗಳೇ, ಮತ್ತದು ನನ್ನದು ತಪ್ಪುಂಟ ಇದರಲ್ಲಿ? ನಿನ್ನ ತಪ್ಪಿಲ್ಲ. ಕಾಲದೋಷವೋ ಕರ್ಮದ ಫಲವೋ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಸಾಯಿಲಿ ಅದಲ್ಲ. ಈಗ ನಮ್ಮ ಪ್ರಾಣ ಉಳಿಬೇಕು ಅಂತಾದ್ರೆ ಒಂದೇ ದಾರಿ ಇರುವುದು. ಪ್ರಾಣ ಮಾತ್ರ ಅಲ್ಲ, ಮತ್ತೆ ಮಾನವು. ಅದು ಇರುವವರು ಆಲೋಚನೆ ಮಾಡಲಿ, ನಾವು ಅದರ ಬಗ್ಗೆ. ಆಯ್ತು, ನಿನಗುಂಟು, ಅದಲ್ಲ. ಮಾನ ಉಳಿಬೇಕು ಅಂತಾದ್ರೆ ಇರುವ ದಾರಿ ಒಂದೇ. ನಾಳೆ ಉದಯ ಕಾಲಕ್ಕೆ ನಾವು ಓಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗಾದ್ರೂ. ನಾವು ಓಡುದು ಯಾಕೆ? ಎಲ್ಲಿಗಾದ್ರೂ ಹೋಗುದಾದ್ರೆ ಓಡುದು ಯಾಕೆ? ಮೆಲ್ಲ ನಡ್ಕೊಂಡೇ ಹೋಗುವ. ಹಾಗಲ್ಲ, ಇಲ್ಲಿಂದೊಮ್ಮೆ ಹಾಗೆ ಓಡಿದ್ರೆ ಊರಿನವರು ಬಿಡ್ತಾರಾ? ಮತ್ತೆ ಹೇಗೆ? ಒಂದು ಕೆಲಸ ಮಾಡು, ನೀನು ಪ್ರಾತಃ ಕಾಲಕ್ಕೆ ಬಂದು ದೇವಸ್ಥಾನದ ಗರ್ಭಗುಡಿಯ ಒಳಗೆ. ಏನು ನಿನ್ನ ಕೊಡಪ್ಪನ ಬಾವಿಗೆ ಬಿತ್ತ? ಹಾಗಲ್ಲ, ನಾನು ಹೇಗೆ ಬರುವುದು ಶಾಸ್ತ್ರ? ಹೇಗೆ? ನಾನು ಇಲ್ವಾ ಇಲ್ಲಿ? ನೀವೆಲ್ಲಿ ಇರ್ತೀರಾ? ಸರಿ, ನಾನು ಅವರಿಗಿಂತ ಮುಂಚೆ ಬರ್ತೇನೆ. ನಿನ್ನನ್ನು ಒಳಗೆ ಕೂತ್ಕೊಳಿಸ್ತೇನೆ. ಶಿವಲಿಂಗದ ಕೆಳಭಾಗದಲ್ಲಿ ನೀನು ಕೂತ್ಕೋ. ನಾನು ಅಶರೀರವಾಣಿ ಮಾಡುವುದಕ್ಕೆ ಹೇಳಿದಾಗ ನೀನು ಹೇಳಬೇಕು. ಹೇಳಬೇಕಾದ್ದು ಇಷ್ಟೇ: ಕದ್ದ ಕಳ್ಳ ಶಾಸ್ತ್ರಿಗಳಲ್ಲ, ಬೇಡರ ದಿನ್ನ. ಸರಿ, ಬಾಯಿ ಬಟ ಮಾಡಿಕೋ. ಸರಿ, ಒಂದು ಶಬ್ದವು ಆಚೆ ಜಾಗವಾಗುವ. ಸರಿ, ಆಯ್ತಾ? ಅದಾದ್ರೆ ಆ ಮಾತು ಬಂದ್ರೆ ಪ್ರಕರಣ ಮುಗ್ದ್ರೆ ಅರ್ಧ ದೇಗುಲವೇ ನಮಗೆ ಹಂಚಿಕೊಳ್ಳುವ. ಹೋಗು ಹೋಗು. ಅವರು ಮಾತಾಡೋದಿಲ್ಲ ಇವತ್ತು. ಸಂಜೆ
ಹಿಡ್ಕೊಳ್ಳಿ ಎಲ್ಲ ಹೋಗಿ ಅವರಿಗೊಂದು ಕೊಟ್ಟು ಬಿಡಿ, ಮಗನಿಗೊಂದು ಕೊಟ್ಟು ಬಿಡಿ. ನನಗೆ ಗೌಡ್ರಿಗೆ ಒಂದು ಪ್ರಾರ್ಥನೆ ಮಾಡಿ. ನನಗೆ ಸ್ವಲ್ಪ ಕೊಡಿ. ಹಾಗಾದ್ರೆ ಪ್ರಾರ್ಥನೆ ಮಾಡುದಾ? ಒಂದು ಪ್ರಾರ್ಥನೆ ಮಾಡುವಲ್ಲ. ಜನಗಣ ಪರಮೇಶ್ವರ ಎಲ್ಲ ಜನರಿಗೂ ಜೊತೆಯಲ್ಲಿರುವ ಗಣಗಳಿಗೂ ಹಾಗೆ ಎಂತ ಪ್ರಧಾನ ಅರ್ಚಕನ ನೀವು ಆಡಳಿತ ಮುಖ್ಯಸ್ಥ ನೆನಪಿದ್ರೆ ಜನಗಣಮನ ಅದರಲ್ಲಿ ಒಂದು ಸಿಕ್ಕಿ ಸಾಕು ಅಂತಲ್ಲ. ಅಲ್ಲಿಗೆ ಸುಧಾರಿಕೆ ಅದು ನೀವೇ ಸುಧಾರಿಕೆ ಹೋಗ್ಲಿಕ್ಕಿಲ್ಲ. ಹೋಗಿ ಬನ್ನಿ ಶಾಸ್ತ್ರಿಗಳೇ, ಹೋಗಿ ಬನ್ನಿ. ಹೊಟ್ಟೆ ಸರಿ ಇಲ್ಲ. ಹೊಡಿಬೇಡಪ್ಪಯ್ಯ. ಭಾವೋದ್ವೇಗ ಅಷ್ಟು ಹೀಗೆ ಮಾಡಬಾರ್ದಿತ್ತು. ನೀನು ನನ್ನ ವಿಷಯದಲ್ಲಿ ಹೀಗೆ ಮಾಡಬಾರ್ದಿತ್ತು. ಮಾತ್ರ ಯಾರಿಗೆ? ಇವರ ಮನೆ ಕೆಲಸದವರಿಗೆ ಬೈಯುತ್ತದೆ. ದಿನಕ್ಕೆ 3 ಸಲ ಎಂತದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ನಿನ್ನನ್ನು ಆರಾಧಿಸಿದ ನಾನು ಬಡಿದ್ದೇನೆ. ಅವರು ಭಜಪುಡಿ ಅಂತ ಹೇಳಿದ್ರು. ಭಜಪುಡಿ ನೋಡಿದೆಯ ಪ್ರಭು? ಕಂಡೆಯ ಎನಗೆ ಕಳ್ಳ 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 ನಿಂದೆಯ ಮಾತುಗಳು ಪತ್ಯವೇ ನಿನಗೆ ಪತ್ಯವೇ. ನಾನು ನಿನ್ನ ಭಜಕನಹುದೇ ಎನ್ನುವುದು ನಿನಗೆ ಗೊತ್ತಿದೆಯೇ? ಹೌದು ಅಂತ ಆದ್ರೆ ಈಗ ಬಾಯಿ ಬಿಡಬೇಕು. ಕಟ್ಟ ಕಳ್ಳ ಯಾರು ಅಂತ ನೀನು ಹೇಳ್ಬೇಕು. ಹರ ನಮ ಪಾರ್ವತಿ ಪತೆಯ ಹರ ಹರ. ಓ ನನ್ನ ಮುದ್ದು ಮಕ್ಕಳೇ, ಅಂಜದಿರಿ, ಅಳುಕದಿರಿ, ಬೆಚ್ಚದಿರಿ. ಇದು ದೇವವಾಣಿ ದೇವವಾಣಿ ದೇವವಾಣಿ. ಆಡುತ್ತಿರುವವರು ನಿಮ್ಮ ಕಾಲಹಸ್ತೇಶ್ವರ. ನನ್ನ ಒಡಲಲ್ಲಿರುವ ಮುತ್ತಿನ ಕಂಠೀಹಾರವನ್ನು ಕದ್ದವನು ಶಾಸ್ತ್ರಿ ಅಲ್ಲ, ಬೇಡರ ದಿನ್ನ. ನೋಡಿ ಎಷ್ಟು ನಭೋವಾಣಿ. ಗೊತ್ತಾಯ್ತಲ್ಲ? ಅರ್ಥವಾಯ್ತಲ್ಲ? ತಿಳಿಯದೆ ಮಾಡಿದ್ದು ಪ್ರಮಾದ, ನಮ್ಮನ್ನು ಕ್ಷಮಿಸಬೇಕು. ನನ್ನಂತಹ ಒಬ್ಬ ಕರ್ಮಟನಿಗೆ ಅಪಮಾನ, ನನ್ನಂತಹ ಒಬ್ಬ ದೈವಜ್ಞನಿಗೆ. ಅಪ್ಪಯ್ಯ ತೆಕ್ಕೊಳ್ಳಿ. ಇನ್ನೆಲ್ಲಿದೆ? ತಗೊಳ್ಬಾರ್ದು ಅಂತ ಹೇಳಿದ್ದಾರೆ. ಅದೇ ಇಷ್ಟು ಬೇಗ ಎಲ್ಲಿಂದ ಬಂತಪ್ಪಯ್ಯ? ಹೌದು, ಉದಯವಾಣಿ 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 ಅಲ್ಲ, ಗಗನವಾಣಿ. ದೇವರು ಮಾತಾಡಿದ್ದ ಅಶರೀರವಾಣಿ. ಅಪ್ಪಯ್ಯ, ಹಾ. ದೇವರಿಗೆ ಶೀತ ಆಗಿದೆ ಅಪ್ಪಯ್ಯ. ಶೀತ? ದೇವರಿಗೆ ಶೀತ ಜ್ವರ ಅದೆಲ್ಲ ಉಂಟ? ಮತ್ತೆ ಒಂದು ಹೆಣ್ಣು ಮಕ್ಕಳ ಸ್ವರ ಕೇಳಿದಾಗಿತ್ತು. ಅಯ್ಯೋ ಪುಣ್ಯಾತ್ಮ, ದೇವರು ಅಂತ ಹೇಳಿದ್ರೇನು? ದೇವರಿಗೆ ಶೀತ ಆಗ್ತದ? ದೇವರಿಗೆ ಜ್ವರ ಬರ್ತದ? ದೇವರಿಗೆ ಆಕಾರ ಉಂಟ? ದೇವರಿಗೆ ರಸ ಗಂಧ ಗಾಳಿ ರೂಪ ಉಂಟ? ದೇವರು ಅಂತ ಹೇಳಿದ್ರೆ ಹೆಣ್ಣ? ದೇವರು ಅಂತ ಹೇಳಿದ್ರೆ ಗಂಡ? ದೇವರು ಅಂತ ಹೇಳಿದ್ರೆ ಅದು? ದೇವರು ಅಂತ ಹೇಳಿದ್ರೆ ಇದು? ಯಾವುದೂ ಅಲ್ಲ. ದೇವರು ಅಂತ ಹೇಳಿದ್ರೆ ಯಾವುದು? ನಾವು ಹೇಗೆ ತಿಳ್ಕೊಳ್ತೇವೆ ಹಾಗೆ. ಮತ್ತೆ ಪರಮೇಶ್ವರ ದೇವರು ಅರ್ಧನಾರೀಶ್ವರ. ಅವ ಅಶರೀರವಾಣಿ ಆರಂಭಿಸುವಾಗ ಪರಶಿವನಾಗಿದ್ದ. ಅಶರೀರವಾಣಿ ಮೊಳಗುವಾಗ ಪಾರ್ವತಿ ಅರ್ಧ ಶರೀರ ಉಂಟಲ್ಲ, ಆ ಬದಿಯಿಂದ ಮಾತಾಡಿದ ಹಾಗೆ ಸ್ವಲ್ಪ ಹೆಮ್ಮಕ್ಕಳಾಗಿ ಸ್ವರ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಅಪ್ಪಯ್ಯ, ಓ, ನಿಮ್ಮಂಥವರಿಗೆ ಮಗನಾಗಿ ಹುಟ್ಟಿದ್ದು ಹಾ. ನನ್ನ ಜನ್ಮ ಸಾರ್ಥಕ ಆಯ್ತು ಅಪ್ಪಯ್ಯ.
ದೇವರನ್ನೇ ಮಾತಾಡಿಸಂತ ಪುಣ್ಯಾತ್ಮರು ನೀವಪ್ಪಯ್ಯ. ಬಹಳ ಕಷ್ಟ ಆಗಿದೆ, ಎಷ್ಟು ನಷ್ಟ ಆಗಿದೆ ಅಂತ ನನಗೆ ಮಾತ್ರ ಗೊತ್ತು ಅಪ್ಪಯ್ಯ. ಆದ್ರೆ ಒಂದು ಮಾತಪ್ಪಯ್ಯ, ನಿಮ್ಮ ಮಗನಾಗಿ ನಾನೊಂದು ಸಣ್ಣ ಕೆಲಸ ಮಾಡಬೇಡಪ್ಪಯ್ಯ. ಹೌದು, ಮಾತಾಡಿದ್ರೆ ದೇವ್ರದ್ದು ಕಣ್ಣಾರೆ ಕಾಣಬೇಡಪ್ಪಯ್ಯ. ಅಂತದ್ದು ಹೇಳುದು ಸ್ವಾಮಿ, ಅದೆಲ್ಲ ಆಗುವ ವಿಷಯ ಅಲ್ಲ, ನಿನಗೆಲ್ಲ ಆಗುವಂತ ವಿಷಯ ಅಲ್ಲ. ಅಲ್ಲ, ಅವ್ರು ತೋರಿಸ್ತಾರೆ. ಯಾವುದಕ್ಕೊಮ್ಮೆ ಗರ್ಭಗುಡಿಯೊಳಗೆ ಹೋಗಿ ಗಂಡುಗೌಡರು ಕದೆಯೊಳಗೆ ಪುಂಡದನವನು ಹೇಳಿಯೋ ಗುಂಡ ಮಾರಿಯು ನುಡಿದರೆಂದಿರಿ ಬಂದ ನಿಮಗೆ ನಾಚಿಕೆ ಆಗಬೇಕಂತಹ ಕೆಲಸ ಮಾಡಲಿಕ್ಕೆ, ನಿಮ್ಮನ್ನು ಶಾಸ್ತ್ರಿ ಅಂತ ಕರೆಯಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಉಂಟು. ಏ ಭಕ್ತ, ಇದು ನೀನು ಮಾಡಿದ್ದು ಸರಿಯಾ? ಇಂತಹ 4 ಜನರಿಗೆ ಸೆರಗು ಹಾಕುವಂತಹ ಈ ವೇಶ್ಯೆಯನ್ನು ಗರ್ಭಗುಡಿಯ ಒಳಗೆ ಸೇರಿಸಿದ್ಯಲ್ಲ, ನಾನು ತಿಳಿಯದೆ ನನ್ನಪ್ಪ ಏನೋ ತಪ್ಪು ಮಾಡಿದ್ದಾರೆ ಎಂಬುದಕ್ಕೆ ಅವರಿಗೆ ಹೊಡೆಯುವುದು ಬೇಡ. ನನ್ನ ಅಪ್ಪಯ್ಯ ಪಾಪ, ನನಗೆ ಅಪ್ಪಯ್ಯ ಬೇಕು. ನೀವು ಹೊಡೆದಾದ್ರೆ ನನಗೆ ಹೊಡಿಲಿಕ್ಕೆ ಅಪ್ಪಯ್ಯ ಹೊಡಿಬೇಡಿ. ಅಪ್ಪ ಪಾಪ, ಅಪ್ಪಯ್ಯ ಬೇಕು. ನೋಡಿ ನೋಡಿ, ಈ ಮಗುವಿನ ಮಾತನ್ನು ಕೇಳಿ. ನೀವು ಇಂತಹ ಮಗುವನ್ನು ಬಿಟ್ಟು ನೀವು ಎಲ್ಲೆಲ್ಲಿ ಎಲ್ಲ ತಿರುಗಾಟಕ್ಕೆ ಹೊರಟಿದ್ದೀರಲ್ಲ, ಈ ಮಗುವಿನ ಪ್ರೀತಿ ನೋಡಿ. ಅವನಿಗೆ ನೀವು ಎಷ್ಟು ಹಿಂಸೆ ಕೊಟ್ಟರು ಈ ಹೊತ್ತಿನಲ್ಲಿ ಮುಗ್ಧತೆಯಿಂದ ಮಾತಾಡ್ತಾ ಇದ್ದಾನೆ. ಅಂತಹ ಪ್ರೀತಿಯನ್ನು ಗಳಿಸುವ ಯೋಗ್ಯತೆ ಉಂಟು ನಿಮಗೆ? ನಿಮಗಾಗಿ ನಿಮ್ಮ ಹೆಂಡತಿಯಲ್ಲಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ನೀವು ಮನೆಯಲ್ಲಿರುವ ಪರಿಮಳವನ್ನು ಬಿಟ್ಟು ಊರಿನಲ್ಲಿರುವಂಥ ವಾಸನೆಯನ್ನು ಹುಡುಕ್ತಾ ಹೊರಟಿದ್ದೀರಲ್ಲ ನೀವು. ನಿಮಗೆ ನಾಚಿಕೆ ಆಗಬೇಕು ನಿಮಗೆ. ಶಾಸ್ತ್ರಿಗಳೇ, ಯಾವುದೇ ಸಂದರ್ಭದಲ್ಲಿ ಕೂಡ ನೋಡಿ, ಕತ್ತಲು ಕೋಣೆಯಲ್ಲಿ ಎಲ್ಲರೂ ರಂಬೆ ಉರ್ವಶಿಗಳೇ. ಅಂಥದ್ರಲ್ಲಿ ಹೆಣ್ಣು ಮಕ್ಕಳ ರೂಪವನ್ನು ನೋಡಿ ಮೆಚ್ಚಬಾರದು, ಹೆಣ್ಣು ಮಕ್ಕಳ ಮನಸ್ಸನ್ನು ನೋಡಿ ಮೆಚ್ಚಬೇಕು. ಇಷ್ಟು ಹೇಳಿಯೂ ನೀವು ಇನ್ನು ನಿಮ್ಮ ಮನಸ್ಸು ಕರಗದಿದ್ರೆ ನೀವು ಕಲ್ಲಾಗಿರೋ ಕಲ್ಲಿನ ಮನಸ್ಸಿನ ರಕ್ಕಸ. ನೀವು ನಿಮ್ಮಲ್ಲಿ ಮಾತಾಡುವುದಲ್ಲ. ಸ್ವಾಮಿ, ತಪ್ಪಾಗಿದೆ. ತಪ್ಪಾದದ್ದಲ್ಲ, ತಪ್ಪು ಮಾಡಿದ್ದು. ತಿಳಿಯದವ ತಿಳಿಯದೇ ಮಾಡಿದ ತಪ್ಪಿಗೆ ಕ್ಷಮೆ ಉಂಟು. ಗೊತ್ತಿದ್ದವ ಗೊತ್ತಿದ್ದು ಮಾಡಿದ ತಪ್ಪಿಗೆ ಯಾವ ಕಾಲಕ್ಕೂ ಕ್ಷಮೆ ಇಲ್ಲ. ಹಾಗಾಗಿ ನೀವು ಹೇಳಿದಂತೆ ನಿಮ್ಮ ಲೆಕ್ಕದಲ್ಲಿ ಕ್ಷಮೆಗೆ ಅರ್ಹ ನಾನಲ್ಲ. ಒಬ್ಬ ಸಂಸ್ಕಾರ ವಿಹೀನ ತಪ್ಪಿ ನಡೆದ ಅಂತಾದರೆ ದೊಡ್ಡ ವಿಷಯ ಅಲ್ಲ. ಸಂಸ್ಕಾರಯುತವಾದಂತಹ ಜೀವನವನ್ನು ನಡೆಸುವಂತಹ ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಸಂಸ್ಕಾರಯುತನಾಗಿ ಬೆಳೆದು ಅವಳಲ್ಲಿ ನನಗೆ ಆರಂಭವಾದದ್ದು ಪ್ರೇಮ, ನಾನು ಅವಳಲ್ಲಿ ಬಯಸಿದ್ದು ಕಾಮ, ಕೊನೆಗೆ ನನಗೆ ಸಿಕ್ಕಿದ್ದು 3 ನಾಮ. ಅರ್ಥವಾಯಿತು ಪ್ರಭು. ಇನ್ನು ಮುಂದೆ ನೀವು ಹೇಳಿದ್ರು ಈ ದೇಗುಲದ ಅರ್ಚಕನಾಗಿ ನಾನಿರುವುದಕ್ಕೆ ಅರ್ಹ ಅಲ್ಲ. ನಾನು ಮಾಡಿದ ತಪ್ಪು ಏನು ಅಂತ ನನಗೆ ಅರ್ಥ ಆಗಿದೆ. ಇವತ್ತಿಗೆ ನನ್ನ ಅರ್ಚಕ ವೃತ್ತಿಯನ್ನು ಬಿಟ್ಟೆ. ಇನ್ನು ಏನಿದ್ರು ಮಗ, ನನ್ನ ವೃತ್ತಿಯನ್ನು ನೀನು ಮುಂದುವರಿಸಬೇಕು ಮಗ. ನಾನೊಂದು ಸುಳ್ಳನ್ನು ಹೇಳಿದೆ, ನಾನು ದೇವರನ್ನು ಮಾತಾಡಿಸ್ತೇನೆ ಅಂತ. ನೀನು ಅದನ್ನು ಸತ್ಯ ಮಾಡುವುದಕ್ಕೆ ಹೊರಟೆ, ಮಾತಾಡಿಸಿದ ದೇವರನ್ನು ತೋರಿಸ್ತೇನೆ ಅಂತ. ಸುಳ್ಳು ದೇವರನ್ನು ತೋರಿಸುವುದಕ್ಕೆ ಹೊರಟ ನಿನಗೆ ಸತ್ಯವಾದ ದೇವರನ್ನು ತೋರಿಸುವಷ್ಟು ಸತ್ಯ ನಿನ್ನೊಳಗೆ ಉಂಟು ಅಂತ ಗೊತ್ತಾದ ಮೇಲೆ ಇಲ್ಲಿ ಪೂಜೆಗೆ ಅರ್ಹ ನೀನಲ್ಲದೆ ನಾ ಖಂಡಿತವಾಗಿಯೂ ಅಲ್ಲ. ನಾನು ನಿನ್ನ ಅಮ್ಮನು ದೇಶಾಂತರ ಹೋಗ್ತೇವೆ ಮಗ. ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡ್ತೇನೆ. ನನ್ನ ಪಾಪ ವಿಮೋಚನೆ ಆಯಿತು ಅಂತ ನನಗನ್ನಿಸಿದಾಗ ಪುನರಪಿ ಬರ್ತೇನೆ. ನಿಮ್ಮನ್ನು ಕಾಣುವ ಯೋಗ ಇದ್ದರೆ ಮತ್ತೊಮ್ಮೆ ಬಂದು ಕಾಣುತ್ತೇನೆ. ಸ್ವಾಮಿ ಶಾಸ್ತ್ರಿಗಳೇ, ಏನು ನೋಡ್ರೆ, ನನಗೆ ಹೋಗುವುದಕ್ಕೊಂದು ಅಪ್ಪಣೆಯನ್ನು ಕೊಡಬೇಕು ಸ್ವಾಮಿ. ನಿಮ್ಮ ಮನಸ್ಸಿನ ಇಷ್ಟಾರ್ಥ ಏನುಂಟು ಅದನ್ನು ಮಾಡಿ ನೀವು. ಇನ್ನು ಮುಂದೆ ನನ್ನ ಹೊಣೆಗಾರಿಕೆಯನ್ನು ನೀನು ನೋಡಿ. ಅಳಬೇಡ. ಶಾಸ್ತ್ರಿಗಳೇ, ನನಗೆ ಯಾರಿದ್ದಾರೆ? ನನ್ನ ನನ್ನದೆಲ್ಲ ಗೊತ್ತಾಗಿ ಆಯಿತು. ಇನ್ನು ಕೊಲೆ ಮಾಡುವುದಕ್ಕೆ ತರುವುದಿಲ್ಲ.
ನಿನ್ನ ಆ ಪುಟ್ಟ ಹೃದಯಕ್ಕೆ ಈ ಊರಿನ ಒಂದು ದೊಡ್ಡ ಹೃದಯ ಹಪಿಸ್ತಾ ಉಂಟು. ಯಾರದು ಶಾಸ್ತ್ರಿಗಳೇ? ಗೌಡ. ಗೌಡ್ರೆ, ಅಪ್ಪನಿಗೆ ಊರಿಲ್ಲದಾಗ ಮಾಡಿ ಆಯ್ತು ನೋಡಿ. ಈಗ ನಿಮ್ಮನ್ನು ನೋಡಿ ನಗಾಡುವುದು. ನಗಾಡುವುದಲ್ಲ, ನಿನ್ನ ಅಪ್ಪ ಹೋಗುವಾಗ ಮಾಡಿದ್ದು ಗೊತ್ತಾಯ್ತಾ ನಿನಗೆ? ಅವರ ಚೀಲವನ್ನು ನನಗೆ ಕೊಡುವುದಕ್ಕೆ ಹೊರಟಿದ್ದಾರೆ ಅವರು. ನೀ ತಗೊಳ್ಬೇಡಿ ಬಿಸಾಕ್ತೀವಿ. ಬೇಡ, ಅವರ ಚೀಲ ನಿನಗೆ ಇರಲಿ ಮಗ. ಚೀಲ ಬೇಡ ನೋಡಿ. ಗೌಡ್ರೆ ಹಾಕೊಳ್ಳಿ ದೇವರ ಕೊರಳಿನ ಮಾಲೆ ಅವರ ಕೊರಳಲ್ಲಿ ತೆಗಿ 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 ಮಾಲೆ ತೆಗಿ. ಅಪ್ಪ ಎಲ್ಲ ಇಲ್ಲಿ ತಂದಾಗಿ ತೆಗಿ 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 ಎಲ್ಲ ತೆಗಿ. ಅಪ್ಪಯ್ಯ ಅಮ್ಮನಿಗೆ ಒಂದು ತುಂಡು ಚಿನ್ನ ಕೊಡ್ಲಿಲ್ಲ, ಎಲ್ಲ ತಂದು ಇಲ್ಲಿ ರಾಶಿಯಾಗಿದೆ. ಹಣ ಬಲಕ್ಕೆ ಮಣ್ಣು ಹಾಕ್ಲಿಕ್ಕೆ ನಾನು ನಿನ್ನ ಬಲೆಗೆ ಬೀಳ್ಲಿಕ್ಕಿಲ್ಲ. ಅಪ್ಪ ಬಿತ್ತಿರುತ್ತೇನೆ. ಉಂಗುರ ಅದು ತೆಗಿ, ಆ ಮಾಲೆ ತೆಗಿ. ಇದು ನನ್ನದು. ಅದು ಅಪ್ಪ ತೆಗಿ ತೆಗಿ. ನನ್ನದು ಹೇಗೆ ಮುರಿದಿದೆ, ನಿನ್ನದನ್ನು ಮುರಿದಿದೆ. ಬೇಕ ಆ ಬಾಬು ಬಿಚ್ಚು. ಬಾಬು ಶಾಸ್ತ್ರಿಗಳೇ, ಮೈ ಮುಟ್ಟಿಬಿಡಿದ್ವಿ, ರೋಗ ಬಂದಿತ್ತು. ಮುಟ್ಟಿದ್ರು ರೋಗ ಬರ್ತದೆ, ಅದು ಭಯಂಕರ. ಎಲ್ಲ ಬೆಚ್ಚು. ನಿಮ್ಮ ಸಂಶೋಧನೆ ಅಪ್ಪ ಮಗನ ಅದ್ರ ಬಗ್ಗೆ ಹೆಚ್ಚು ಆಗ್ಲಿಲ್ಲ. ಅದು ಸೀರೆ ಅಪಾಯ ಕೊಟ್ಟದ್ದು. ಬಿಚ್ಚು. ಅದು ಬೇಡ ಬೇಡ ಬೇಡ. ಇಲ್ಲ ಇಲ್ಲ, ನೀನು ಬಿಚ್ಚಿದ್ದು ಬೇಡ. ಅವಳು ಬಿಚ್ಚುವುದಕ್ಕೆ ತಯಾರಾಗಿದ್ದಾಳೆ. ನೋಡುವ ನಮಗೆ ಮನಸ್ಸುಂಟಲ್ಲ, ನಮಗೆ ಕಣ್ಣುಂಟಲ್ಲ. ಹಾಗಾಗಿ ಇನ್ನೊಂದುಂಟು, ಅದು ಬಿಡ್ಲಿಕ್ಕೆ ನಾನು. ಯಾವುದು? ನಮ್ಮ ಮನೆಯ ನಾಯಿ ಮಲಗುವ ಗೋಣಿ ಕೊಡು. ಉಂಟದು? ಉಂಟು ಗೌಡ್ರೆ. ಇದ್ರೆ ಅದನ್ನು ಕೊಟ್ಟು ಬಿಡಿ ಆಯ್ತಾ? ಅದರಲ್ಲಿ ನಮ್ಮ ಗಂಡು ನಾಯಿ ಮಲಗಿದೆ, ಅದು ಬಿಡುವುದಕ್ಕೆ ಕೇಳುವುದಿಲ್ಲ. ಹೌದಾ? ತೊಂದರೆ ಅಲ್ಲಿ ನಾಯಿಯನ್ನು ಹಿಡ್ಕೊಂಡೇ ಬನ್ನಿ. ಗೌಡ್ರೆ, ನಿರಾಭರಣ ಸುಂದರಿಯಾದ ನನ್ನ ಗತಿ ಪ್ರಾಸ ಇಲ್ಲ, ಬೇಡ. ಮುಗಿಲಿಕ್ಕುಂಟು, ನಮಗೆ ಹೋಗ್ಲಿಕ್ಕುಂಟು. ನನಗೂ ಇದೆ. ಎಂತಾಗಿದೆ? ಒಂದು ಪುಟ್ಟ ಹೃದಯ. ಅದನ್ನು ನಾನೇನು ಮಾಡಲಿ? ನೀನು ಇವಳನ್ನೇನು ಮಾಡುದು? ಅವರು ನಮ್ಮಲ್ಲಿ ಕ್ಷಮೆ ಕೇಳಿ ಎಲ್ಲಿಯಾದ್ರೂ ಹೋಗಿ ದೇವಸ್ಥಾನಕ್ಕೆ ಗುಡಿಸುತ್ತಾ ಇರಲಿ. ದೇವಸ್ಥಾನದ ಹೊರಗೆ ಗುಡಿಸ್ಲಿಕ್ಕೆ. ಒಳಗೆ ಬರೋದು ಬೇಡ. ಒಳಗೆ ಬಂದ್ರೆ ಡಬ್ಬಿಗೆ ಕೈ ಹಾಕಿ. ಹಾ, ಗೊತ್ತಾಯ್ತಲ್ಲ. ಹೋಗಿ ಇದನ್ನೆಲ್ಲ ತೆಗಿ. ಯಾರದೆಲ್ಲ ಉಂಟು ನಿನ್ನಲ್ಲಿ ಅದನ್ನೆಲ್ಲ ಅವರಿಗೆ ಕೊಟ್ಟು ಬಿಡು. ಆಮೇಲೆ ಹೊರಗೆ ಎಲ್ಲ ಸ್ವಲ್ಪ ಕಸ ಆಗಿದೆ, ಎಲ್ಲ ಗುಡಿಸಿ ನಿನ್ನ ಕೆಲಸ ಏನುಂಟು ಮಾಡ. ಆಯ್ತಾ? ತಿಂಗಳಾಗುವಾಗ ಬಾ, ವ್ಯವಸ್ಥೆ ಮಾಡು. ನೋಡಿ ಅವೆಲ್ಲ ಸೇರಿ ಆ ಪಾಪ ಹುಡುಗರಿಗೆ ಹೊಡಿತಾ ಇದ್ದಾರೆ. ಮೊದಲು ಇದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಬೇಕಾ? ಬ್ರಹ್ಮದೋಷ ಮಾಡಿ ಇತ್ತಲು ದಿನಗೆ ಬಿಗಿದಿಯ ಉತ್ತಮ ನೇಡಿಗೆ ಅಡ್ಡಿಯು ಬಿಡಿಯುತ್ತ ಚಿತ್ತದಿ ಶಿವನಾಮಾವಳಿಯನ್ನು ಉಚ್ಚರಿಸುತ್ತ ಶಿವನೇ ಸ್ವಾಮಿ, ನನ್ನ ಪಾಲಿಗೆ ಯಾವ ತಪ್ಪಿಗೆ ಬೇಕಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ. ನಾನು ಹಕ್ಕದಿಂದ ಬಂಧಿಸಿದರು, ಎಲ್ಲವರೂ ಸೇರಿ ಕೂಡ ನನಗೆ ಶಿಕ್ಷೆ ಕೊಡುವುದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಭಕ್ತಿಯಿಂದ ನಿನ್ನನ್ನು ಪ್ರಾರ್ಥಿಸಿದ್ದೇ ತಡ. ಎಲ್ಲಿಂದಲೋ ಬಿದ್ದಂತಹ ಬೆಂಕಿ ನನ್ನ ಬಂಧನವನ್ನು ದೂರೀಕರಿಸಿದೆ. ನನ್ನ ಕಷ್ಟವನ್ನು ನಿನ್ನಲ್ಲಿ ಹೇಳಿದೆ, ಮತ್ತೆ ಯಾರಲ್ಲಿ ಹೇಳಬೇಕು ಶಿವನೇ? ಕೌತುಕರನ ಪದ ಧ್ಯಾನ ಮಗ್ನದೊಳಿತು ಧ್ಯಾನಿಸುತ್ತೋಮೆ ತಿನ್ನನು ನಿಲ್ತು ನೋಡಿದ ನಯನದಾರಿಯ ಜೋಡಿದವರು ಪೂಜಿಸಿದವ ನಾನು, ಆ ಕಾಲದಿಂದ ನನ್ನನ್ನು ಉದ್ಧರಿಸಿದವ ನೀನು, ಅನುಗ್ರಹಿಸಿದವ ನೀನು. ಸ್ವಾಮಿ, ನನ್ನ ಕಷ್ಟದ ಕಥೆಯನ್ನು ಕೇಳ್ತಾ ಇದ್ದ ಹಾಗೆ ನಿನ್ನ ಕಣ್ಣಲ್ಲಿ ರಕ್ತ ಸುರಿಯುವುದಕ್ಕೆ ಆರಂಭವಾಗಿದೆಯೇ? ನೋಡಿ ಸಹಿಸುವಂತಹ ಶಕ್ತಿ ನನಗಿಲ್ಲ ಸ್ವಾಮಿ. ಇದು ನೀನೇ ಅರ್ಪಿಸಿರುವಂತಹ ಕಣ್ಣುಗಳು ನನಗೆ ಅವಶ್ಯಕತೆ ಇಲ್ಲ. ಈ ಕಣ್ಣನ್ನೇ ಕಿತ್ತು ನಿನಗೆ ಅರ್ಪಿಸ್ತಾ ಇದ್ದೇನೆ, ಸ್ವೀಕರಿಸು. ಒಂದು ಕಣ್ಣನ್ನು ಕಟ್ಟೆ ಎಂದಾದ್ರೆ ಮತ್ತೊಂದು ಕಣ್ಣಿನಲ್ಲಿ ರಕ್ತ ಸುರಿಯುತ್ತಾ ಇದೆಯೇ? ಸಹಿಸುವುದಕ್ಕಾಗುವುದಿಲ್ಲ ಸ್ವಾಮಿ. ಇದು ಗುರುತಿಗೆ ಬೇಕಾಗಿ ಬಲಗಾಲಿನ ಹೆಬ್ಬೆರಳನ್ನು ನಿನ್ನ ಕಣ್ಣ ಜಾಗದಲ್ಲಿ ಇರಿಸಿದ್ದೇನೆ. ಮತ್ತೊಂದು ಕಣ್ಣನ್ನು ಕಿತ್ತು ನಿನಗೆ ಅರ್ಪಿಸ್ತಾ ಇದ್ದೇನೆ, ಸ್ವೀಕರಿಸು.
ಅವನರಿತನ ಎನ್ನ ಭಕ್ತರೊಳಗೆ ನೀನು ಹೆಚ್ಚಿನವನು ನಾನೆತ್ತಿನುದಿಟವಿದು ಮೆಚ್ಚಿದ ನಿನ್ನ ನಿನ್ನ ನಿಚ್ಚಲ ಭಕ್ತಿಗೆ ಮುನ್ನ ಮೆಚ್ಚಿದೆ. ನಿನ್ನ ನಿಷ್ಕಲ್ಮಶವಾದಂತಹ ಭಕ್ತಿಗೆ ಮೆಚ್ಚಿದ್ದೇನೆ. ಮೈ ಸೇರಿ ನಿನ್ನ ಕಣ್ಣ ಮುಂದೆ ಬಂದವರಿದ್ದೇನೆ. ನಿನ್ನ ಭಕ್ತಿಯಿಂದಲೇ ತನ್ನ ಎರಡೂ ಕಣ್ಣುಗಳನ್ನು ಕಳೆದುಕೊಂಡಿದ್ದೀಯ. ಇಗೋ ನಿನಗೆ ಎರಡೂ ನೇತ್ರಗಳನ್ನು ದಯಪಾಲಿಸಿದ್ದೇನೆ. ಪಾಮರನ ತುಸು ಸೇವಾ ಭಕ್ತಿಗೆ ನೀ ಮುದವ ತಾಳುತ್ತ ಒಲಿದಿಗೆಯ ತಂದೆ. ಹೇ ಮಗಾತ್ಮರೇ, ಹೇ ಮಗಾತ್ಮರೇ, ಹೇಳಲೇನದ ತೋಷವಾಂತಿ. ಭೂಮಿಯೊಳು ನಾ ಬಾಳಲಾರೆನು ನೇಮಿಸೈ ನಿಲ್ಲ ಪದಾಬ್ಜಕಿ ನಾಮುದದಿ ಸೇರುವೆನು ಕರುಣವ ತೋರು ದೊರೆಯೇ ಶಂಕರ ಪರಮೇಶ್ವರ ಶಂಕರ ಮೃತ್ಯುಂಜಯ ಮಹೇಶ್ವರ ಜಯ 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 ಜಯ. ಸ್ವಾಮಿ, ಪಾಮರನ ಭಕ್ತಿಗೆ ಮೈದಾರಿ ಬಂದೆಯ ಸ್ವಾಮಿ. ನಿನ್ನತಾಗಿರುವಂತಹ ಈ ದಿವ್ಯ ರೂಪವನ್ನು ನೋಡಿದಂತಹ ನನಗೆ ಈ ಭೂಮಿಯಲ್ಲಿ ಬದುಕುವಂತಹ ಯಾವ ಆಶೆಯೂ ಉಳಿದಿಲ್ಲ ಸ್ವಾಮಿ. ನಿನ್ನ ಪಾದವನ್ನು ಸೇರಬೇಕು ಎನ್ನುವಂತಹ ತವಕ. ಮುಕ್ತಿಯನ್ನು ಕರುಣಿಸಬೇಕು, ಮುಕ್ತಿಯನ್ನು ಕರುಣಿಸಬೇಕು. ಬೇಡರ ದಿನ ಮನಸ್ಸಿನ ಆಸೆಯನ್ನು ತೋಡಿಕೊಂಡಿದ್ದೀಯ. ಹಾಗೆಂದು ಈಗಲೇ ನಿನಗೆ ಮೋಕ್ಷ ಪದವಿಯನ್ನು ಒದಗಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ. ಗಿತ್ತಿಗೆ ನಿಲ್ಲಯ ಕಳ್ಳ ಸದ್ಭಕ್ತನ ಕೀಳೈದಿಂದ ಪೃಥ್ವಿಲಿ ಕರೆವನು ನಿನ್ನ, ಪೃಥ್ವಿಲಿ ಕರೆವನು ನಿನ್ನ, ಉತ್ತಮ ನಾಮ ಕಣ್ಣಪ್ಪನೆದೆನುತ್ತ ಬೇಡರ ಕಣ್ಣಪ್ಪ, ಬೇಡರ ಕಣ್ಣಪ್ಪ, ಬೇಡರ ಕಣ್ಣಪ್ಪ, ಬೇಡರ ಕಣ್ಣಪ್ಪ. ನಿನ್ನ ಆಗಬೇಕಾದಂತಹ ಕಾರ್ಯಗಳು ಅನೇಕ ಇದ್ದಾವೆ. ಅದನ್ನು ಮಾಡಿ ಪೂರೈಸಲೇಬೇಕು. ಇಷ್ಟರವರೆಗೆ ಸಾಮಾನ್ಯ ಬೇಡನಾಗಿ ಬದುಕುತ್ತಾ ಇದ್ದವನು ನೀನು. ಆದರೆ ಇನ್ನು ಮುಂದಕ್ಕೆ ಹಾಗಲ್ಲ. ಈ ಬೇಡ ಜನಾಂಗಕ್ಕೆ ನಾಯಕನಾಗಬೇಕು. ಅವರ ಉದ್ಧಾರಕ್ಕೆ ನೀನು ಕಾರಣನಾಗಬೇಕು. ಇಷ್ಟರವರೆಗೆ ಸಾಮಾನ್ಯ ಬೇಡರ ತಿನ್ನನಾಗಿದ್ದಂತಹ ನೀನು ನಿನ್ನ ಭಕ್ತಿಯನ್ನು ಮೆಚ್ಚಿ ನಿನಗೆ ಒಂದು ಪದವಿಯನ್ನೇ ಒದಗಿಸಿಕೊಡುತ್ತೇನೆ. ಹೇಗೆ? ಇನ್ನು ಮುಂದಕ್ಕೆ ನೀನು ಬೇಡರ ಕಣ್ಣಪ್ಪನಾಗು, ಬೇಡರ ಕಣ್ಣಪ್ಪನಾಗು, ಬೇಡರ ಕಣ್ಣಪ್ಪನಾಗು.